हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः, श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं
ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्ण करुणा सिन्धु दीनबन्धु जगत्पते गोपीश गोपिका कान्त राधाकान्त नमोऽस्तुते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुश्च सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमति भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेषशून्यवादि पाश्चात्यदेशतारिणि जय श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द हरे कृष्णा कृष्ण कृष्ण हरे हरे ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಸೊ ಹಿಂದಿನ ಒಂದು ತರಗತಿಯಲ್ಲಿ ನಾವು 17ನೇ ಅಧ್ಯಾಯದ ಒಂದು ಶ್ಲೋಕಗಳನ್ನು ಮತ್ತೆ ಅನುವಾದಗಳನ್ನ ನೋಡಿದ್ದೀವಿ. ಈಗ ಅದರ ಒಂದು PPT ಸ್ಲೈಡ್ಸ್ ಏನಿದೆ ಅದೊಂದು ಸತಿ ನೋಡೋಣ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಗೌರವಿತಾಯ ಕಿ ಜೈ. ಹರೇ ಕೃಷ್ಣ. ಸೊ ಅದಕ್ಕೂ ಮೊದಲು ನಾವು 16ನೇ ಅಧ್ಯಾಯದ ಒಂದು ಅದ್ರ ಪಾಠ 3 ಸಮೀಕ್ಷೆಯಲ್ಲಿ ನಾವು 16ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ವಿ. 16ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ ಅಂದ್ರೆ ಅದು ಹೇಗೆ 14 ಮತ್ತೆ 16ನೇ ಅಧ್ಯಾಯ ಮತ್ತೆ 15ನೇ ಅಧ್ಯಾಯ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಅನ್ನೋದನ್ನ ನೋಡಿದ್ವಿ. ನಂತರ ಭಗವದ್ಗೀತೆ 1-5 ಭಾವಾರ್ಥದೊಂದಿಗೆ ಅವಿಜಾತಸ್ಯ ಅನ್ನೋ ಪದವನ್ನ ನಾವು ಚರ್ಚಿಸಿದ್ವಿ. ಅಂದ್ರೆ ಹೇಗೆ ಹುಟ್ಟಿನಿಂದಲೇ ಈ ಒಂದು ಗುಣಗಳನ್ನ ಒಂದು ಜೀವಾತ್ಮ ಹೊಂದಿರ್ತಾನೆ ಅನ್ನುವಂಥದ್ದನ್ನ, ಮತ್ತೆ ಪ್ರಸ್ತುತ ಪ್ರಪಂಚದ ವ್ಯವಹಾರಗಳಲ್ಲಿ ಆ ಒಂದು ಗುಂಪಿನ ಚಟುವಟಿಕೆ ಇತ್ತು. ಅದರಲ್ಲಿ ನಾವು ನೋಡಿದ್ವಿ ಹೇಗೆ ಪ್ರಸ್ತುತ ಒಂದು ಸಮಾಜದಲ್ಲಿ ಈ ದೈವಿ ಗುಣ ಅನ್ನುವಂಥದ್ದು, ರಾಕ್ಷಸಿ ಗುಣವನ್ನು ನಾವು ಉದಾಹರಣೆಗಳನ್ನ ನೀಡಿದ್ವಿ ಅದಕ್ಕಾಗಿ. ನಂತರ ಪ್ರಸ್ತುತ ಸಮಾಜದಲ್ಲಿ ಉಗ್ರ ಕರ್ಮಣಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ವಿ. ನಂತರ ಭಗವದ್ಗೀತೆ ಅಧ್ಯಾಯ 16ರಲ್ಲಿ ಕೊನೆಯ ಒಂದು 19ರಿಂದ 24ನೇ ಶ್ಲೋಕಗಳಲ್ಲಿ ಈ ಒಂದು ರಾಕ್ಷಸ ಸ್ವಭಾವವನ್ನು ಹೊಂದಿರುವಂತವರನ್ನ ಭಗವಂತ ಏನಂತ ಹೇಳ್ತಾನೆ ಅಂದ್ರೆ ಅವರನ್ನ ಎಂತಹ ಒಂದು ಸ್ಥಾನಕ್ಕೆ ಅವರನ್ನ ದೂಡ್ತಾನೆ ಅಂತಂದ್ರೆ ಈ ಒಂದು ಭವಸಾಗರದಲ್ಲಿ ಮತ್ತೆ ಮತ್ತೆ ಇಲ್ಲಿಯೇ ಅವರು ಹುಟ್ಟಿ ಸಾಯುವಂತೆ ಮಾಡ್ತಾನೆ. ಅವರು ಯಾವತ್ತೂ ಭಗವಂತನಿಗೆ ಹತ್ತಿರ ಆಗೋದಿಲ್ಲ ಅನ್ನೋದನ್ನ ನಾನು ಹೇಳುವುದನ್ನ ನೋಡಿದ್ವಿ. ಈಗ ಘಟಕ 3 ಅಂದ್ರೆ ಒಂದು ಕೊನೆಯ ಒಂದು ಜ್ಞಾನಯುಗದಲ್ಲಿ ಭಗವದ್ಗೀತೆಯ ಕೊನೆಯ 6 ಅಧ್ಯಾಯಗಳನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ನಾವು ನೋಡ್ತಾ ಇರುವಂತದ್ದು ಪಾಠ 4 ಶ್ರದ್ಧೆಯ ಪ್ರಭೇದಗಳು. ಆ ಒಂದು 17ನೇ ಅಧ್ಯಾಯವನ್ನ ಇಲ್ಲಿ ಕಲಿತಾ ಇದ್ದೀವಿ. ಅಧ್ಯಾಯ 16 ಮತ್ತು 17ರ ಸಂಪರ್ಕ. ಅಂದ್ರೆ ನಾವು ಹಿಂದಿನ ಒಂದು ಇದ್ರಲ್ಲಿ ನೋಡಿದ್ದು ಪಾಠ 3ರಲ್ಲಿ ಏನ್ ನೋಡಿದ್ವಿ, 16 ಅದು ದೈವಿ ಗುಣ ಮತ್ತೆ ಆಸುರಿ ಗುಣ ಅನ್ನುವಂಥದ್ದು ಹೇಗೆ 15ನೇ ಅಧ್ಯಾಯ ಮತ್ತೆ 14ನೇ ಅಧ್ಯಾಯಕ್ಕೆ ಸಂಬಂಧ ಹೊಂದಿತ್ತು. ಅಂದ್ರೆ ಒಂದು ಪುರುಷೋತ್ತಮ ಯೋಗ, ಒಂದು ಅಶ್ವತ್ಥ ವೃಕ್ಷದ ಉದಾಹರಣೆಗೆ, ಮತ್ತೆ ಅದಕ್ಕೂ ಮೊದಲು ನೋಡಿದಂತಹ ತ್ರಿಗುಣಗಳು, ಸತ್ವಗುಣ, ರಜಗುಣ, ತಮ ಗುಣಗಳು, ಆ ಒಂದು ಅಧ್ಯಾಯಗಳಿಗೆ ಅದು ಹೇಗೆ ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿತ್ತು ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ಈಗ 16 ಮತ್ತೆ 17ರ ಸಂಪರ್ಕವನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು 16ನೇ ಅಧ್ಯಾಯದ ಕೊನೆಯಿಂದ 2ನೇ ಶ್ಲೋಕ, ಅಂದ್ರೆ 16ನೇ ಅಧ್ಯಾಯದಲ್ಲಿ 24 ಶ್ಲೋಕಗಳಿದೆ ಅನ್ಕೋತೀನಿ. ಅದರಲ್ಲಿ ಈ ಒಂದು 23ನೇ ಶ್ಲೋಕ, ಅದು 4ನೇ ಅಧ್ಯಾಯದ 23ನೇ ಶ್ಲೋಕ. ಇಲ್ಲಿ ಭಗವಂತನ ಒಂದು ಮಾತುಗಳು, ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಾ ಸಾ ಸಿದ್ಧಿ ಮವಾಪ್ನುತಿ ನಾ ಸುಖಂ ನಾ ಪರಂ ಗತಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ
ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ಸಿಗುವುದಿಲ್ಲ ಅಂತ ಇಲ್ಲಿ ಭಗವಂತ ಒಂದು 16ನೇ ಅಧ್ಯಾಯದ ಕೊನೆಯಿಂದ 2ನೇ ಶ್ಲೋಕ ಅದು. ಆ ಶ್ಲೋಕದಲ್ಲಿ ಇಲ್ಲಿ ಆ ಒಂದು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಈ ಶ್ಲೋಕವನ್ನ ಆಧರಿಸಿ ಈಗ 17ನೇ ಅಧ್ಯಾಯ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ಅರ್ಜುನ ಈ ಶ್ಲೋಕವನ್ನೇ ಆ ಅನುಸರಿಸಿ ಅವನು ಪ್ರಶ್ನೆಗಳನ್ನ ಮಾಡ್ತಾನೆ. ಹೀಗೆ ಈ ಒಂದು 2 ಅಧ್ಯಾಯಗಳು ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿದೆ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಇಲ್ಲಿ ಅರ್ಜುನ ಕೇಳುವಂಥದ್ದು ಅದೇ ಕಡೆ ಅದನ್ನೇ ಹೇಳ್ತಾ ಇದ್ದಾನೆ ಮತ್ತೆ. ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಾ ಯಾನ್ವಿತಃ ತೇಷಾಂ ನಿಷ್ಠಾತು ಕೃಷ್ಣ ಸತ್ವಂ ಅಹೋರಜಸ್ತಮ. ಅಂದ್ರೆ ಅರ್ಜುನ ಹೇಳ್ತಾ ಇರುವಂತದ್ದು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನ ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು ಅಂತ. ಅಂದ್ರೆ ಅಲ್ಲಿ ನಾವು ನೋಡಿದೀವಿ ಹಿಂದಿನ ದೈವಿ ಗುಣ ಮತ್ತೆ ಆಸುರಿ ಗುಣ ಅನ್ನುವಂತಹ ಒಂದು ಸಂಪತ್ತು ಏನಿದೆ ಅದರ ಒಂದು ವಿಚಾರದಲ್ಲಿ ಭಗವಂತ ಹೇಳ್ತಾನೆ, ಯಾರು ದೈವಿ ಗುಣ ಸಂಪನ್ನರಿರ್ತಾರೆ ಅವರು ಭಗವಂತನ ಒಂದು ಆದೇಶಕ್ಕೆ ಅನುಗುಣವಾಗಿ ಅವರು ವರ್ತಿಸ್ತಾರೆ ಅಂತ. ಹೇಗೆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ವರ್ತಿಸ್ತಾರೆ ಅಂದ್ರೆ ಅವರು ಭಗವಂತ ನೀಡಿರುವ ಶಾಸ್ತ್ರಗಳನ್ನ ಅವರು ಅನುಸರಣೆ ಮಾಡ್ತಾರೆ ಅಂತ. ಆದ್ರೆ ಯಾರು ಆಸುರಿ ಗುಣ ಹೊಂದಿರ್ತಾರೆ ಅವರು ಯಾವುದೇ ಒಂದು ಆ ಭಗವಂತನಲ್ಲಿ ಆಗಲಿ ಅಥವಾ ಶಾಸ್ತ್ರದಲ್ಲಿ ಆಗಲಿ ಸಾಧುಗಳಲ್ಲಿ ಆಗಲಿ ಅವರಿಗೆ ಯಾವುದೇ ಒಂದು ಶ್ರದ್ಧೆ ಅನ್ನುವಂಥದ್ದು ನಂಬಿಕೆ ಅನ್ನುವಂಥದ್ದು ಇರೋದಿಲ್ಲ. ಆ ಕಾರಣದಿಂದ ಅವರು ಆ ಒಂದು ಶಾಸ್ತ್ರಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂತ. ಇಲ್ಲಿ ಅರ್ಜುನ ಅದನ್ನೇ ಕುರಿತು ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಹಿಂದಿನ ಒಂದು ಶ್ಲೋಕದಲ್ಲಿ ಭಗವಂತ ಹೇಳಿದ ಅಂತವರಿಗೆ ಪರಮಗತಿ ಅನ್ನುವಂಥದ್ದು ಸಿಗೋದೇ ಇಲ್ಲ ಅಂತ. ಹಾಗಾದ್ರೆ ಅವ್ರು ಏನಾಗ್ತಾರೆ, ಅವರ ಪರಿಸ್ಥಿತಿ ಏನು, ಅವ್ರ ಮುಂದೆ ಅವರು ಅವರ ಒಂದು ಅಂತಹ ಒಂದು ಶ್ರದ್ಧೆ ಅನ್ನುವಂಥದ್ದು ಇದೆ ಅಂದ್ರೆ ಅವ್ರಿಗೆ ಪೂಜೆ ಮಾಡ್ತಾರೆ, ತಪಸ್ ಮಾಡ್ತಾರೆ, ದಾನ ಮಾಡ್ತಾರೆ, ಆದ್ರೆ ಅವರು ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿ ಮಾಡೋದಿಲ್ಲ. ಶಾಸ್ತ್ರಗಳಲ್ಲಿ ಭಗವಂತ ಏನನ್ನ ತಿಳಿಸಿದ್ದಾನೆ ಅದಕ್ಕೆ ತಕ್ಕ ಹಾಗೆ ಅವ್ರು ಮಾಡೋದಿಲ್ಲ. ಆದ್ರೆ ಅವ್ರು ಮಾಡುವಂಥದ್ದು ಅವರ ಗುಣಗಳಿಗೆ ಅನುಗುಣವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ತ್ರಿಗುಣಗಳಲ್ಲಿ ಅವರು ಪರಿಪೂರ್ಣವಾಗಿ ಮುಳುಗಿ ಹೋಗಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರು ಎಲ್ಲ ಒಂದು ಶ್ರದ್ಧೆಯನ್ನ ಅಥವಾ ಒಂದು ಏನಂತ ಹೇಳ್ತಾರೆ ದಾನ ಅವ್ರು ಮಾಡುವಂತಹ ಪ್ರತಿ ಆಧ್ಯಾತ್ಮಿಕವಾಗಿ ಅವ್ರು ಅನ್ಕೋತಾ ಇದ್ದಾರೆ ನಾವು ಏನೋ ಒಂದು ಧರ್ಮವನ್ನು ಪಾಲನೆ ಮಾಡ್ತಾ ಇದೀವಿ ಅಂತ. ಆದ್ರೆ ಅದು ಶಾಸ್ತ್ರಗಳಿಗೆ ವಿರುದ್ಧವಾಗಿದೆ ಮತ್ತೆ ಅದು ಅವರದೇ ಆದಂತಹ ಗುಣಗಳಿಗೆ ಅನುಗುಣವಾಗಿ ಮಾಡ್ತಾ ಇದ್ದಾರೆ. ಅದನ್ನ ಕುರಿತಾಗಿ ಇಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು 17ನೇ ಅಧ್ಯಾಯ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಅದನ್ನೇ ಆ ಈ ಸಂಪರ್ಕ ಅನ್ನುವಂಥ ವಿಷಯದಲ್ಲಿ ತಿಳಿಸ್ತಾ ಇದ್ದಾರೆ. ಯಾರಾದ್ರೂ ಹೋಗ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮನೋಜ್. ಅಧ್ಯಾಯ 16 ಮತ್ತು 17ರ ಸಂಪರ್ಕ. ಯೇ ಶಾಸ್ತ್ರವಿದುಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಾ ಸಿದ್ಧಿಂ ಆವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು 16.23 ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕ. ಅದರಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅದು ಒಂದಕ್ಕೊಂದು ಹೇಗೆ ಸಂಪರ್ಕವನ್ನ ಹೊಂದಿದೆ ಅಂತ ತಿಳಿಸ್ಲಿಕ್ಕೆ. ಅಂದ್ರೆ ಇದು ಕೃಷ್ಣ ಹೇಳ್ತಿರುವಂತದ್ದು. ಅಂದ್ರೆ ಯಾರು ಭಗವಂತನ ಮಾತನ್ನ ಉಲ್ಲಂಘನೆ ಮಾಡ್ತಾರೆ ಅಂತವ್ರು ಪರಿಪೂರ್ಣತೆಯನ್ನ ಪಡೆಯೋದಿಲ್ಲ. ಅಂತವ್ರು ಏನಾಗ್ತಾರೆ ಈ ಭವಸಾಗರದಲ್ಲಿ ಮತ್ತೆ ಮತ್ತೆ ಅನೇಕ ಯೋನಿಗಳಲ್ಲಿ ಅವರು ಹುಟ್ಟಿ ಸಾಯುವುದನ್ನಷ್ಟೇ ಪಡಿತಾರೆ ಅನ್ನೋದನ್ನ ಅಲ್ಲಿ ಭಗವಂತ ತಿಳಿಸಿದ್ದ. ಈಗ ಅದನ್ನ ಕುರಿತಾಗಿ ಇಲ್ಲಿ 17.1ರಲ್ಲಿ ಅರ್ಜುನ ಈ ಒಂದು ಶ್ಲೋಕವನ್ನ ಹೇಳ್ತಾನೆ. ಈ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಃ. ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು. ಅಂದ್ರೆ ಈಗ ಭಗವಂತ ಹೇಳಿದ್ದ ಅವರಿಗೆ ಪರಮಗತಿ ಆಗೋದಿಲ್ಲ ಅಂತ. ಹಾಗಾದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಎಂತಹ ಪರಿಣಾಮಗಳನ್ನ ನೀಡುತ್ತೆ ಅನ್ನೋದನ್ನ ಇಲ್ಲಿ ಅರ್ಜುನನ ಪ್ರಶ್ನೆ. ಹೀಗೆ ಈ ಒಂದು 17ನೇ ಅಧ್ಯಾಯ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ಭಗವಂತ ಇನ್ನಷ್ಟು ಮತ್ತಷ್ಟು ಡೀಟೇಲ್ ಆಗಿ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. 3 ಪ್ರಕೃತಿಯ ಗುಣಗಳು ಯಾವ್ದೆಲ್ಲ ಇದೆ. ಹರೇ ಕೃಷ್ಣ. ಪ್ರಕೃತಿಯ 3 ಗುಣಗಳು ಸಾತ್ವಿಕ, ರಾಜಸ, ತಾಮಸ. ಈಗ ಆ 3 ಗುಣಗಳ ಆಧಾರದ ಮೇಲೆ ಒಂದು ವ್ಯಕ್ತಿಯ ಆಹಾರ, ಅವನ ಜೀವನ ಕ್ರಮ ಮತ್ತೆ ಅವನ ಒಂದು ಏನು ಅವನು ಮಾಡ್ತಾ ಇದ್ದಾನೆ ಅಂದ್ಕೊಳ್ತಾನೆ ಧರ್ಮ ಕಾರ್ಯಗಳು, ದಾನ ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು, ತಪಸ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಆ ಗುಣಗಳ ಆಧಾರದ ಮೇಲೆ ಅವನಿಗೆ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ಈ ಅಧ್ಯಾಯದ ಮೂಲಕ ಭಗವಂತ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. ಆ ಮೂಲಕ ನಾವು ಕೂಡ ತಿಳಿತಾ ಇದ್ದೀವಿ.
ಹರೇ ಕೃಷ್ಣ. ಶ್ರದ್ಧೆಯ ಪ್ರಭೇದಗಳು ಅಂದ್ರೆ ತ್ರಿವಿಧ ಶ್ರದ್ಧಾ ಭವತಿ. ಮೂರು ಬಗೆಯ ವಿಕಸನ ಶ್ರದ್ಧೆಯು ಅಂದ್ರೆ ಈ ಒಂದು ಐಹಿಕ ಜಗತ್ತಿನಲ್ಲಿ ಮೂರು ಬಗೆಯ ಗುಣಗಳಿದೆ, ಅವುಗಳ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹಿನಾಂಸ ಸ್ವಭಾವಜ, ಅವನ ಐಹಿಕ ತ್ರಿಗುಣಗಳಿಗೆ ಅನುಸಾರವಾಗಿ. ಅಂದ್ರೆ ಇಲ್ಲಿ ಅವನು ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಮಾಡ್ತಿರುವಂತದ್ದಲ್ಲ, ಪ್ರಕೃತಿ ಆ ಮಾಯೆಯ ಒಂದು ಹಿಡಿತದಲ್ಲಿ ಸಿಕ್ಕಾಕೊಂಡು ಅದಕ್ಕೆ ಅನುಗುಣವಾಗಿ ಅವನು ಮಾಡ್ತಿರುವಂತಹ ಕಾರ್ಯಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಶ್ರದ್ಧೆ ಮಾತಾಜಿ. ಶ್ರದ್ಧೆಯ ಪ್ರಭೇದಗಳು. ಮನುಷ್ಯನ ಶ್ರದ್ಧೆಯು ಸಂಪೂರ್ಣವಾಗಿ ಪರಿಶುದ್ಧವಾದ ಸಾತ್ವಿಕತೆ ಆಗುವವರೆಗೆ ಆ ಶ್ರದ್ಧೆಯು ಐಹಿಕ ಪ್ರಕೃತಿಯ ಯಾವುದೇ ಗುಣದಿಂದ ಮಲಿನ ಹೊಂದಬಹುದು. ಕಲ್ಮಶಗೊಂಡ ಐಹಿಕ ಪ್ರಕೃತಿಯ ಗುಣಗಳು ಹೃದಯದವರೆಗೂ ಹರಡಿಕೊಳ್ಳುತ್ತವೆ. ಆದ್ದರಿಂದ ಐಹಿಕ ಪ್ರಕೃತಿಯ ಒಂದು ನಿರ್ದಿಷ್ಟ ಗುಣದ ಸಂಪರ್ಕ ಹೊಂದಿರುವ ಹೃದಯದ ಸ್ವಾನಕ್ಕನುಗುಣವಾಗಿ ಮನುಷ್ಯನ ಶ್ರದ್ಧೆಯು ಸ್ಥಾಪನೆಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅದ್ರಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಮನುಷ್ಯನ ಶ್ರದ್ಧೆ ಸಂಪೂರ್ಣವಾಗಿ ಪರಿಶುದ್ಧವಾದ ಸಾತ್ವಿಕತೆ. ಇದು ಯಾವ್ದಿದು ಪರಿಶುದ್ಧವಾದ ಸಾತ್ವಿಕತೆ ಅಂದ್ರೆ? ಹರೇ ಕೃಷ್ಣ. ನಂಬಿಕೆ ಮಾತಾಜಿ. ಪರಿಶುದ್ಧವಾದ ಸಾತ್ವಿಕತೆ ಅಂತಂದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೇಳ್ತೀನಿ. ಮನುಷ್ಯನ ಶ್ರದ್ಧೆಯು ಸಂಪೂರ್ಣವಾಗಿ ಪರಿಶುದ್ಧವಾದ ಸಾತ್ವಿಕತೆ ಆಗುವವರೆಗೆ ಆ ಶ್ರದ್ಧೆಯು ಐಹಿಕ ಪ್ರಕೃತಿಯ ಯಾವುದೇ ಗುಣದಿಂದ ಮಲಿನ ಹೊಂದಬಹುದು. ಅಂದ್ರೆ ಇಲ್ಲಿ ಪರಿಶುದ್ಧವಾದ ಸಾತ್ವಿಕ ಅಂದ್ರೆ ಯಾವುದು? ಮಾತಾಜಿ ಶುದ್ಧ ಸತ್ವ ಗುಣ ಮಾತಾಜಿ. ಕೃಷ್ಣ. ಸತ್ವ ಮಾತಾಜಿ. ಶುದ್ಧ ಸತ್ವ. ಸತ್ವಗುಣ. ಸೊ ಯಾರು ಭಕ್ತಿಗೆ ಬರ್ತಾರೆ ಅಂತವರು ಶುದ್ಧ ಸತ್ವದಲ್ಲಿ ಇರ್ತಾರೆ. ಯಾರು ಪರಿಶುದ್ಧ ಭಕ್ತರಾಗಿರ್ತಾರೆ ಅವರು ಶುದ್ಧ ಸತ್ವದಲ್ಲಿ ಇರ್ತಾರೆ. ಆ ನೆಲೆಗೆ ಬರುವವರೆಗೂ ಕೂಡ ಪ್ರತಿಯೊಂದು ಜೀವಿಯು ಕೂಡ ಈ ಒಂದು ತ್ರಿಗುಣಗಳಲ್ಲಿಯೇ ಇರ್ತಾರೆ. ಸತ್ವಗುಣ, ರಜಗುಣ, ತಮಗುಣಗಳಲ್ಲಿ ಯಾವ್ದಾದ್ರೂ ಒಂದು ಗುಣದಲ್ಲಿ ಅವನು ಇರ್ತಾನೆ, ಎಲ್ಲಿವರೆಗೂ ಅವನು ಶುದ್ಧ ಸತ್ವಕ್ಕೆ ಏರುವವರೆಗೂ. ಅಲ್ಲಿವರೆಗೂ ಈ ಒಂದು ಮಲಿನತೆ ಅನ್ನುವಂಥದ್ದು, ಈ ಒಂದು ತ್ರಿಗುಣಗಳು, ಕಲ್ಮಶ ಅನ್ನುವಂಥದ್ದು ಪ್ರತಿಯೊಂದು ಜೀವಿಯನ್ನ ಎಲ್ಲಿಯವರೆಗೆ ಅಂದ್ರೆ ಅವನ ಹೃದಯದವರೆಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಹೃದಯದವರೆಗೆ ಈ ಗುಣಗಳು ಅವನನ್ನ ಆವರಿಸ್ಕೊಂಡಿರುತ್ತೆ ಅಂತ. ನಂತರ ಆದುದರಿಂದ ಅವನೇನ್ ಮಾಡ್ತಾನೆ, ಅವನ ಶ್ರದ್ಧೆ ಅನ್ನುವಂಥದ್ದು ಆ ಗುಣಕ್ಕೆ ಅನುಗುಣವಾಗಿ ಬೇರೆ ಬೇರೆ ಇರುತ್ತೆ ಅಂತ ನಾವು ನೋಡಿದ್ವಿ. ಸಾತ್ವಿಕ ಗುಣದವರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ರಜಗುಣದವರು ಯಾರನ್ನ ಆರಾಧನೆ ಮಾಡ್ತಾರೆ? ಹರೇ ಕೃಷ್ಣ. ರಾಕ್ಷಸರನ್ನು, ಪ್ರಬಲ ಮನುಷ್ಯರನ್ನು, ಮನುಷ್ಯರನ್ನು ರಾಕ್ಷಸರನ್ನು, ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳನ್ನ ಆರಾಧನೆ ಮಾಡ್ತಾರೆ. ತಮಗುಣದವರು ಭೂತ ಪ್ರೇತ ಮಾತಾಜಿ ಆರಾಧನೆ ಮಾಡಿ. ಸೊ ಯಾರೆಲ್ಲ ಶುದ್ಧ ಸತ್ವದ ನೆಲೆಗೆ ಏರ್ಲಿಲ್ಲ, ಶುದ್ಧ ಸತ್ವದಲ್ಲಿ ಇರುವವರು ಯಾರನ್ನ ಆರಾಧನೆ ಮಾಡ್ತಾರೆ? ಭಗವಂತನನ್ನು, ಋಷಿಗಳನ್ನು, ಭಗವಂತ ಕೃಷ್ಣನ. ಶುದ್ಧ ಸತ್ವದಲ್ಲಿ ಇರುವವರು ನೇರವಾಗಿ ದೇವೋತ್ತಮ ಪರಮ ಪುರುಷನ ಆರಾಧನೆ ಮಾಡ್ತಾರೆ. ಯಾರು ಆ ಶುದ್ಧ ಸತ್ವದ ನೆಲೆಗೆ ಏರ್ಲಿಲ್ಲ ಅಂತವ್ರು ಈ ರೀತಿ ದೇವತೆಗಳನ್ನು, ಪ್ರಭಾವಿ ವ್ಯಕ್ತಿಗಳನ್ನು ಅಥವಾ ಭೂತ ಪ್ರೇತಗಳನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಅವರ ಒಂದು ಗುಣಗಳಿಗೆ ಅನುಗುಣವಾಗಿ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಶ್ರದ್ಧೆಯ ಪ್ರಭೇದಗಳು. ಹರೇ ಕೃಷ್ಣ. ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ರದ್ಧೆಯ ಪ್ರಭೇದಗಳು. ಜನರು ಮೂರು ರೀತಿಯ ಭೌತಿಕ ಸ್ವಭಾವದಿಂದ ನಿಯಂತ್ರಿಸಲ್ಪಡುತ್ತಾರೆ ಮತ್ತು ಅವರು ಶಾಸ್ತ್ರದ ಆಜ್ಞೆಯನ್ನು ಅನುಸರಿಸದಿದ್ದರೆ ಅವರು ಸಂಚು ಮಾಡುತ್ತಾರೆ. ಅವರು ತಮೋಗುಣ, ರಜೋಗುಣ ಅಥವಾ ಸತ್ವಗುಣಕ್ಕೆ ಅನುಗುಣವಾಗಿ ತಮ್ಮ ಸ್ಥಾನವನ್ನು ರಚಿಸುತ್ತಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ದೇವೋತ್ತಮ ಪರಮ ಪುರುಷನ ಆರಾಧನೆ ಮಾಡೋದಿಲ್ಲ ಮತ್ತೆ ಯಾರು ಈ ಶುದ್ಧ ಸತ್ವದ ನೆಲೆಗೆ ಏರೋದಿಲ್ಲ ಅಂತವರು ಈ ತ್ರಿಗುಣಗಳ ಒಂದು ಪ್ರಭಾವದಲ್ಲಿ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಅಂದ್ರೆ ಅವರು ಶಾಸ್ತ್ರಗಳಲ್ಲಿ ಯಾರ ಆರಾಧನೆಯನ್ನ ಮಾಡೋದನ್ನ ತಿಳಿಸಿದ್ದಾರೆ. ವೇದಗಳು ಮೂಲದಲ್ಲಿ ಏನನ್ನ ಹೇಳ್ತವೆ? ಭಗವಂತನನ್ನು, ಭಗವಂತ ಕೃಷ್ಣನನ್ನು ಅಥವಾ ದೇವೋತ್ತಮ ಪರಮ ಪುರುಷನನ್ನ ಆರಾಧನೆ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ವೇದಗಳು ತಿಳಿಸುತ್ತೆ. ಅಂದ್ರೆ ಅದು ಕೊನೆಯಲ್ಲಿ ನಮ್ಗೆ ಗೊತ್ತಾಗುವಂಥದ್ದು, ಈ ಉಪನಿಷತ್ತುಗಳಿಂದ ತಿಳಿಯುವಂಥದ್ದು. ಆದ್ರೆ ಅಲ್ಲೂ ಕೂಡ ನೇರವಾಗಿ ಕೃಷ್ಣನ ಹೆಸರು ಬರೋದಿಲ್ಲ. ಆ ಒಂದು ಕಾರಣದಿಂದಲೇ ಏನಾಗುತ್ತೆ, ವ್ಯಾಸರು ರಚಿಸಿದಂತಹ ಒಂದು ವೇದಗಳು ಅವ್ರಿಗೆ ಸಮಾಧಾನ ಕೊಡೋದಿಲ್ಲ. ಅಂದ್ರೆ ಅದೇನ್ ಮಾಡುತ್ತೆ, ಅದು ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಇಂಡೈರೆಕ್ಟ್ ಆಗಿ ಹೇಳಿದಾಗ ಏನ್ ಮಾಡ್ತಾರೆ ಜನ, ಅದು ಅರ್ಥ ಆಗದೆ ಇದ್ದಂಥವ್ರು ಅವರಿಗೆ ಅರ್ಥ ಆದ ರೀತಿಯಲ್ಲಿ ಅವರು ಅವ್ರಿಗೆ ಬೇಕಾದಂತಹ ಒಂದು ಏನಂತ ಹೇಳ್ತಾರೆ, ಅವರದೇ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಅವರು ಅವರ ಒಂದು ಶ್ರದ್ಧೆಯನ್ನ, ಅವರ ಒಂದು ಆರಾಧನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ.
ಹಾಗೆ ಇಲ್ಲಿ ಅವರು ಸತ್ವಗುಣದಲ್ಲಿದ್ದಾಗ ಹೇಗೆ ಮಾಡ್ತಾರೆ, ರಜೋಗುಣದಲ್ಲಿದ್ದಾಗ ಅದಕ್ಕನುಗುಣವಾಗಿ, ತಮೋ ಗುಣದಲ್ಲಿದ್ದಾಗ ಅದಕ್ಕನುಗುಣವಾಗಿ ಅವ್ರಿಗೆ ಏನಂತ ಅನ್ಕೋತಾರೆ, ವೇದಗಳಲ್ಲಿ ಇಲ್ಲಿ ನೇರವಾಗಿ ಕೃಷ್ಣನ ಹೆಸರನ್ನ ಎಲ್ಲೂ ಹೇಳೋದಿಲ್ಲ, ಕೃಷ್ಣನ ಆರಾಧನೆ ಮಾಡಿ ಅಂತ. ಆ ಒಂದು ಏನು ಆಮ್, ವೇದಗಳನ್ನ ಅಂತಹ ರೀತಿಯಲ್ಲಿ ಹೇಗೆ ಗೌಪ್ಯವಾಗಿ ವೇದವ್ಯಾಸರು ನೀಡಿದ್ರು, ನೇರವಾಗಿ ಹೇಳ್ದಿರ, ಅದರಿಂದ ಅವ್ರಿಗೆ ಭಾಗವತದಲ್ಲಿ ಹೇಳ್ತಾರೆ, ಅವ್ರಿಗೆ ದುಃಖ ಆಗುತ್ತೆ, ಅವ್ರಿಗೆ ಬೇಸರ ಆಗುತ್ತೆ, ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ. ವೇದಗಳ ರಚನೆ ಮಾಡಿದ್ಮೇಲೂ ಕೂಡ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಆಗ ಯಾರವರಿಗೆ ಉಪದೇಶ ಮಾಡ್ತಾರೆ? ಹರೇ ಕೃಷ್ಣ. ನಾರದರು ನಾರದ ಮುನಿ. ಮಹರ್ಷಿಗಳು. ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ. ಏನಂತ ಹೇಳ್ತಾರೆ? ಭಗವಂತನ ಬಗ್ಗೆ ಶುದ್ಧ ಭಕ್ತಿ ಎಲ್ಲೂ ಹೇಳಿಲ್ಲ ನೀನು ಅಂತ ಹೇಳ್ತಾರೆ. ಮೊದಲೇ ಈ ಕೃಷ್ಣನ್ ಭೌತಿಕ ಬಗ್ಗೆ ಜಗತ್ತು ಹೇಳಿಲ್ಲ ಅಂತ. ಹ. ಆ ಮೊದಲೇ ಭೌತಿಕ ಜಗತ್ತಿನಲ್ಲಿ ಇರೋರೆಲ್ಲ ಏನಂತ ಹೇಳ್ತಾರೆ, ಅವರು ಈ ಭವಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ, ಅವರನ್ನ ಮೇಲೆ ಎತ್ತಬೇಕು ನೀನು. ಅವರನ್ನ ಮೇಲೆ ಎತ್ತೋದಕ್ಕೆ ಅವರಿಗೆ ನೀನು ಭಗವಂತನ ಮಾರ್ಗವನ್ನ ತೋರಿಸ್ತೀರಾ. ನೀನು ಅವರಿಗೆ ಎಂತದ್ದು ಬೇಕೋ, ಆಲ್ರೆಡಿ ಅವ್ರಿಗೆ ಬೇಕಾಗಿರುವಂತದ್ದು ತಮೋಗುಣ ರಜಗುಣಕ್ಕೆ ಅನುಗುಣವಾದಂತ ಆರಾಧನೆಗಳು. ಅದಕ್ಕೆ ತಕ್ಕ ಹಾಗೆ ನೀನು ಅವ್ರಿಗೆ ಆ ನಾಗರಿಕತೆಯನ್ನ ಅಥವಾ ವೇದಗಳನ್ನ ಅಥವಾ ಇನ್ನೇನೋ ಒಂದು ಆಮ್ ಏನಂತ ಹೇಳ್ತಾರೆ, ಒಂದು ವರ್ಣಾಶ್ರಮ ಧರ್ಮವನ್ನ ಹೀಗೆ ತಿಳಿಸ್ಕೊಟ್ಟಿದ್ಯಾ. ಹೀಗೆ ಅವರು ಆಲ್ರೆಡಿ ದಾರಿ ತಪ್ಪಿದ್ದಾರೆ, ಅವರನ್ನ ಇನ್ನಷ್ಟು ಕನ್ಫ್ಯೂಷನ್ ಮಾಡಾಕಿದ್ಯಾ, ಅದಕ್ಕೆ ನಿನ್ಗಿನ್ನ ಸಮಾಧಾನ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನೇರವಾಗಿ ನೀನು ಭಗವಂತನ ಮಾರ್ಗದರ್ಶನವನ್ನು ಅವ್ರಿಗೆ ನೀಡಬೇಕು. ಪುರಾಣಗಳು ಅಂದ್ರೆ ಈ ಒಂದು ಭಾಗವತ ಪುರಾಣದ ಮೂಲಕ ಅವರಿಗೆ ಭಗವಂತನ ಮತ್ತೆ ಭಕ್ತಿಯ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ನೀನು ಹೇಳಿಲ್ಲ ಅಂದ್ರೆ, ನಿನಗೆ ಹೇಳಲಿಲ್ಲ ನೀನು, ಹಾಗಾಗಿಯೇ ನಿನಗೆ ಈ ಅಸಮಾಧಾನ ಅಂತ ಹೇಳಿ ಹೇಳ್ತಾರೆ. ಹೀಗೆ ಇಲ್ಲಿ ಆ ಹೇಳ್ತಾ ಇರುವಂತದ್ದು ಏನಂದ್ರೆ, ಅವರು ಗುಣಗಳಲ್ಲಿ ಮುಳುಗಿ ಹೋಗಿದ್ದಾರೆ, ಅಂದ್ರೆ ಈ ಒಂದು ಭವಸಾಗರದಲ್ಲಿ ಇದ್ದಾರೆ, ಈ ಒಂದು ಭವಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರು ಅವರದೇ ಆದಂತಹ ಒಂದು ಶ್ರದ್ಧೆಗಳನ್ನ ಅವರು ಅನುಸರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅನುಗುಣವಾಗಿ ಅವರು ಆ ಒಂದು ಶ್ರದ್ಧೆಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರದ್ಧೆಯ ಪ್ರಭೇದಗಳು. ಹರೇ ಕೃಷ್ಣ. ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ರದ್ಧೆಯ ಪ್ರಭೇದಗಳು. ಅದೇ ರೀತಿಯ ಪ್ರಕೃತಿಯ ಪ್ರಭಾವದ ಅಡಿಯಲ್ಲಿ ತನ್ನನ್ನು ತಾನು ನಡೆಸಿಕೊಳ್ಳುತ್ತಾನೆ. ಆದರೆ ಮೇಲ್ನೋಟಕ್ಕೆ ತಮೋ ಗುಣದಲ್ಲಿ ಏನಾದರೂ ಮಾಡಿದರೆ ಅವನು ಯಶಸ್ವಿಯಾಗುವುದಿಲ್ಲ. ಶಾಸ್ತ್ರ ವಿಧಿಂ ಋತುಜ್ಯ ವರ್ತಂತೆ ಕಾಮಕಾರತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಯಾರಾದ್ರೂ ತಮೋ ಗುಣದಲ್ಲಿ ಇದ್ದಾಗ ಅವ್ರು ಮಾಡುವಂತಹ ಒಂದು ಕಾರ್ಯಗಳು ಅದು ಯಶಸ್ವಿ ಆಗೋದಿಲ್ಲ. ಯಾಕೆ ತಮೋ ಗುಣದಲ್ಲಿ ಇರುವರು ಮಾಡೋ ಕಾರ್ಯಗಳು ಯಶಸ್ವಿ ಆಗೋದಿಲ್ಲ? ಅವ್ರ ಭಗವಂತನ ಮೇಲೆ ಆಲಸ್ಯಗಳಾಗುತ್ತಾರೆ. ನಂಬಿಕೆ ಇರೋದಿಲ್ಲ ಮತ್ತೆ. ತಮೋ ಗುಣದ ಸ್ವಭಾವ ಏನು? ಹರೇ ಕೃಷ್ಣ. ಅವರ ಆಲಸ್ಯ, ನಿದ್ರೆ, ಆಲಸ್ಯಗಳಾಗುತ್ತಾರೆ. ಒಂದ್ ರೀತಿ ಸೋಂಬೇರಿಗೂ, ಒಂದ್ ರೀತಿ ಸೋಮಾರಿತನ, ಯಾವ ಭ್ರಮೆಯಲ್ಲಿ ಇರ್ತಾರೆ ಮತ್ತೆ. ಹೆಚ್ಚು ಅಜ್ಞಾನಿಗಳಾಗಿರ್ತಾರೆ. ಅಜ್ಞಾನ. ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ಲ, ಉಚಿತನ ಆ ರೀತಿ ಇರ್ತಾರೆ. ಅಂತವ್ರು ಮಾಡೋ ಕೆಲಸ ಅದು ಯಾವತ್ತೂ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಗುಣದಲ್ಲಿ ಇರುವಂತವ್ರು ಅವ್ರು ಏನ್ ಶ್ರದ್ಧೆನ ಬೆಳೆಸ್ಕೊಳ್ತಾರೆ, ಅದಕ್ಕನುಗುಣವಾಗಿ ಅವ್ರು ಏನಾದ್ರು ಕಾರ್ಯಗಳನ್ನ ಮಾಡಿದ್ರೆ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ವಿ ಒಂದು 17ನೇ ಅಧ್ಯಾಯದ ಉದಾಹರಣೆಗಳಲ್ಲಿ ಹೇಗೆ ಅವರು ಮಾಡುವಂತಹ ಒಂದು ಯಜ್ಞ, ಆ ಯಜ್ಞ ಅದು ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿ ಇರೋದಿಲ್ಲ. ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಏನಂತ ಹೇಳ್ತಾರೆ, ಆ ಆಡಂಬರಕ್ಕಾಗಿ ಅಂದ್ರೆ ತೋರಿಕೆಗಾಗಿ ಅಥವಾ ಇನ್ನೇನೋ ಒಂದು ಹುಚ್ಚುತನದ ಬಯಕೆಗಳು ಅವರದು. ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡುವಂತದ್ದು, ನಾಶ ಮಾಡುವಂತದ್ದು, ಅಂಥದ್ದೇ ಬಯಕೆಗಳನ್ನ ಇಟ್ಕೊಂಡಿರ್ತಾರೆ ಹೊರತು ತಮಗಾಗಿ ಆಗ್ಲಿ ಅಥವಾ ಇನ್ನೊಬ್ಬರಿಗಾಗಿ ಆಗ್ಲಿ ಒಂದು ಒಳ್ಳೆಯ ಒಂದು ವಿಚಾರಕ್ಕಾಗಿ ಅವರು ತಪಸ್ಸುಗಳನ್ನ ಅಥವಾ ಯಜ್ಞಗಳನ್ನ ಆಚರಣೆ ಮಾಡೋದಿಲ್ಲ. ಆ ಮಾಡೋ ರೀತಿ ಕೂಡ ಅವ್ರದ್ದು ತಪ್ಪಾದ ರೀತಿಯಾಗಿರುತ್ತೆ. ಯಜ್ಞಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಹರಿಕೃಷ್ಣ? ಜಪಯಜ್ಞ. ಈಗಿನ ಯುಗಕ್ಕೆ ಹೇಳಿರುವಂತದ್ದು ಜಪಯಜ್ಞ. ಅಂದ್ರೆ ಗುರು ಇಲ್ಲಿ ಶಾಸ್ತ್ರ ಸಾಧು ಅಲ್ವಾ ಮಾತಾಜಿ? ಹಾ ಮಾತಾಜಿ. ಹರಿನಾಮ ಸಂಕೀರ್ತನ. ಇಲ್ಲಿ ಯಜ್ಞದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದು ಯಜ್ಞವನ್ನ ಮಾಡುವಾಗ ಅದಕ್ಕೆ ಕೆಲವೊಂದು ವಿಧಿ ನಿಯಮಗಳು ಇರುತ್ತೆ ಅಂತ. ಆ ಯಜ್ಞವನ್ನ ಆಚರಣೆ ಮಾಡಿದಾಗ ನಾವು ಅಲ್ಲಿ ಬಂದಂತವರಿಗೆ ಪ್ರಸಾದ ವಿತರಣೆ ಮಾಡಬೇಕು ಅನ್ನುವಂಥದ್ದು, ಪುರೋಹಿತರು ಯಾರು ವೇದ ಮಂತ್ರಗಳ ಘೋಷಣೆ ಮಾಡ್ತಾರೆ ಅವರಿಗೆ ಸಂಭಾವನೆ ಕೊಡುವಂಥದ್ದು, ಮತ್ತೆ ಅಲ್ಲಿ
ಆ ದೇವೋತ್ತಮ ಪರಮ ಪುರುಷನಿಗೆ ಅದು ಸಲ್ಲಬೇಕು. ಆ ಒಂದು ಯಜ್ಞ ಪುರುಷನಿಗೆ ಅದು ತೃಪ್ತಿಯನ್ನ ಕೊಡಬೇಕು, ಅಂತಹ ಯಜ್ಞಗಳನ್ನ ಆಚರಣೆ ಮಾಡಬೇಕು ಅಂತ. ಆದ್ರೆ ಈ ಒಂದು ತಮೋ ಗುಣದಲ್ಲಿ ಇರುವಂತವ್ರು ಈ ಯಾವುದೇ ಒಂದು ಏನಂತ ಹೇಳ್ತಾರೆ ನಿಯಮಗಳನ್ನ ಅವರು ಪಾಲನೆ ಮಾಡೋದಿಲ್ಲ. ಹಾಗಾಗಿ ಅವ್ರು ಮಾಡುವಂತಹ ಆಮ್, ಕಾರ್ಯಗಳು ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡುವಂತಹ ಆಮ್, ಏನಂತ ಹೇಳ್ತಾರೆ ರೀತಿ, ಅದು ಕೂಡ ಅದು ತಪ್ಪಾಗಿಯೇ ಇರುತ್ತೆ. ಹಾಗಾಗಿ ಇಲ್ಲಿ ತಮೋ ಗುಣದಲ್ಲಿ ಮಾಡುವಂತಹ ಒಂದು ಆಮ್, ಕಾರ್ಯಗಳು ಅದು ಯಶಸ್ವಿ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರದ್ಧೆಯ ಪ್ರಭೇದಗಳು. ಹೀಗೆ ನಾವು ಈ ಜಗತ್ತಿನಲ್ಲಿ ವಿವಿಧ ರೀತಿಯ ನಂಬಿಕೆಗಳನ್ನು ಕಾಣುತ್ತೇವೆ, ಮತ್ತು ವಿವಿಧ ರೀತಿಯ ನಂಬಿಕೆಗಳಿಂದಾಗಿ ವಿವಿಧ ರೀತಿಯ ಧರ್ಮಗಳಿವೆ. ಹೌದಲ್ವಾ? ಸಮಾಜದಲ್ಲಿ ಈಗ ನಾವು ಕಾಣ್ತಾ ಇದೀವಲ್ವಾ, ಬೇರೆ ಬೇರೆ ಜನದ ಬೇರೆ ಬೇರೆ ಜನ, ಬೇರೆ ಬೇರೆ ವರ್ಗ, ಅವರಿಗೆ ತಕ್ಕ ಆದ ರೀತಿಯಲ್ಲಿ ಅವರು ಪ್ರತಿಯೊಂದು ಮನೆ ಮನೆಗೂ ಒಂದೊಂದು ಬೇರೆ ಬೇರೆ ಏನಂತ ಹೇಳ್ತಾರೆ ಅವರದೇ ಆದಂತಹ ಒಂದು ಸಂಸ್ಕೃತಿ ಸಂಸ್ಕಾರ ಅನ್ನುವಂಥದ್ದು ಇರುತ್ತಲ್ವಾ. ಅವರದೇ ಆದಂತಹ ಒಂದು ಮನೆ ದೇವರಿರುತ್ತೆ, ಕುಲದೇವರಿರುತ್ತೆ, ಮತ್ತೆ ಅದಕ್ಕೆ ಅವ್ರು ಮಾಡುವಂತಹ ಒಂದು ಆರಾಧನೆಯ ವಿಧಿವಿಧಾನಗಳು ಬೇರೆ ಬೇರೆ ರೀತಿ ಇರುತ್ತೆ. ಹೌದಲ್ವಾ? ಇದೆ ಅಲ್ವಾ ಆ ರೀತಿ? ಹೌದು ಇದೆ ಮಾತಾಜಿ, ಇದೆ. ಮಾತಾಜಿ. ಹೌದು ಇದೆ ಮಾತಾಜಿ. ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಇದು ಆ 3 ಗುಣಗಳ ಪ್ರಭಾವದಿಂದ ಅವ್ರು ಮಾಡ್ಕೊಂಡಿರುವಂತದ್ದು. ಅವರದೇ ಆದಂತಹ ಒಂದು ಧರ್ಮಗಳನ್ನ ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇರುವುದೊಂದೇ ಧರ್ಮ, ಅದು ಆ ಭಗವಂತ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಗುಣಗಳ ಪ್ರಭಾವದಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರದೇ ಆದಂತಹ ಒಂದು ಅಭಿರುಚಿಗಳಿಗೆ ತಕ್ಕ ಹಾಗೆ ಅವರು ತಮ್ಮದೇ ಆದ ಧರ್ಮಗಳನ್ನ ಸೃಷ್ಟಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಇವತ್ತಿನ ಒಂದು ಚಟುವಟಿಕೆಯಲ್ಲಿ ನೀವು ಅದರ ಬಗ್ಗೆನೇ ಹೇಳ್ಬೇಕಾಗಿದೆ. ಆ ಪ್ರಭುಜಿ ನಿಮ್ಗೆ ಈಗಾಗ್ಲೇ ಅದು ಗ್ರೂಪ್ ನಲ್ಲಿ ಹಾಕಿದ್ರು ಅನ್ಕೋತೀನಿ. ಶ್ರದ್ಧೆ ಪ್ರಭೇದಗಳಲ್ಲಿ ಕೆಲವು ಆಧುನಿಕ ಧಾರ್ಮಿಕ ಆಚರಣೆಗಳನ್ನು ಆಯ್ಕೆ ಮಾಡಿ ಮತ್ತು ಅವು ಪ್ರಕೃತಿಯ ವಿಧಾನಗಳಿಂದ ಹೇಗೆ ಪ್ರಭಾವಿತವಾಗಿವೆ ಎಂಬುದನ್ನು ಚರ್ಚಿಸಿ, ನಿಮ್ಮ ಪ್ರಸ್ತುತಿಯಲ್ಲಿ ಭಗವದ್ಗೀತೆ 17ನೇ ಅಧ್ಯಾಯದ ಮೊದಲ 3 ಶ್ಲೋಕಗಳಲ್ಲಿ ವಿವರಿಸಿದಂತೆ ಶ್ರದ್ಧೆಯ ಪ್ರಭೇದಗಳ ಬಗ್ಗೆ ಕೃಷ್ಣನ ವಿಶ್ಲೇಷಣೆಗೆ ನಿರ್ದಿಷ್ಟ ಉಲ್ಲೇಖನವನ್ನು ನೀಡಿ. ಈ ಆಚರಣೆಗಳನ್ನು ಕೃಷ್ಣ ಪ್ರಜ್ಞೆಯ ಅಭ್ಯಾಸಕ್ಕೆ ಹೋಲಿಸಿ. ಅಂದ್ರೆ ಈಗ ಏನ್ ನೀವ್ ಮಾಡ್ಬೇಕು ಅಂತಂದ್ರೆ, ಗ್ರೂಪ್ ಡಿಸ್ಕಷನ್ ಅಲ್ಲಿ ಬೇರೆ ಬೇರೆ ರೀತಿ ಜನ ಬೇರೆ ಬೇರೆ ರೀತಿಯ ಆರಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಮಾಜದಲ್ಲಿ ಈಗ ನಾವು ನೋಡೋದಕ್ಕೆ ಸಿಗುತ್ತೆ. ಆ ರೀತಿ ಅವರು ಆರಾಧನೆ ಮಾಡ್ತಿರುವಂತದನ್ನ, ಅದು ಹೇಗೆ ಅದು ನಡೀತಿದೆ, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಈ ಆಚರಣೆಗಳು ಯಾವ ರೀತಿ ನಡೀತಿದೆ, ಅವೆರಡಕ್ಕೂ ಹೋಲಿಕೆ ಮಾಡಿ ಹೇಳ್ಬೇಕು. ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. ಹರೇ ಕೃಷ್ಣ. ಅರ್ಥ ಆಯ್ತಲ್ವಾ? ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಭೂತ ಪ್ರೇತಗಳ ಆರಾಧನೆ ಮಾಡ್ತಾರೆ. ಆ ಆರಾಧನೆ ಮಾಡೋ ರೀತಿ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಅವುಗಳನ್ನ ನೀವು ಉದಾಹರಣೆ ಕೊಡ್ತಾ, ಮತ್ತೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಭಕ್ತರಿದ್ದಾರೆ ಅವ್ರು ಮಾಡ್ತಿರುವಂತಹ ಆರಾಧನೆ, ಅದ್ರ ಕ್ರಮ ಹೇಗಿದೆ, ಅದೆರಡನ್ನು ಹೋಲಿಕೆ ಮಾಡಿ ನೀವು ಹೇಳ್ಬೇಕಾಗುತ್ತೆ. ತಿಳಿಯುತ್ತಲ್ವಾ? ಬ್ರೇಕ್ಔಟ್ ರೂಮ್ ಮಾಡದ? ಹರೇ ಕೃಷ್ಣ. ಪ್ರಶ್ನೆ ಅರ್ಥ ಆಯ್ತಲ್ವಾ? ಪ್ರಶ್ನೆಯಲ್ಲಿ ಯಾರಿಗೂ ಏನು ಸಂದೇಹ ಇಲ್ಲ ಅಲ್ಲ? ಧಾರ್ಮಿಕ ಆಚರಣೆಗಳು ಅಂದ್ರೆ ಅದೇ ಬೇರೆ ಬೇರೆ ದೇವ್ರನ್ನ ಪೂಜೆ ಮಾಡೋದು ಮತ್ತೆ ಹಾ ಮಾತಾಜಿ, ಬೇರೆ ಬೇರೆ ರೀತಿಗಳಲ್ಲಿ ಪೂಜೆ ಮಾಡೋದು, ಬೇರೆ ಬೇರೆ ಅವರದೇ ಆದಂತಹ ಒಂದು ದೇವರುಗಳನ್ನ ಕೂಡ ಸೃಷ್ಟಿ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವ್ರು ಮಾಡ್ತಾ ಇರುವಂತಹ ಒಂದು ಕ್ರಮ ವಿಧಾನಗಳು ಏನಿದೆ, ಅದನ್ನ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡುವಂತಹ ವಿಧಾನಗಳು ನಿಯಮಗಳು ಅದು ಹೇಗಿದೆ, ಅದೆರಡಕ್ಕೂ ಹೋಲಿಕೆ ಮಾಡಿ ಹೇಳುವಂಥದ್ದು. ಓಕೆ ಮಾತಾಜಿ. ಓಕೆ ಬಾಬುಜಿ, ಹಾಗಾದ್ರೆ ಬ್ರೇಕ್ಔಟ್ ರೂಮ್ ಮಾಡೋಣ. ಆಕೆ
ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ, ಶಿವಗಂಗಾ ಮಾತಾಜಿ ಮತ್ತೆ ಮಹಾಬಾಹು ಪ್ರಭುಜಿ ಎಲ್ಲರೂ ಜಾಯಿನ್ ಆಗಿ, ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು. ಸಿಕ್ಕಿದಲ್ವಾ ಮಾತಾಜಿ ನಿಮ್ಗೆ? ಹಾ ಮಾತಾಜಿ ಇಲ್ಲ ಮಾತಾಜಿ, ನಾನು ಬಾಗ್ಲು ತೆಗಿಯೋಣ ಅಂತ ಹೋಯ್ದೆ ಮಾತಾಜಿ, ತಕ್ಷಣ ಇದಾಗ್ಬಿಟ್ಟಿದೆ ಹೊರಟೋಯ್ತಾ? ಮಾತಾಜಿ. ಓಕೆ, ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಮತ್ತೆ ಕಳಿಸ್ತೀನಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೂಮ್ ಎಲ್ಲರೂ ದಯವಿಟ್ಟು ಮಾತಾಡಕ್ ಮುಂಚೆ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು ಪ್ಲೀಸ್. ಭಕ್ತಿಶಾಸ್ತ್ರಿ ಎಲ್ಲರೂ ಕೂಡ ಆಕ್ಚುಲಿ ವಿಡಿಯೋ ಆನ್ ಅಲ್ಲಿ ಇಡ್ಬೇಕು. ಅಟ್ಲೀಸ್ಟ್ ಮಾತಾಡುವಾಗಾದ್ರೂ ವಿಡಿಯೋ ಆನ್ ಮಾಡಿ. ರೂಮ್ ನಂಬರ್ 4 ಮಾತಾಜಿ ನಮ್ದು. ಚೈತನ್ಯ ಮಾತಾಜಿ ಹೇಳ್ತೀರಾ ಫಸ್ಟ್ನೇದು? ಹಾ ಮಾತಾಜಿ ನಮ್ದು ರೂಮ್ ನಂಬರ್ 4. ಹಾ ಮಾತಾಜಿ. ಇದರಲ್ಲಿ ಮುದ್ದುಮಣಿ ಮಾತಾಜಿ, ನಾನು, ಗೀತಾ ಮಾತಾಜಿ, ಸುಜಾತ ಮಾತಾಜಿ ಮತ್ತೆ ಯಶೋಧ ಮಾತಾಜಿ ಇದ್ರು. ಹಾ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಮೊದಲನೇದ್ದು ಇದು ನಾನು ಹೇಳ್ತೇನೆ. ಕೆಲವು ಆಧುನಿಕ ಧಾರ್ಮಿಕ ಆಚರಣೆಗಳನ್ನು ಆಯ್ಕೆ ಮಾಡಿ ಮತ್ತು ಅದು ಪ್ರಕೃತಿಯ ವಿಧಾನಗಳಿಂದ ಹೇಗೆ ಪ್ರಭಾವಿತವಾಗಿದೆ ಎಂಬುದನ್ನು ಚರ್ಚಿಸಿ ಅಂತ. ಅಂದ್ರೆ ಈಗ ಕೆಲವು ನಾವು ವ್ರತ ಅಥವಾ ಇದನ್ನೆಲ್ಲ ಮಾಡ್ತಾರಲ್ವಾ, ದೇವಿ ದೇವತೆಗಳಿಗೋಸ್ಕರ ಕೆಲವು ವ್ರತ ಎಲ್ಲ ಮಾಡ್ತಾರೆ. ಅಂದ್ರೆ ಅವರಿಗೆ ವ್ರತ ಮಾಡುವವರಿಗೆ ಅದರ ನಿಯಮಗಳು ಸರಿಯಾಗಿ ಗೊತ್ತಿರುವುದಿಲ್ಲ. ಈಗ ಕೆಲವೊಂದು ವ್ರತ ಫಾರ್ ಎಕ್ಸಾಂಪಲ್ ಈಗ ಸಂಕಷ್ಟಿ ಅಂಥದ್ದೆಲ್ಲ ಮಾಡ್ತಾರೆ. ಅದ್ರ ವಿಧಿ ನಿಯಮಗಳು ಎಷ್ಟು ಶುದ್ಧತೆ ಅದೆಲ್ಲ ಗೊತ್ತೇ ಇರುವುದಿಲ್ಲ. ಕಾಫಿ ಟೀ ಕುಡಿತಾ ಇರ್ತಾರೆ ಮಾಡಿ. ಯಾಕೆ ಕುಡಿತೀರಿ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ನಮ್ಮ ಅತ್ತೆ ಕುಡಿತಿದ್ರು ಅದಕ್ಕೆ ಮಾಡ್ತೇವೆ ಅಂತ. ಅಂದ್ರೆ ಏನು ಶಾಸ್ತ್ರ ಏನ್ ಹೇಳ್ತದೆ ಅಥವಾ ಒಂದು ಆಚರಣೆಯನ್ನು ಹೇಗೆ ಮಾಡ್ಬೇಕು ಅಂತಾನೆ ಅವರಿಗೆ ಒಂದು ವ್ರತದ ನಿಯಮಗಳನ್ನು ಹೇಗೆ ಪಾಲಿಸ್ಬೇಕು ಅಂತಾನೆ ಗೊತ್ತಿಲ್ಲ. ಅದೇ ಕೃಷ್ಣ ಪ್ರಜ್ಞೆಗೆ ಅಂತ ಹೇಳಿದ್ರೆ ನಮಗೆ ಮೊದಲನೇ ದಿನದಿಂದನೇ ಈಗ 4 ನಿಯಂತ್ರಕ ತತ್ವಗಳು ಅದ್ರಲ್ಲಿ ನಮಗೆ ಎಲ್ಲಾನು ಬರ್ತದೆ. ಯಾವ್ದ್ಯಾವ್ದು ಮಾಡಬಾರ್ದು ಅಂತ, ಮಾಂಸಾಹಾರ ಸೇವನೆ ಆಗಿರ್ಬೋದು ಅಥವಾ ಈ ನಶೆಯ ಪದಾರ್ಥಗಳು, ಅದನ್ನ ನಮಗೆ ಮೊದಲನೇ ದಿನದಿಂದನೇ ಅದ್ರ ಬಗ್ಗೆ ಲಕ್ಷ್ಯ ಇರ್ತದೆ. ನಮಗೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಮ್ಮ ಗುರುಗಳಾಗಿರ್ಬೋದು ಹೇಳಿರ್ತಾರೆ. ಮಾಡ್ತಾರೆ. ಹಾ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈಗ ಶಾಸ್ತ್ರದಲ್ಲಿ ಏಕಾದಶಿ ವ್ರತವನ್ನ ಹೇಳಿದ್ದಾರೆ. ಆದ್ರೆ ಯಾರು ಆತರ ದೇವಿ ದೇವತೆಗಳ ವ್ರತ ಎಲ್ಲ ಮಾಡ್ತಿರ್ತಾರೆ ಅವರು ಅದನ್ನ ಗಮನವೇ ಹರಿಸುದಿಲ್ಲ. ಏಕಾದಶಿ ವ್ರತದ ಬಗ್ಗೆ ಅದರ ಮಹತ್ವವನ್ನು ಏನು ತಿಳ್ಕೊಳ್ಳಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಮತ್ತೆ ಇವಾಗ ದಿನಗಳಲ್ಲೆಲ್ಲ ಉಪವಾಸ ಮಾಡ್ತಾರೆ. ಅಂದ್ರೆ ಅವರಿಗೆ ಯಾವ ದಿನ ಇಷ್ಟ ಆಗ್ತದೆ ಆ ದಿನ ಮಾಂಸಾಹಾರ ಬಿಟ್ಟು ಬಿಡ್ತಾರೆ. ಎಲ್ಲ ದಿನ ತಿಂದು 1-2 ದಿನ ಬಿಟ್ಟು ಬಿಡ್ತಾರೆ ಆತರ. ಮತ್ತೆ ಅವರಿಗೆ ಹೇಗೆ ಅಡ್ಜಸ್ಟ್ ಆಗ್ತದೋ, ಈಗ ನಾವು ಏಕಾದಶಿಯಲ್ಲಿ ಹೇಗೆ ಮಾಡ್ತೇವೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ರೀತಿಯ ಧಾನ್ಯಗಳನ್ನು ತಿನ್ನೋದಿಲ್ಲ. ಆದ್ರೆ ಆತರ ಮಾಡುವವರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅನ್ನ ತಿನ್ನೋದಿಲ್ಲ, ಚಪಾತಿ ತಿಂತೇವೆ ಅಂತ ಹೇಳ್ತಾರೆ. ಹಾಗೆ ಅದೊಂಥರ ಆ ಒಂದು ಶಾಸ್ತ್ರದಲ್ಲೂ ಅದು ಎಲ್ಲಿನೂ ಹೇಳಿರುವುದಿಲ್ಲ. ಅವರು ಗುರುಗಳ ಸಂಪರ್ಕಕ್ಕೂ ಬಂದಿರೋದಿಲ್ಲ. ಮತ್ತೆ ಯಾವುದೇ ಒಂದು ಆಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ನಮ್ಮ ಹೃದಯವನ್ನ ಪರಿಶುದ್ಧ ಮಾಡ್ಬೇಕು ಅಥವಾ ಭಗವಂತನ ಹತ್ರ ಸೇರಿಸ್ಬೇಕು ನಮ್ಮನ್ನು. ಆದ್ರೆ ಇದು ಹೇಗಾಗ್ತದೆ ಅಂತ ಹೇಳಿದ್ರೆ ಹೃದಯ ಪರಿಶುದ್ಧನೆ ಇದ್ರಲ್ಲಿ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಒಂದು ದಿನ ಆಡಂಬರವಾಗಿ ಪೂಜೆ ಮಾಡ್ತಾರೆ ಅಥವಾ ಒಂದು ದಿನ ತುಂಬಾ ಶುದ್ಧ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಆದ್ರೆ ಮತ್ತೆ ಅವರು ಅದೇ ರೀತಿಯ ಒಂದು ಈಗ ಮಾಂಸಾಹಾರ ಸೇವನೆ ಆಗಿರ್ಬೋದು, ಈರುಳ್ಳಿ ಬೆಳ್ಳುಳ್ಳಿ, ಚಾ ಕಾಫಿ ಅಂಥದ್ದೇ ಒಂದು ಜೀವನ ಶೈಲಿಗೆ ಅವ್ರು ಬಂದು ಬಿಡ್ತಾರೆ. ಸೊ ಅಂಥದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಲ್ವಾ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಒಂದು ನಮ್ದು ಜೀವನ ಶೈಲಿಯೇ ಬದಲಾಗ್ತದೆ. ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಮುಟ್ಲಿಕ್ಕೆನೆ ಹೋಗೋದಿಲ್ಲ. ಆಮೇಲೆ ಹೊರಗಡೆ ಎಷ್ಟೇ ಸುತ್ತಾಡ್ಕೊಂಡ್ ಬರ್ಲಿ ನಮಗೆ ಆ ಪ್ರಜ್ಞೆ ಇರ್ತದೆ. ನಾವು ಪ್ರಸಾದವನ್ನೇ ಸ್ವೀಕರಿಸೋದು, ಯಾವತ್ತೂನು ಮನೆಗೆ ಬಂದು ಪ್ರಸಾದವನ್ನೇ ಸ್ವೀಕರಿಸ್ತೇವೆ ಅಂತ ಹೇಳಿ ಅಂತ. ಮತ್ತೆ ಟೀ ಕಾಫಿ ಅದ್ರ ಸೇವನೆ ಸಹ ಹಾಗೇನೆ. ಹಾಗೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ 17ರ ಅಧ್ಯಾಯದಲ್ಲಿ 1ರಿಂದ 3ನೇ ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಮನುಷ್ಯನ ಶ್ರದ್ಧೆ 3 ಬಗೆಗಳು ಹೇಳ್ತಾರೆ, ಸಾತ್ವಿಕ, ರಾಜಸಿಕ ಮತ್ತೆ ತಾಮಸಿಕ ಅಂತ. ಬಟ್ ಅರ್ಜುನ ಕೇಳ್ತಾರೆ, ಈ ಧರ್ಮಶಾಸ್ತ್ರಗಳ ತತ್ವ ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡೋರು ಅವ್ರು ಯಾವ್ದಕ್ ಸೇರ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣನ ಕೇಳ್ತಾರೆ ಮಾತಾಜಿ. ಆಗ ಕೃಷ್ಣ ಹೇಳ್ತಾರೆ, ಒಂದೇ ಪೂಜಾ ವಿಧಾನವನ್ನು ಶ್ರದ್ಧೆಯಿಂದ ಆಚರಿಸುವವನನ್ನು ಕ್ರಮೇಣ ಜ್ಞಾನದ ಹಂತಕ್ಕೆ ಹೇರಿ ಶಾಂತಿ ಶ್ರೇಯಸ್ಸುಗಳ ಪರಿಪೂರ್ಣತೆ ಲಭಿಸುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಯಾವುದೇ ಆಗ್ಲಿ ಒಂದು ಆಧ್ಯಾತ್ಮಿಕ ಒಂದು ಲೋಕದಲ್ಲಿ ನಾವು ಆಧ್ಯಾತ್ಮಿಕ ಒಂದು ದಾರಿಗೆ ಬಂದಾಗ ನಾವು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರೂ ಶಿವನ್ ಪೂಜೆ ಮಾಡಿ ಬಂದಿರೋರೆ ನಾವು ಈ ಕಡೆಗೆ. ಹಂಗಾಗಿ ಒಂದು ಯಾವ್ದು ನಮ್ಗೇನು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾವ್ದ್ರಲ್ಲಿ ನಾವು ಪೂಜೆ ಮಾಡ್ತೀವಿ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಏನಾಗುತ್ತೆ, ಅವ್ರಿಗೆ ಕ್ರಮೇಣ ಜ್ಞಾನ ಬರುತ್ತೆ. ಜ್ಞಾನದಿಂದ ದೇವೋತ್ತಮ ಪರಮಪುರುಷ ಯಾರು ಅನ್ನೋ ಒಂದು ಗೊತ್ತಾಗುತ್ತೆ. ಆವಾಗ ಅವ್ರು ಕೃಷ್ಣ ಪ್ರಜ್ಞೆ ಬರೋದಕ್ಕೆ ಆಗ ಸರಿ ಹೋಗುತ್ತೆ. ಇದರಲ್ಲಿ 3 ತಾಮಸ ಗುಣಗಳಲ್ಲಿ ಏನಾಗುತ್ತೆ, ಅವರು ಪ್ರಕೃತಿ ಗುಣದಲ್ಲಿ ಐಹಿಕ ಒಂದು ಇದಕ್ಕೆ ಅಧೀನರಾಗಿರ್ತಾರೆ. ಅವರು ತಾಮಸ ಗುಣದವರು, ರಾಜಸಿಕ ಗುಣದವರು. ಇವ್ರದ್ದು ಸತ್ವಗುಣದವ್ರದ್ದು ಈ ತರ ಆದ್ರೆ
ಅವರಿಬ್ಬರು ಏನ್ ಮಾಡ್ತಾರೆ, ಐಹಿಕ ಜಗತ್ತಿನಿಗೆ ಒಂದು ಅಧೀನಕ್ಕೆ ಒಳಪಟ್ಟಿರ್ತಾರೆ. ಅವರು ಯಾವ್ದೊಂದು ಗ್ರೂಪ್ನಾಗ ಹೋಗ್ತಾರೋ ಅದೇ ತರ ಬುದ್ಧಿ ಕಲಿತಾರೆ. ಈಗ ಫಾರ್ ಎಕ್ಸಾಂಪಲ್ ರೌಡಿಗಳ ಜೊತೆಗೆ ಹೋದ್ರೆ ರೌಡಿ ಬುದ್ಧಿ ಕಲಿತಾರೆ, ಗುರುಗಳ ಜೊತೆಗೆ ಹೋದ್ರೆ ಗುರುಗಳು ಹೇಳ್ಕೊಟ್ಟದ್ದು ಪಾಲಿಸ್ತಾರೆ, ಸಾಧು ಸಂಘ ಜೊತೆ ಇದ್ರೆ ಒಳ್ಳೇದ್ ಕಲಿತಾರೆ, ವೈಷ್ಣವರ ಜೊತೆ ಇದ್ರೆ ಆ ತರ ಕಲಿತಾರೆ. ಹಂಗಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಏನ್ ಮಾಡ್ಬೇಕು, ಐಹಿಕ ಜಗತ್ತಲ್ಲಿ ನಾವು ಆರಿಸ್ಕೋಬೇಕು ದಾರಿ. ಯಾವ್ದು ಆರಿಸ್ಕೋಬೇಕು ಅಂದ್ರೆ ಒಂದೇ ಶಾಸ್ತ್ರಬದ್ಧ ಗುರುಗಳ ಒಂದು ಮಾರ್ಗದರ್ಶನ ತಗೋಬೇಕು, ಅವ್ರ ಪ್ರಕಾರ ನಡಿಬೇಕು. ಅವರ ಒಂದು ಹಾಜರಾತಿಯಲ್ಲಿ, ಅವರ ಒಂದು ಪರಿಶೀಲನೆಯೊಂದಿಗೆ ನಾವು ವಿಷಯಗಳನ್ನು ಬಗೆಹರಿಸ್ತಾ ಹೋದಂಗೆಲ್ಲ ಏನಾಗುತ್ತೆ, ಅದು ಪರಿಪೂರ್ಣ ಹಂತವನ್ನ ತಲುಪ್ತೀವಿ ನಾವು ಅಂತ ಹೇಳ್ತಾರೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಆಯ್ತಲ್ಲ ಮಾತಾಜಿ, ನಿಮ್ ಗ್ರೂಪ್ ಎಲ್ಲ ಮುಗೀತಾ? ಆಯ್ತು ಮಾತಾಜಿ. ಓಕೆ, ನೆಕ್ಸ್ಟ್ ಗ್ರೂಪ್ ಯಾರು ಬರ್ತಾ ಇದ್ದೀರಾ, ಏನ್ ಮಾತಾಡ್ತಿದ್ರೆ ಹೇಳಿ. ಹರೇ ಕೃಷ್ಣ. 4 ಆಗಿದೆ. ಹಾ ಮಾತಾಜಿ. ನಮ್ದು 2ನೇ ಗುಂಪು ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಸಾರಿ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಸೊ 2ನೇ ಗುಂಪು ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ನಮ್ಮಲ್ಲಿ ಇವರು ಯಾರ್ಯಾರಿದ್ದು ಮಾತಾಜಿ ಗೀತಾ ಮಾತಾಜಿ, ಹಾ ಮತ್ತೆ ಇದು ಇವರು ದೀಪಾ ಮಾತಾಜಿ ಅವರಿದ್ದಾರೆ, ರತ್ನಮ್ಮ ಮಾತಾಜಿ ಅವರಿದ್ದಾರೆ, ಮತ್ತೆ ಇದು ನೀವು, ಮತ್ತೆ ನಾನು, ಮತ್ತೊಬ್ರು ಯಾರಿದ್ರು, 5 ಜನ ಇದ್ರು ಮಾತಾಜಿ. 5 ಜನ ಇದ್ರು. 4 ಜನ 5 ಜನ. ಅವ್ರು ಯಾರು? ನಿತ್ಯ ಎಂಡ್ ಬರುತ್ತಲ್ಲ, ನಿತ್ಯ ಗೇಹಿನಿ ಮಾತಾಜಿ ಅವರಿದ್ರು. ನಿತ್ಯ ಗೇಹಿನಿ ಮಾತಾಜಿ. ಮಾತಾಜಿ. ಸೊ ನಾವೆಲ್ಲ ಇದ್ವಿ ಮಾತಾಜಿ. ಎಲ್ಲರೂ ಒಂದೊಂದು ಪಾಯಿಂಟ್ಸ್ ಹೇಳಿದ್ರು ಮಾತಾಜಿ, ಡಿಸ್ಕಸ್ ಮಾಡಿದ್ವಿ. ಏನಂದ್ರೆ ಹೇಗೆ ಬೇರೆ ಕಡೆ ಎಲ್ಲ ಪೂಜೆಗಳು ಅವ್ರವ್ರಿಗೆ ಗೊತ್ತಿರೋ ತರ ಅವ್ರು ಹೇಗೆ ಕಲ್ತ್ಕೊಂಡ್ ಬಂದಿದಾರೋ ಆ ತರ ಮಾಡ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಎಲ್ಲ ಏನಾದ್ರೂ ನೈವೇದ್ಯ ಅಂತ ಮಾಡೋದಾದ್ರೆ ತಮೋ ಗುಣದವರು ಯಾವ ರೀತಿ ನೈವೇದ್ಯ ಮಾಡ್ತಾರೆ ಅಂದ್ರೆ ಈ ಏನು ಆಲ್ಕೋಹಾಲ್, ಮಾಂಸ ಈ ತರದ್ನೆಲ್ಲ ಅವರು ಮಾಡ್ತಾರೆ. ನೈವೇದ್ಯ ಮಾಡಿ ಅದೇ ದೇವ್ರ ಪ್ರಸಾದ ಅಂತ ಹೇಳಿ ತಿಂತಾರೆ. ಅಂದ್ರೆ ದೇವತೆಗಳಿಗೆ ಅರ್ಪಣೆ ಮಾಡ್ತಾರೆ ಅವರೆಲ್ಲ. ಭೂತ ಪ್ರೇತ ಪಿಶಾಚಿಗಳಿಗೆಲ್ಲ ಅರ್ಪಣೆ ಮಾಡ್ತಾರೆ. ಆಮೇಲೆ ಯಾರು ರಾಜಸಿಕ ಗುಣದಲ್ಲಿ ಇರ್ತಾರೆ ಅವರೆಲ್ಲ ಎಂಥದ್ದು ಅರ್ಪಣೆ ಮಾಡ್ತಾರೆ ಅಂದ್ರೆ ಈ ತುಂಬಾ ಏನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ಅವೆಲ್ಲ ಸೇರಿಸಿ ಅರ್ಪಣೆ ಮಾಡ್ತಾರೆ. ಆಮೇಲೆ ಸಾತ್ವಿಕ ಗುಣದಲ್ಲಿರೋರು ವಿತೌಟ್ ಏನು ಯಜ್ಞಗಳಲ್ಲಿ ಯಾವ್ಯಾವ ರೀತಿ ಹೇಳಿದ್ದಾರೆ ವೇದಗಳಲ್ಲಿ ಆ ತರದ್ದು ಅರ್ಪಣೆ ಮಾಡ್ತಾರೆ. ಅದೇ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ಕೃಷ್ಣನ್ಗೋಸ್ಕರ ಅಂತ ಹೇಳಿ ಪ್ರೀತಿಯಿಂದ ಪ್ರಿಪೇರ್ ಮಾಡ್ತಾರೆ. ಏನು ಆನಿಯನ್ ಗಾರ್ಲಿಕ್ ಏನು ಹಾಕ್ದಂಗೆ ಮತ್ತೆ ಎಲ್ಲ ರೂಲ್ಸ್ ಫಾಲೋ ಮಾಡ್ಕೊಂಡು ಪ್ರಿಪೇರ್ ಮಾಡಿ ಅವ್ನಿಗೆ ತುಂಬಾ ಪ್ರೀತಿಯಿಂದನೇ ಅರ್ಪಣೆ ಮಾಡ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಈ ತರ ಚೇಂಜಸ್ ಇರುತ್ತೆ. ಹಾಗೆ ದಾನ ಮಾಡೋದು ಅಂತ ನೋಡಿದಾಗ ಕೂಡ ತಮಗುಣದವರು ಯಾವ ತರ ದಾನ ಮಾಡ್ತಾರೆ, ಅದೇ ತಮೋಗುಣ ವಸ್ತುಗಳನ್ನೇ ದಾನ ಮಾಡ್ತಾರೆ. ಮತ್ತೆ ಸರಿಯಾದ ಸಮಯ ನೋಡೋದಿಲ್ಲ, ಸರಿಯಾದ ಯಾರಿಗೆ ದಾನ ಮಾಡ್ಬೇಕನ್ನೋದು ನೋಡೋದಿಲ್ಲ, ಈ ತರ ಮಾಡ್ತಾರೆ. ಯಾರು ರಾಜಸಿಕ ಗುಣದಲ್ಲಿರ್ತಾರೆ ಅವರು ತಮ್ಮ ದಂಭ ದರ್ಪ ಅಹಂಕಾರ ಇದು ಸ್ಯಾಟಿಸ್ಫೈ ಮಾಡ್ಕೊಳೋದಕ್ಕೋಸ್ಕರ ಅಂತ ಹೇಳಿ ಅವರು ದಾನ ಮಾಡ್ತಾರೆ ಹೆಚ್ಚು ಇದರಲ್ಲಿ. ಹಾಗೆ ಯಾರು ಸಾತ್ವಿಕ ಗುಣದಲ್ಲಿರ್ತಾರೆ ಅದು ಅವರು ಮಾಡ್ಬೇಕಾಗಿರೋ ಕರ್ತವ್ಯ ಅಂತ ಹೇಳಿ ದಾನ ಮಾಡ್ತಾರೆ. ಕರೆಕ್ಟ್ ಸಮಯ ನೋಡ್ತಾರೆ, ಕರೆಕ್ಟ್ ಟೈಮ್ ಮತ್ತೆ ಪರ್ಸನ್ ಯಾರಿಗೆ ಕೊಡ್ಬೇಕಂತ ನೋಡಿ ಮಾಡ್ತಾರೆ. ಅದೇ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿರೋರು ಕೃಷ್ಣನ್ಗೆ ಖುಷಿ ಆಗ್ಲಿ ಅಂತ ಹೇಳಿ ಅವರು ದಾನ ಮಾಡ್ತಾರೆ. ಸೊ ಕೃಷ್ಣನ್ಗೆ ಖುಷಿ ಯಾವಾಗ ಆಗುತ್ತೆ, ಇದು ಪ್ರಚಾರ ಕಾರ್ಯ ಚೆನ್ನಾಗಿ ನಡೆದಾಗ ಮತ್ತೆ ಏನು ಟೆಂಪಲ್ಗಳು ಅದು ಭಕ್ತರು ಇನ್ನೂ ಹೆಚ್ಚಾದಾಗ ಕೃಷ್ಣನ್ ಖುಷಿ ಆಗುತ್ತೆ. ಸೊ ಆ ರೀತಿಯಲ್ಲಿ ವೈಷ್ಣವರಿಗೆ ದಾನ ಮಾಡ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ. ಮತ್ತೆ ತಪಸ್ಸು ಅಂತ ನೋಡಿದಾಗ ತಮೋ ಗುಣದಲ್ಲಿ ಇರೋಂಥವ್ರು ತಪಸ್ಸು ಅನ್ನೋದನ್ನ ಅವರು ಯೋಚನೆನೂ ಮಾಡೋದಿಲ್ಲ. ಅವ್ರು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡಿರೋಣ ಅಂತ ಯೋಚನೆ ಮಾಡ್ತಾರೆ. ರಾಜಸಿಕ ಗುಣದಲ್ಲಿರೋರು ತುಂಬಾ ಘೋರ ತಪಸ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಈ ರಾವಣ, ಹಿರಣ್ಯಕಶಿಪು ತಮಗ್ ತಾವೇ ತುಂಬಾ ಕಷ್ಟ ಕೊಟ್ಕೊಂಡು ದೇಹಕ್ಕೆ ಆ ತರ ತಪಸ್ ಮಾಡ್ತಾರೆ. ಅಂಡ್ ಅದು ಶಾಸ್ತ್ರಗಳಲ್ಲಿ ಕೂಡ ಕೊಟ್ಟಿರೋದಿಲ್ಲ, ಅವ್ರ ಮನಸ್ಸಿಗೆ ಬಂದಂಗೆ ಮಾಡಿರ್ತಾರೆ. ಮತ್ತೆ ಸಾತ್ವಿಕ ಗುಣದಲ್ಲಿರೋರು ತಪಸ್ಸು ಯಜ್ಞಾಚರಣೆಗಳು ಏನೇನಿದೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ.
ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಅದೇ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ಭಗವಂತನ ಭಕ್ತಿ ಸೇವೆಯನ್ನೇ ತಪಸ್ಸು ಅಂತ ಹೇಳಿ ಮಾಡ್ತಾರೆ. ಮತ್ತು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಹಾಗೆ ಏಕಾದಶಿ ಮತ್ತು ಈ ಥರ ಜನ್ಮಾಷ್ಟಮಿ, ನರಸಿಂಹ ಜಯಂತಿ ಈ ಥರ ಎಲ್ಲ ತಪಸ್ಸುಗಳನ್ನ ಅವರು ಮಾಡ್ತಾರೆ ಮಾತಾಜಿ. ನಂಗಿಷ್ಟು ನೆನಪಿತ್ತು ಮಾತಾಜಿ. ನನ್ನ ಇನ್ನೊಂದಷ್ಟು ಪಾಯಿಂಟ್ಸ್ ಆ್ಯಡ್ ಮಾಡ್ಬೇಕಂತ ಹೇಳಿ ಕೇಳ್ಕೊಂತೀನಿ ಮಾತಾಜಿ ಟೀಮ್ ಮೆಂಬರ್ಸ್ಗೆ. ನಾನಾ ಮಾತಾಜಿ ಕೊನೆಯಲ್ಲಿ ಹೇಳ್ತೀನಿ ಮಾತಾಜಿ, ಎಲ್ಲಾರ್ದು ಚಾನ್ಸ್ ಆಗ್ಬಿಡ್ಲಿ, ಕೊನೆಯಲ್ಲಿ ಹಾ ಹೇಳ್ತೀನಿ. ಹರೇ ಹಾ ಕೃಷ್ಣ ಮಾತಾಜಿ. ಹಾ ಅದು ಮಾತಾಜಿ. ಸ್ವಲ್ಪ ಎರಡನೇ ಬಗ್ಗೆ ಹೇಳುದಿದೆ ಮಾತಾಜಿ. ಹಾ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ 1-3 ಶ್ಲೋಕ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಮಾತಾಜಿ. ಅವ್ರು ಹೇಳಿದ್ದಾರೆ, ಅದ್ರ ನಾನು ಹೇಳಿ ಸ್ವಲ್ಪ ಮಾತಾಜಿ. ಹೇಳ್ತೇನೆ. ಅಂದ್ರೆ ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ ಸಾತ್ವಿಕ ಶ್ರದ್ಧೆ ಅಂದ್ರೆ ಸಾತ್ವಿಕ ಮತ್ತೆ ರಾಜಸಿಕ ತಾಮಸಿಕ ಇವ್ರು ಹೇಳಿದ್ದಾರೆ. ಯಾರು ಮುತ್ತುಮಣಿ ಮಾತಾಜಿ ಅವರು ಹೇಳಿದ್ದಾರೆ. ಅಂದ್ರೆ ಸಾತ್ವಿಕದಲ್ಲಿ ಹೇಗೆ ತಪಸ್ಸನ್ನ ಮಾಡುವಂತದ್ದು ಅಲ್ವಾ, ಆ ತಪಸ್ಸನ್ನ ಮಾಡ್ಬೇಕಾದ್ರೆ ಶಾಸ್ತ್ರಗಳನ್ನ ಅನುಸರಿಸಬೇಕು ಹೇಳುವಂತದ್ದು ಹೇಳ್ತಾರೆ ಅಲ್ವಾ. ಅದ್ರೊಳಗೆ ನಾನು ಸತ್ವಗುಣದಲ್ಲಿ ಇದ್ಕೊಂಡು ಗುರುವಿನ ಆದೇಶದ ಪಾಲನೆಯನ್ನ ಮಾಡ್ಬೇಕು. ಭಗವಂತ ಹೇಳ್ತಾನೆ ಗುರುವಿನ ಆದೇಶದ ಪಾಲನೆಯನ್ನ ಮಾಡ್ಬೇಕು. ಅಂದ್ರೆ ಗುರುವಿನ ಆದೇಶದ ಪಾಲನೆಯನ್ನ ಮಾಡ್ಬೇಕಾದ್ರೆ ನಿನಗೆ ಶಾಸ್ತ್ರ ಹೇಳುವಂತದ್ದು ನೀನು ಅದನ್ನ ಅನುಸರಿಸುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನಿನಗೆ ಜ್ಞಾನ ಅಂದ್ರೆ ಅವನು ಅಜ್ಞಾನಿ ಆಗಿದ್ದರೂ ಸಹ, ಅಂದ್ರೆ ಅವನು ಭಗವಂತನನ್ನ ಪೂಜಿಸಿದ್ರು ಸಹ ಗುರುವಿನ ಆದೇಶದ ಪಾಲನೆಯನ್ನ ಮಾಡ್ಬೇಕು. ಅಂದ್ರೆ ಉದಾಹರಣೆಗೆ ನಾನು ಶಬರಿಯನ್ನ ತೆಗೆದುಕೊಳ್ತೇನೆ. ಅವಳು ಸತ್ವಗುಣದಲ್ಲೇ ಇದ್ದಳು, ಅವಳು ಏನು ಕಲಿಯಿಲ್ಲ, ಅಂದ್ರೆ ಅಜ್ಞಾನಿ ಇರ್ತಾಳೆ. ಆದ್ರೆ ಅವಳು ಮಾತಂಗ ಋಷಿಗಳು ಹೇಳ್ತಾರೆ ನೀನು ಅಂದ್ರೆ ಈಗ ಅವ್ರು ಹೇಗೆ ಮಾತಂಗ ಋಷಿಯ ಗುರುವಿನ ಸೇವೆಯನ್ನ ಮಾಡ್ಕೊಂಡು ಗುರುವು ತೃಪ್ತನಾಗಿದ್ದಾನೆ. ಅವಳು ಹೇಳ್ತಾಳೆ ನೀನು ಇದೇ ಆಶ್ರಮದಲ್ಲೇ ಇರು, ಯಾಕೆಂದ್ರೆ ನೀನು ಸಾಯುವ ಅಂದ್ರೆ ನಿನ್ನ ಕೊನೆಯ ಸಮಯದಲ್ಲಿ ನಿನ್ನ ರಾಮನ ದರ್ಶನ ಆಗತ್ತೆ, ಮತ್ತೆ ರಾಮನ ಆಶೀರ್ವಾದ ನಿನಗೆ ಸಿಗತ್ತೆ ಅಂತ. ಅವಳು ಆ ಗುರುವಿನ ಮಾತನ್ನ ಪಾಲನೆಯನ್ನ ಮಾಡಿದಳು. ಅಂದ್ರೆ ಅವಳು ಅಜ್ಞಾನಿ ಆಗಿದ್ದಳು, ಅವಳು ಏನನ್ನೂ ಕಲಿಯಲಿಲ್ಲ ಅಲ್ವಾ. ಮತ್ತೆ ಅಂದ್ರೆ ಯಾವ್ದು ಶಾಸ್ತ್ರವನ್ನ ಅದು ಅನುಸರಿಸಲಿಲ್ಲ. ಅಂದ್ರೆ ಗುರುವಿನ ಆದೇಶದ ಪಾಲನೆ ಅಂದ್ರೆ ಸತ್ವಗುಣದಲ್ಲಿ ಆ ಗುರುವಿನ ಮೇಲೆ ನಂಬಿಕೆ, ಅಂದ್ರೆ ಈ ನಂಬಿಕೆ ಹೇಳುವಂತದ್ದು ಇಷ್ಟು ದೃಢವಾಗಿರಬೇಕು. ಅಂದ್ರೆ ಅದು ಅಚಲ ನಂಬಿಕೆ ಇರುತ್ತೆ. ಅದ್ರೊಳಗೆ ನಾವು ಅಂದ್ರೆ ಇಷ್ಟು ವರ್ಷ ತನಕ ನಾನು ಮಾಡಿದ್ದೆ ಆದ್ರೆ ಏನು ಫಲ ಸಿಗ್ಲಿಲ್ಲ. ಅಂದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ನನ್ಗೇನು ನನ್ನೊಟ್ಟಿಗೆ ಬಂದವರೆಲ್ಲ ಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾರೆ, ನನಗೇನು ಸಿಗ್ಲಿಲ್ಲ, ಹೋಗ್ಲಿ ಬಿಡು ಬಿಟ್ಬಿಡೋಣ ಅಂತ ಹಾಗೆ ಮಾಡಬಾರ್ದು. ಅಂದ್ರೆ ದೃಢ ಮನಸ್ಸಿನಿಂದ ಆ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಎಲ್ಲಿ ತನಕನೂ ಅಂದ್ರೆ ನಾವು ಸಾಯೋ ತನಕನೂ ಆ ವಿಶ್ವಾಸದ ಅದು ದೃಢ ನಂಬಿಕೆಯನ್ನು ನಾವು ಇಡಬೇಕು. ಅಂದ್ರೆ ಅಸಂಗ ಶಸ್ತ್ರೇನ ದೃಢೇನ ಚಿತ್ತ, ಅದರಿಂದ ನಾವು ಸತ್ವಗುಣದಲ್ಲಿ ಇದ್ದುಕೊಂಡು ಭಗವಂತನಿಗೆ ಆಹಾರವನ್ನ ಮಾಡುವಂತದ್ದು, ಹಣ್ಣನ್ನ ಅರ್ಪಿಸುವಂತದ್ದು. ಅಂದ್ರೆ ಅವನ ಮೇಲೆ ವಿಶ್ವಾಸ ಇಟ್ಟರೆ ಅವನು ಯಾವ್ದಾದ್ರು ಒಂದು ರೀತಿಯಿಂದ ನಮಗೆ ನಮ್ಮ ಇಚ್ಛೆಯನ್ನು ಅವನು ಪೂರ್ಣ ಮಾಡ್ತಾನೆ. ನಮ್ಮ ಇಚ್ಛೆದು ಐಹಿಕವಾಗಿರುವುದಿಲ್ಲ, ಅಂದ್ರೆ ನಮ್ಮನ್ನು ತೃಪ್ತಿಪಡಿಸೋದಕ್ಕೋಸ್ಕರ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ಅದು ಕೃಷ್ಣನಿಗಾಗೇ ಇರುತ್ತೆ. ಅದಕ್ಕಾಗಿ ಆ ಕೃಷ್ಣ ಆ ನಂಬಿಕೆಯನ್ನು ಶ್ರದ್ಧೆಯನ್ನ ದೃಢವಾಗಿದ್ದರೆ ಅದು ಅವನು ಪೂರೈಸ್ತಾನೆ ಹೇಳೋದಕ್ಕೆ ಶಬರಿ ಇದ್ರದ್ದು ಕಥೆಯನ್ನು ಅಂದ್ರೆ ಇದು ಸರಿ ಇದೆ. ಅದಕ್ಕೆ ಮತ್ತೊಂದು ರಜೋಗುಣದಲ್ಲಿ ವಿಶ್ವಾಮಿತ್ರರು ಏನ್ ಮಾಡಿದ್ರು ಅಂದ್ರೆ ರಜೋಗುಣದಲ್ಲೇ ಇದ್ಕೊಂಡು ಅವರು ತಪಸ್ಸನ್ನ ಮಾಡಿದ್ರು. ಯಾಕೆಂದ್ರೆ ಅವರು ವಸಿಷ್ಠ ಮಹರ್ಷಿಗಳನ್ನ ಅವರಿಗಿಂತ ನಾನ್ ಮೇಲಾಗ್ಬೇಕು, ವಸಿಷ್ಠ ಋಷಿಗಳಿಗಿಂತ ನಾನು ಮೇಲಾಗ್ಬೇಕು ಹೇಳುವಂತ ದೃಷ್ಟಿಯಿಂದ ಅವರು ರಜೋಗುಣದಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಿದ್ರು. ಆದ್ರೆ ತಪಸ್ಸನ್ನು ಮಾಡಿದ್ರು ಸಹ ಅವರು ಯಶಸ್ಸು ಸಿಗಲಿಲ್ಲ. ಅಂದ್ರೆ ಅವರಿಗಿಂತ ಮೇಲಾಗ್ಲಿಕ್ಕೆ ಅವರಿಗೆ ಸಾಧ್ಯನೇ ಆಗ್ಲಿಲ್ಲ. ಹೇಳ್ಕೊಂಡು ಅವರು ವಸಿಷ್ಠ ಮಹರ್ಷಿಗಳ ಏನಂದ್ರೆ ಅವರ ಮಗನನ್ನ ಸಾಯಿಸಿದ್ರು, 100 ಮಕ್ಕಳನ್ನ ಸಾಯಿಸಿದ್ರು, ಅವರಲ್ಲಿರುವಂತ ಎಲ್ಲ ಸಂಪತ್ತನ್ನು ನಾಶ ಮಾಡಿದರು. ಆದರೂ ವಸಿಷ್ಠ ಮುನಿಗಳು ಒಂದ್ ಶಬ್ದವನ್ನು ಅವರು ಹೇಳಲಿಲ್ಲ. ಆದ್ರೆ ಅವರಿಗೆ ಯಾವಾಗ ಅಂದ್ರೆ ಇವರನ್ನ ನಾನು ಸಾಯಿಸಿದರೆ ನಾನು ಬ್ರಹ್ಮರ್ಷಿ ಆಗ್ತೇನೆ, ಅಂದ್ರೆ ಬ್ರಹ್ಮರ್ಷಿ ಆಗ್ಲಿಕ್ಕೆ ಅವರಿಗೆ ಬ್ರಹ್ಮರ್ಷಿ ಹೇಳುವಂತದ್ದು ಆ ವಸಿಷ್ಠ ಮುನಿಗಳಿಂದ ಕೇಳ್ಬೇಕು ಅಂತ ಇಂದ್ರ ಮಹರ್ಷಿಗಳು ಹೇಳ್ತಾರಲ್ಲ. ಅದಕ್ಕೆ ಅವರು ಆ ದೃಷ್ಟಿಯಿಂದ ಅವರನ್ನ ತವಕದಿಂದ ಕಾಯ್ತಾ ಇದ್ರು, ಯಾವಾಗ ಈ ವಸಿಷ್ಠ ಮುನಿಗಳು ನನ್ನನ್ನ ಇದು ಬ್ರಹ್ಮರ್ಷಿ ಹೇಳ್ತಾರೆ ಅಂತ. ಆದ್ರೆ ಅವರು ಹೇಳಲಿಲ್ಲ. ಹೇಳ್ಕೊಂಡು ಅವರನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅಂದ್ರೆ ಅದು ಗಂಡ ಹೆಂಡತಿ ಅಂದ್ರೆ ವಸಿಷ್ಠ ಮುನಿಗಳು ಮತ್ತೆ ಅವರ ಪತ್ನಿ ಗುರುಪತ್ನಿ ಅಂತ ಅವರು ಗುರುಮಾತಾ ಅವರಿಬ್ಬರು ಮಾತನಾಡ್ತಾರೆ. ಅವಾಗ ಗುರುಮಾತಾ ಹೇಳ್ತಾಳೆ ಏನಂದ್ರೆ ಅಂದ್ರೆ ಈ ಭೌತಿಕದಲ್ಲಿ ಯಾರು ಶ್ರೇಷ್ಠ ಮುನಿ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ಅಂದ್ರೆ ವಿಶ್ವಾಮಿತ್ರ ಮುನಿಗಳು ಅಂದ್ರೆ ಅವರು ಕ್ಷತ್ರಿಯರು ಅಲ್ವಾ. ಕ್ಷತ್ರಿಯರು ಇದ್ದುಕೊಂಡು ಅವ್ರು ಇಷ್ಟು ದೊಡ್ಡ ತಪಸ್ಸನ್ನು ಮಾಡಿದರು, ಇಷ್ಟು ವರ್ಷ ತನಕ ತಪಸ್ಸನ್ನು ಮಾಡಿದರು. ಅವರು ಬ್ರಹ್ಮರ್ಷಿ ಆಗಲಿಕ್ಕೆ ಸಾಧ್ಯ, ಆದ್ರೆ ಅವರಲ್ಲಿರುವಂತ ಕೋಪ ಮತ್ತೆ ಅವರಲ್ಲಿರುವಂತ ಈಶೆ ಅಸೂಯ ಭಾವನೆಯನ್ನು ಬಿಟ್ಟರೆ ಮಾತ್ರ ಅವರು ಬ್ರಹ್ಮರ್ಷಿಗಳಾಗ್ಲಿಕ್ಕೆ ಸಾಧ್ಯ ಅಂತ
ಅವ್ರು ಹೇಳಿದ್ರು ಆ ಮಾತನ್ನ ಅವ್ರು ಕೇಳ್ಕೊಂಡು ಅವರಿಗೆ ಯಾವ್ದು ಆಯುಧದಿಂದ ಅವ್ರಿಗೆ ಸಾಯಿಸ್ಬೇಕು ಅಂತಂದ್ರೆ ಆಯುಧ ಅಂತ ತಪ್ಪಂತ ಬಿತ್ತು. ಅದು ವಸಿಷ್ಠ ಮುನಿಗಳಿಗೆ ಗೊತ್ತಾಯ್ತು. ಅವಾಗ ಅವರು ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತ ಕರೆದ್ರು. ಅಂದ್ರೆ ಅವರು ರಜಗುಣದಲ್ಲಿ ಇದ್ದುಕೊಂಡು ತಪಸ್ಸನ್ನ ಮಾಡಿದ್ರು ಸಹ ಅವರು ಸತ್ವಗುಣದಲ್ಲಿ ಬಂದ್ಕೊಂಡು ಬ್ರಹ್ಮರ್ಷಿಗಳಾದರು. ಇದೆರಡು ಬಗ್ಗೆ ಹೇಳ್ತೇನೆ ಮಾತಾಜಿ. ಇನ್ನು ತಮಗುಣದ ಬಗ್ಗೆ ಗೊತ್ತಿಲ್ಲ ಅಷ್ಟು. ಇನ್ನೇ 3ನೇ ಕ್ವಶನ್ ಬಗ್ಗೆ ಹೇಳಲಿಕ್ಕೆ ಆಗತ್ತೆ. ಮೂರನೇ ಕ್ವಶನ್ದಲ್ಲಿ ಭಗವಂತ ಹೇಳ್ತಾನೆ ಏನಂದ್ರೆ, ನೀವು ಅಂದ್ರೆ ಇದು ಮನುಷ್ಯ ಅಹಂಕಾರಿಯಿಂದ ಇದು ಮಾಡುವಂತದ್ದಲ್ಲ, ಅಹಂಕಾರವನ್ನ ಬಿಡುವಂತ, ಅಹಂಕಾರವನ್ನ ತ್ಯಜಿಸ್ಲಿಕ್ಕೆ ಹೇಳ್ತಾನೆ. ಅಂದ್ರೆ ಅಹಂಕಾರದಿಂದ ಯಾವ್ದು ಸರಿ ಇಲ್ಲ ಅದನ್ನೇ ಅವ್ರು ಮಾಡ್ತಾರಲ್ಲ, ಅದಕ್ಕೆ ಅಹಂಕಾರವನ್ನ ಅವರು ತ್ಯಜಿಸ್ಲಿಕ್ಕೆ ಹೇಳ್ತಾರೆ. ಮತ್ತೆ 3ನೇದು ಬದಲಾವಣೆಯಲ್ಲಿ ಜಗದ ನಿಯಮ ಹೇಳುವಂತದ್ದು ಬದಲಾವಣೆ. ಅಂದ್ರೆ ಬದಲಾವಣೆ ಜಗತ್ತಿನಲ್ಲಿ ಬದಲಾವಣೆ ಹೇಳುವಂತದ್ದು ಆಗ್ತಾ ಇರುತ್ತೆ ಅಲ್ವಾ. ಅದಕ್ಕಾಗಿ ಯಾವುದೋ ಒಂದು ನಾವು ಭೌತಿಕದಲ್ಲಿ ಸಂಪಾದಿಸಿದ್ದೇವೆ ಅಲ್ವಾ, ಆ ಭೌತಿಕದಲ್ಲಿ ಆ ದೇಹ ಹೇಳುವಂತದ್ದು ಪಂಚಭೂತಗಳಿಂದ ತುಂಬಿಕೊಂಡಿದ್ದು. ಆ ಪಂಚಭೂತಗಳಲ್ಲಿ ಏನಾಗುತ್ತೆ ಅಂದ್ರೆ, ನೀನು ಏನು ಸಾಧಿಸಿದ್ಯಾ ಅಂದ್ರೆ ನೀನು ಹೇಗ್ ಬಂದಿದ್ಯಾ, ಖಾಲಿಯಿಂದ ಬಂದಿದ್ಯಲ್ಲ, ಖಾಲಿ ಕೈಯಲ್ಲೇ ಬಂದಿದ್ದೆ ಅಂದ್ರೆ ನೀ ಖಾಲಿ ಎದುರೊಳಗೆ ಹೋಗತ್ತೆ ಅಲ್ಲ. ಅದಕ್ಕಾಗಿ ನೀನು ದೇಹದ ಬಗ್ಗೆ ಚಿಂತಿಸಬೇಡ, ಆತ್ಮದ ಬಗ್ಗೆ ಚಿಂತಿಸುವಂತ ಭಗವಂತ ಹೇಳ್ತಾನೆ. ಅಂದ್ರೆ ಇದ್ರದ್ದು ಬಗ್ಗೆ ಹೇಳ್ತಾನೆ ಅಷ್ಟು. ಮತ್ತೆ ಅಂದ್ರೆ ಭಗವಂತ ಅಷ್ಟು ನನಗೆ ಶರಣಾಗು ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜೆ, ನನಗೆ ಶರಣಾಗು ಅಂದ್ರೆ ನನಗೆ ಶರಣಾದ್ರೆ ನೀನು ನಿನ್ನ ಗುರಿಯನ್ನ ತಲುಪ್ತೀಯಾ ಅಂತ ಹೇಳ್ತಾನೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಯಾರು ಯಾವ ಗ್ರೂಪ್ ಮಾತಾಡ್ತಾ ಇದ್ದೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಮಾತಾಜಿ ನಾವು ವಿಡಿಯೋ ಆನ್ room ಮಾಡಿ number- ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ನಾವು ರೂಮ್ ನಂಬರ್ 3 ನಲ್ಲಿ ಇದ್ವಿ. ನಾವು ವಿನಾಯಕ್ ಪ್ರಭುಜಿ, ಶ್ಯಾಮರೂಪಿಣಿ ಮಾತಾಜಿ, ಮೂವರಿದು ಮಾತಾಜಿ. ಮಾತಾಜಿ ರೂಮ್ ನಂಬರ್ 1 ಮಾತಾಜಿ. ರೂಮ್ ನಂಬರ್ 1 ಮಾತಾಜಿ. 1 ಥರ್ಡ್ ಹೌದು 1 ಮಾತಾಜಿ. ಮಾತಾಜಿ. ಇಲ್ಲಿ ಸಾತ್ವಿಕದಲ್ಲಿ ಇರೋರು ಸಾತ್ವಿಕ ಆಹಾರನ ಮಾತ್ರ ಭಗವಂತನಿಗೆ ಪ್ರಸಾದ ಹಾಕಿ ಕೊಡ್ತೀವಿ ಮಾತಾಜಿ. ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ಮಾಂಸಾಹಾರ ಕೊಡ್ತಾರೆ, ಬೆಳ್ಳುಳ್ಳಿ ಈರುಳ್ಳಿ ಇರೋದೆಲ್ಲ ಕೊಡ್ತಾರೆ, ಎಲ್ಲಾ ತರದ ಆಹಾರನ ಅವರು ಭೋಗ ಹಾಕಿ ಕೊಡ್ತಾರೆ. ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಮಾತ್ರ ನಾವು ಯಾವುದೇ ರೀತಿನಲ್ಲೂ ಭಗವಂತನಿಗೆ ಸಾತ್ವಿಕ ಆಹಾರನೇ ಕೊಡ್ತೀವಿ. ಮತ್ತೆ ನಮಗೆ ಗುರುಗಳು ಏನು ನಮ್ಗೆ ಒಪ್ಸಿರ್ತಾರ ಆ ಆಹಾರನ ಮಾತ್ರ ನಾವು ಭಗವಂತನಿಗೆ ಪ್ರಸಾದ ರೂಪದಲ್ಲಿ ಕೊಡ್ತೀವಿ. ಜೊತೆಗೆ ನಾವು ತುಳಸಿ ದಳ ಹಾಕ್ದಲೇನ ನಾವು ಭಗವಂತನಿಗೆ ಯಾವತ್ತೂ ಪ್ರಸಾದ ಕೊಡಲ್ಲ. ಅಲ್ಲಿ ಆ ತರ ಇರಲ್ಲ ಮಾತಾಜಿ. ಇನ್ನೊಂದು ನಾವು ಸಾತ್ವಿಕ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಏನೋ ಅಪೇಕ್ಷೆ ಇಟ್ಕೊಳ್ದಂಗೆ ನಾವು ಭಗವಂತ ಗುರುವಿನ ಮೂಲಕ ನಾವು ಭಗವಂತನಿಗೆ ಕನೆಕ್ಟ್ ಆಗೋಸ್ಕರನೇ ನಾವು ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಿರ್ತೀವಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ಮಾತಾಜಿ. ಅವ್ರಿಗೆ ಏನೋ ಒಂದು ಭೌತಿಕ ಆಸೆಯಿಂದ ಮಾತ್ರ ಅವರು ದೇವತೆಗಳ ಆರಾಧಿಸ್ತಿರ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಮಾತ್ರ ಏನ್ ಮಾಡ್ತಾರೆ, ಅವರು ಭಗವಂತ ಬೇಕು ಅಂತ ಮಾತ್ರ ಅವರು ಬಂದಿರ್ತಾರೆ ಇಲ್ಲಿ. ಅದು ಸದ್ಗುರುವಿನ ಮೂಲಕನೇ ಅವರು ಭಗವಂತನಿಗೆ ಕನೆಕ್ಟ್ ಆಗಕ್ಕೆ ಇಲ್ಲಿ ಅವಕಾಶ ಇದೆ ಮಾತಾಜಿ. ಆದ್ರೆ ದೇವತೆಗಳ ಆರಾಧಿಸೋರಿಗೆ ಆ ಉದ್ದೇಶ ಇರಲ್ಲ. ಜೊತೆಗೆ ಇಲ್ಲಿ ನಾವು ಏನೇ ಮಾಡಿದ್ರು ಇಲ್ಲಿ ಶಾಸ್ತ್ರದ ಪ್ರಕಾರನೇ ಮಾಡ್ತೀವಿ ನಾವು. ಆದ್ರೆ ಅವ್ರಿಗೆ ಅಲ್ಲಿ ಅದ್ರ ಅವಶ್ಯಕತೆ ಇರಲ್ಲ. ನಾವು ದೇವಸ್ಥಾನಕ್ಕೆ ಅಲ್ಲಿ ದೇವತೆಗಳ ಆರಾಧಿಸರು ಏನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ಬೋದು, ದೇವ್ರನ್ನ ಏನ್ ಬೇಕಾ ಕೇಳ್ಕೊಬೇಕಂದ್ರೆ ನಾನು ನಿನ್ಗೆ ಏನೋ ಒಂದು ಕೊಡ್ತೀನಿ ಭಗವಂತ, ನಿನ್ಗೇನೋ ನಾನು ಒಂದು ಒಂದು ಮಾಂಸಾಹಾರನ ಬಲಿ ಕೊಡ್ತೀನಿ, ನನಗೆ ಇದು ಕೊಟ್ರೆ ಒಳ್ಳೇದ್ ಮಾಡಿದ್ರೆ ನಿನಗೆ ನಾನು ಅದ್ರ ಫಲವಾಗಿ ನಾನು ಬೇರೆ ಏನೋ ಕೊಡ್ತೀನಿ ಅಂತೇಳಿ ಅಪೇಕ್ಷೆ ಇಟ್ಕೊಂಡು ಹೋಗ್ಬಿಟ್ಟು ಅವನಿಗೆ ಲಂಚದ ಆಸೆ ತೋರಿಸ್ಬಿಟ್ಟು ಅಲ್ಲಿ ಅವ್ರನ್ನ ದೇವತೆಗಳನ್ನ ಆರಾಧಿಸ್ತಾರೆ. ನಾವು ಹಂಗಾಗಲ್ಲ. ಸದ್ಗುರುವಿನ ಮೂಲಕ ಭಗವಂತ ಅಷ್ಟೇ ಬೇಕು ನಮ್ಗೆ, ಭಗವಂತನ ಸೇವೆ ಅಷ್ಟೇ ಬೇಕು, ಭಗವಂತನ ಕೃಪೆ ನಾವು ತಗೋಬೇಕು ಅಂತ ಅಷ್ಟೇ ನಾವು ಹೋಗಿರ್ತೀವಿ ಮಾತಾಜಿ. ಅಷ್ಟು ತುಂಬಾ ವ್ಯತ್ಯಾಸ ಇರೋದೇ ಇಲ್ಲಿ ಮೇಯ್ನು. ಇದ್ರ ಜೊತೆಗೆ ನಾವು ಅವರಲ್ಲಿ ಕುರುಡು ಶ್ರದ್ಧೆ ಇರುತ್ತೆ ಮಾತಾಜಿ. ಆದ್ರೆ ಇಲ್ಲಿ ನಾವು ಕೃಷ್ಣ ಪ್ರಜ್ಞೆಗಿರೋರು ಭಗವಂತನ ಮೆಚ್ಚಿಸ್ಲಿಕ್ಕೆ ಅಷ್ಟೇ ಪೂಜೆ ಮಾಡ್ತಾ ಇರ್ತೀವಿ. ಜೊತೆಗೆ ಅಲ್ಲಿ ಅವರು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾರ ಎಲ್ಲ ಕೊಟ್ರೆ ನಾವ್ ಹಿಂದೂ ಆತರ ಕೊಡಲ್ಲ. ಅದು ತುಂಬಾ ನಾವು ಎಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಒಳ್ಳೊಳ್ಳೆ ಕಲಿಯೋದು ತುಂಬಾ ಇದೆ ಮಾತಾಜಿ. ಇಷ್ಟು ಹೇಳಿ ನಾನು ತುಂಬಾ ಇದೆ ಮಾತಾಜಿ, ಅವರೆಲ್ಲ ಹೇಳಿದ್ದಾರೆ. ಶ್ರೇಷ್ಠ ಪದ್ಧತಿ ಇರೋದು ನಮ್ಗೆ ಕೃಷ್ಣ ಪ್ರಜ್ಞೆನಲ್ಲೇ ಮಾತಾಜಿ. ಮಾತಾಜಿ. ಮತ್ತೆ ನಾವು ಮಂಗಳಾರತಿ ಅಂದ್ರೆ ಟೈಮಿಂಗ್ ಅನ್ನೋದು ಮೇಂಟೈನ್ ಮಾಡ್ತೀವಿ ಮಾತಾಜಿ. ನಾವು ಕೃಷ್ಣ ಪ್ರಜ್ಞೆಯಲ್ಲಿರೋರು ಮಂಗಳಾರತಿಯಲ್ಲಿ ಮಾಡೋದು, ದರ್ಶನಾರ್ತಿ ಆತರ ವಿಧಿವಿಧಾನಗಳ ಪ್ರಕಾರ ನಮ್ ಪೂಜೆಗಳು ನಡೆಯುತ್ತೆ. ಬಟ್ ಅವ್ರಿಗೆ ಆತರ ಇರುದಿಲ್ಲ. ಅವ್ರಿಗೆ ಟೈಮ್ ಅನ್ನೋದೇ ಇಲ್ಲ. ಆ ದಿನ ಮಾಡ್ತೀವಿ ಚೆನ್ನಾಗಿದೆ ಅಂತ ಅಂದ್ರೆ ಆಯ್ತು, ಅವ್ರು ಆ ದಿನದಲ್ಲಿ ಮಾಡ್ಬಿಡ್ತಾರೆ. ನಮ್ ಪ್ರಯತ್ನ ಏನು ಅಂತಂದ್ರೆ ಭಗವಂತನನ್ನ ತೃಪ್ತಿ ಪಡಿಸೋ ಪ್ರಯತ್ನ ನಮ್ಗಿದೆ. ಬಟ್ ಅವ್ರ ಪ್ರಯತ್ನ ಏನಂದ್ರೆ ತಮ್ಮ ಆಸೆಗಳನ್ನ ತೃಪ್ತಿ ಪಡಿಸ್ಕೊಳೋದು ಅವರ ಚಿಂತನೆ ಇರುತ್ತೆ, ಅವರ ಆಸೆ ಇರುತ್ತೆ.
ಅಂದ್ರೆ ನಮ್ಮಲ್ಲಿ ದಾಸತ್ವ ಅನ್ನೋದು ನಮ್ಮಲ್ಲಿ ಇರುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತರಿಗೆ. ಆದ್ರೆ ಅವರಿಗೆ ಆಡಳಿತತ್ವ ಅನ್ನೋದು ಅವ್ರ ಹತ್ರ ಇರುತ್ತೆ. ನಮ್ಮಲ್ಲಿ ನೆಮ್ಮದಿ ಶಾಂತಿ ನಮ್ಗೆ ಸಿಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಅವರಿಗೆ ನೆಮ್ಮದಿ ಶಾಂತಿ ಅನ್ನೋದು ಇರೋದಿಲ್ಲ. ಇನ್ನಿಷ್ಟ ಆಸೆನೆ ಬರುತ್ತೆ, ಇನ್ನೂ ಏನೋ ಮಾಡಿದ್ರೆ ಇನ್ನೂ ನಮ್ಗೆ ಸಿಗುತ್ತನ್ನೋ ಆಸೆ ಜಾಸ್ತಿ ಅವರಿಗೆ. ಹರೇ ಕೃಷ್ಣ ಮಾತಾಜಿ. ಅವ್ರಿಗೆ ಜೊತೆಗೆ ಪೂಜಾರಿಗಳ ಮೂಲಕ ಅವ್ರ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಂಬ್ತಾರೆ ಮಾತಾಜಿ ಅವರು. ಆ ದೇವ್ರು ಯಾವ ಮನುಷ್ಯರಲ್ಲೂ ಇರಲ್ಲ, ಭಗವಂತ ಇರೋದು ನಮ್ಮ ಆತ ತುಂಬಾ ನಂಬ್ತಾರೆ ಮಾತಾಜಿ ಅವರು. ದೇವತೆಗಳ ಆರಾಧನೆ ಮಾಡೋರು, ಅವ್ರ ಪೂಜಾರಿ ಏನ್ ಹೇಳ್ತಾರ ಅವರೇ ದೇವ್ರು ಅನ್ಕೋಬಿಡ್ತಾರ ಅವರು. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನನ್ನ ಗ್ರೂಪ್ ಅಲ್ಲಿ ಇವ್ರಿದ್ರು, ಆಹ್ಲಾದಿನಿ ಮಾತಾಜಿ ಇದ್ರು ಮಾತಾಜಿ. ಇಲ್ಲಿ ಭಗವಂತ 2ನೇ ಪ್ರಶ್ನೆಯಲ್ಲಿ ಕೇಳ್ತಾರೆ. ಸೊ 1ರಿಂದ 3ನೇ ಶ್ಲೋಕ ಅಂತ ಹೇಳಿದ್ರು. ಸೊ ಅರ್ಜುನನ ಪ್ರಶ್ನೆ ಆಗಿತ್ತು ಅಂತ ಹೇಳಿದ್ರೆ, ಸೊ ಶಾಸ್ತ್ರ ವಿಧಿವಿಧಾನ ಇಲ್ಲದೆ ಶ್ರದ್ಧೆಯಿಂದ ನಿನ್ನನ್ನು ಪೂಜಿಸುವವರು ಯಾವ ಗುಣದಲ್ಲಿ ಬರ್ತಾರೆ? ಅವರು ರಾಜಸಿಕನ, ತಾಮಸಿಕನ, ಸಾತ್ವಿಕನ ಅಂತ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾರೆ, ಆ ಶ್ರದ್ಧೆ ಅಂತ ಬಂದಾಗ 2 ರೀತಿಯಾದ ಶ್ರದ್ಧೆ ಬರುತ್ತೆ. ಒಂದು ಶಾಸ್ತ್ರಜ ಶ್ರದ್ಧೆ ಆಗಿರುತ್ತೆ. ಶಾಸ್ತ್ರಜ ಶ್ರದ್ಧೆ ಅಂತ ಹೇಳಿದ್ರೆ ಗುರುಮುಖೇನ ಶಾಸ್ತ್ರದಲ್ಲಿ ಹೇಳಿರುವಂತದ್ದು, ಇವಾಗ ಮಾತಾಜಿ ಅವರೆಲ್ಲ ವಿವರಿಸಿದ್ರು, ನಿಯಂತ್ರಕ ತತ್ವವನ್ನ ಅನುಸರಿಸೋದು. ಸೊ ಅದನ್ನೆಲ್ಲ ಫಾಲೋ ಮಾಡೋದು ಶಾಸ್ತ್ರಜ ಶ್ರದ್ಧೆ ಆಗುತ್ತೆ. ಆದ್ರೆ ಭಗವಂತ ಇಲ್ಲಿ ಸ್ವಭಾವಜ ಶ್ರದ್ಧೆಯನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾತ್ವಿಕ, ರಾಜಸಿಕ, ತಾಮಸ ಗುಣದಿಂದ ಬರುವಂತಹ ಶ್ರದ್ಧೆ. ಸೊ ಇದು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತೆ. ಅದೇ ರೀತಿ ಸ್ವಭಾವ ಅನ್ನೋದು ಜನ್ಮ ಜನ್ಮಾಂತರದ ಕರ್ಮ ಸಂಸ್ಕಾರದಿಂದ ಆ ಸ್ವಭಾವ ಅನ್ನೋದು ರೂಪುಗೊಂಡಿರುತ್ತೆ. ಅದನ್ನು ಭಗವಂತ ವಿವರಿಸ್ತಾ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಆ ಶ್ರದ್ಧೆ ಅನ್ನೋದು ಮುಂದುವರಿಯುತ್ತೆ ಅಂತ. 1ನೇ ಪ್ರಶ್ನೆ ಆಗಿತ್ತು. ಇವಾಗ ಆಧುನೀಕರಣದಲ್ಲಿ 3 ವರ್ಗದ ಜನರು ಇದ್ದಾರೆ. ಸೊ 3 ವರ್ಗದ ಜನ ಅಂತ ಹೇಳೋದಕ್ಕಿಂತ ನಮ್ಮಲ್ಲಿ 3 ಗುಣಗಳು ಇದೆ ಅಲ್ವಾ? ನಾವು ಬೆಳಗ್ಗೆ ಒಂದು ಗುಣದಲ್ಲಿ ಇದ್ರೆ ಮಧ್ಯಾಹ್ನ ಒಂದು ಗುಣದಲ್ಲಿ ಇರ್ತೀವಿ. ಇನ್ನು ಕೆಲವೊಮ್ಮೆ ಸಂಡೆ ಬಂದ್ಬಿಟ್ರೆ ತಾಮಸ ಗುಣದಲ್ಲೂ ಕೂಡ ನಾವಿರ್ತೀವಿ ಕೆಲವೊಮ್ಮೆ. ಸೊ ಲೇಸಿನೆಸ್ ಅಂತ ಬಂದ್ಬಿಟ್ರೆ. ಸೊ ಶ್ರದ್ಧೆ ನಮ್ಮಲ್ಲೂ ಕೂಡ ಸಾತ್ವಿಕವಾಗಿ ಯಾರಲ್ಲೂ ಕೂಡ ಪೂರ್ತಿಯಾಗಿಲ್ಲ, ಪ್ರಯತ್ನದಲ್ಲಿ ಇದ್ದೀವಿ. ಸೊ ನಂಬಿಕೆ ಅಂತ ಬಂದಾಗ ಸಾತ್ವಿಕಗಳು ಭಗವಂತನನ್ನ ಶಾಸ್ತ್ರ ವಿಧಾನಗಳ ಪ್ರಕಾರ ಹೇಗೆ ಪೂಜೆ ಮಾಡ್ಬೇಕು ಅದ್ರ ಪ್ರಕಾರನೇ ಮಾಡ್ತಾರೆ. ಅಂದ್ರೆ ಮಂತ್ರೋಪದೇಶ ಆಗಿರ್ಬೋದು, ಯಜ್ಞ ವಿಧಿವಿಧಾನಗಳನ್ನು ಮಾಡುವಂತದ್ದಾಗಿರ್ಬೋದು, ಬ್ರಾಹ್ಮಣರನ್ನು ಕರೆಯೋದು, ಅವರಿಗೆ ದಕ್ಷಿಣೆ ನೀಡುವಂತದ್ದು, ಅನ್ನುವಂಥದ್ದು ಪ್ರತಿಯೊಂದು ಕೂಡ ಶಾಸ್ತ್ರದಲ್ಲಿ ಹೇಗೆ ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಇದೆನೋ ಅದೇ ರೀತಿ ಕೃಷ್ಣನಿಗೆ ಅರ್ಪಿಸಿ ಆ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಮಸ್ತು ಎಂಬ ಭಾವದಿಂದ ಮಾಡ್ತಾರೆ. ಅದು ಸಾತ್ವಿಕ ಶ್ರದ್ಧೆ. ಅದೇ ರೀತಿ ರಾಜಸಿಕ ಶ್ರದ್ಧೆ, ಮಾಡ್ತೀನಿ, ಹಣ ಇದೆ, ಏನೋ ನೋಡ್ತಾ ಇದ್ದೀನಿ ಅನ್ನೋದು ಬರುತ್ತೆ ಅನ್ನುವಂಥವ್ರು ಒಂದು ವರ್ಗದ ಜನ ಆದ್ರೆ, ಇನ್ನೊಂದು ವರ್ಗದವರು ಇವಾಗ ಮಾತಾಜಿ ಅವರು ಹೇಳಿದಾಗೆ ಎಲ್ಲೋ ಒಂದು ಕಡೆ ದೇವರು ಬರ್ತಾರೆ, ಮೇಗೆ ಬರ್ತಾರೆ ಅಂದ ಕೂಡ್ಲೆ ಅವ್ರ ಏನ್ ಮಾಡ್ತಾರೆ, ದೇವ್ರು ಶಾಸ್ತ್ರದಲ್ಲಿ ಹೇಳಿದೆ ಅಂತ ಅವ್ರಿಗೆ ಗೊತ್ತು, ದೇವ್ರನ್ನು ಪೂಜೆ ಮಾಡಿದ್ರೆ ಬೇಕಾಗ್ತಾನೆ ಅಂತ ಗೊತ್ತು. ಆದ್ರೂ ಕೂಡ ಕೃಷ್ಣ ಮಾತಾಜಿ ನೆಟ್ವರ್ಕ್ ಇಶ್ಯೂ ಆಯ್ತು ಅನ್ಸುತ್ತೆ. ಅವ್ರ ಗ್ರೂಪ್ ಇಂದ ಬೇರೆ ಯಾರಾದ್ರೂ ಹೇಳಿ ಬಂದ್ರು ಮಾತಾಜಿ. ನೆಟ್ವರ್ಕ್ ಎರರ್ ಇದೆ, ಆಫೀಸಲ್ಲಿ ಇದ್ದೀನಿ ಮಾತಾಜಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾಜಸಿಕ ಸ್ವಭಾವದಲ್ಲಿ ಇನ್ನೂ ಒಂದು ವರ್ಗದ ಜನ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರದು ಇನ್ಫ್ಲುಯೆನ್ಸ್ ಅಲ್ಲಿ ಬೇಕಾದದ್ದು ತಕ್ಷಣ ಸಿಗುತ್ತೆ ಅಂತ ಹೇಳಿ ಇವಾಗ ಮಾತಾಜಿ ಅವರೇ ಹೇಳಿದಾಗೆ ದೇವರು ಬರ್ತಾರೆ, ಶರೀರಕ್ಕೆ ಬರ್ತಾರೆ ಅಂತ ಹೇಳಿ ದೇವರ ಆರಾಧನೆ ಮಾಡುವವರು ತುಂಬಾ ಜನ ಇದ್ದಾರೆ. ಅವರಿಗೆ ದೈವ ಮತ್ತು ದೇವರಿಗೆ ಇರುವಂತಹ ವ್ಯತ್ಯಾಸ ಕೂಡ ಗೊತ್ತಿರೋದಿಲ್ಲ. ಏನೋ ಒಂದು ಬಂದು ದೇವರು ಹೇಳ್ತಾರೆ ನನ್ನ ಮನೆಯದ್ದು ಪರಿಹಾರ ಆಗತ್ತೆ, ಆ ಒಂದು ದೃಷ್ಟಿಯಲ್ಲಿ ಇರ್ತಾರೆ. ಸೊ ನಾನು ತಪ್ಪು ದಾರಿಗೆ ಇಳ್ದೆ, ನನ್ನ ದೇವರೊಬ್ರು ಇದ್ದಾರೆ, ಅದು ಕೂಡ ಅವರ ತಲೆಯಲ್ಲಿ ಇರುವುದಿಲ್ಲ. ಇನ್ನು 3ನೇ ವರ್ಗದ ಜನ ಅಂತ ಹೇಳಿದ್ರೆ ತಾಮಸಿಕ ಗುಣದವನು. ಇವನು ಅಂತ ಹೇಳಿದ್ರೆ ತುಂಬಾ ಕೆಳಮಟ್ಟದ ಶ್ರದ್ಧೆ, ನಂಬಿಕೆ ಇರೋದು ಅವನಿಗೆ. ಅವನು ಭೂತ ಪ್ರೇತ ಪಿಶಾಚಿಗಳ ಆರಾಧನೆ ಮಾಡ್ತಾ ಇರ್ತಾನೆ. ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅಂತ ಹೇಳಿದ್ರೆ ನೀವು ರೋಡ್ ಕ್ರಾಸ್ ಮಾಡೋ ಡಿವೈಡರ್ ಅಲ್ಲೂ ಕೂಡ ಲಿಂಬೆ ಹುಳಿ ಇರುತ್ತೆ. ನಮಗೆ ಭಯ ಆಗ್ಬಿಡುತ್ತೆ ಎಲ್ಲಿ ಕಾಲು ಇಡೋದು ಅಂತ. ನಾನೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಸೊ ಊರಿಂದ ಹೋಗಿ ರೋಡ್ ಕ್ರಾಸ್ ಮಾಡುವಾಗ ಎಲ್ಲಾ ಕಡೆ ಲಿಂಬೆ ಹುಳಿ ಇದೆ, ಎಲ್ಲಾ ಕಡೆ ಕುಂಕುಮ ಇದೆ, ಏನಪ್ಪಾ ಇದು, ಕಾಲಿಡ್ಬೇಕಾದ್ರೂ 10 ಸಲ ಆಲೋಚನೆ ಮಾಡ್ಬೇಕು. ಈ ರೀತಿಯಲ್ಲಿ ತಾಮಸಿಕ ಗುಣದವರು ಇನ್ನೊಬ್ರಿಗೆ ಹಾನಿ ಮಾಡ್ಕೊಂಡು ಅವರಿಂದ ಏನು ಇವರು ಪಡ್ಕೊಳ್ಬೇಕು, ಅವ್ರು ಉದ್ಧಾರ ಆಗ್ಬಾರ್ದು ಅಂತಹ ಮಟ್ಟದವರು ಕೂಡ ಇದ್ದಾರೆ. ಇವರೆಲ್ಲರೂ ಇವಾಗ ಆಧುನಿಕ ಪ್ರಪಂಚದಲ್ಲಿ ಹೆಚ್ಚಾಗಿರುವಂತದ್ದು. ಇದಕ್ಕೆ ರೀಸೆಂಟ್ ಆಗಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವ ಉದಾಹರಣೆ ಹೇಳಿದ್ರೆ, ಡೈರಿ ಯಾವ್ದು ಡೈರಿ ಸರ್ಕಲ್ ಅದು ನಂದಿನಿ ಅಲ್ವಾ ಮಾತಾಜಿ?
ನಂದಿನಿ, ಹೌದು, ನಂದಿನಿಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು. ಸೊ ಅಲ್ಲಿ ಆ ನಂದಿನಿ ಡೈರಿ ಏನಿತ್ತು ಅದು ನಿಯರ್ ಬೈ ಇಲ್ಲಿದೆ ಮಾತಾಜಿ, ಇಲ್ಲಿ ಮಡಿವಾಳ ಪಕ್ಕದಲ್ಲಿ ಡೈರಿ ಸರ್ಕಲ್ ಇದೆ ಒಂದು. ಸೊ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ಸ್, ಯಾರೋ ಒಬ್ರು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರು. ಸೊ ಅವರು ಎಂಪ್ಲಾಯ್ಮೆಂಟ್ ಇಂದ ಕ್ವಿಟ್ ಆದ್ಮೇಲೆ ಏನೋ ಒಂದು ಬೇಜಾರಲ್ಲಿ ಅವರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಲ್ಲಿ ಒಂದಿಷ್ಟು ಲಿಂಬೆ ಹುಳಿ ಕುಂಕುಮ ಅದೆಲ್ಲ ಹಾಕ್ಬಿಟ್ಟು ಬೇರೆಯವರಿಗೆ ತೊಂದರೆ ಆಗ್ಲಿ ಅಂತ ಮಾಡಿರುವಂತದ್ದು. ಇದು TV9 ನ್ಯೂಸ್ ಅಲ್ಲೂ ಕೂಡ ಬಂದಿತ್ತು, ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿತ್ತು. ಅಂತಹ ಮಟ್ಟದ ಮನೋಭಾವ ಇದ್ದಾರೆ. ಅಷ್ಟು ವರ್ಷ ಅಲ್ಲಿ ಉದ್ಯೋಗದಲ್ಲಿ ಇದ್ದು ಕೂಡ ಯಾವುದೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ತೊಂದರೆ ಆಯ್ತು ಅಂತ ಹೇಳಿ ಅಷ್ಟು ಕೆಳಮಟ್ಟಕ್ಕೆ ಬಂದ್ಬಿಟ್ಟು ಅವರಿಗೆ ತೊಂದರೆ ಮಾಡುವಂತ ಮಟ್ಟಕ್ಕೆ ಬೆಳೆದಿದ್ದಾರೆ, ತಾಮಸಿಕ ಗುಣ ಅನ್ನುವಂಥದ್ದು. ಸೊ ಅವರು ವಾಟ್ ನೆಕ್ಸ್ಟ್ ಅಂತ ಆಲೋಚನೆ ಇರೋದಿಲ್ಲ. ಇದರಿಂದ ನಂಗೇನು ಡ್ರಾಬ್ಯಾಕ್ಸ್ ಅಂತ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಸೊ ಇದು ಆಧುನಿಕತೆಯಲ್ಲಿ ಆಗಿರುವಂತದ್ದು. ಇದು ಒಂದು ಎಕ್ಸಾಂಪಲ್ ಮಾತಾಜಿ. ಮತ್ತೆ ಕೃಷ್ಣ ಭಕ್ತಿ ಅಂತ ಹೇಳಿದ್ರೆ, ಕೃಷ್ಣ ಭಕ್ತಿಗೆ ನಾವು ಬರ್ಬೇಕಾದ್ರೆ ಯಾಕೆ ಹೇಳಿದ್ರೆ ರೈಟ್ ನಾವು ಇವಾಗ ಇರುವಂತಹ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಮನಸ್ಸು ಅನ್ನೋದು ಮನವೆಂಬ ಮರ್ಕಟ, ಮಂಗ ಮರದಿಂದ ಮರಕ್ಕೆ ಹಾರಿದ ಹಾಗೆ ಮನಸ್ಸು ಅನ್ನೋದು ತುಂಬಾ ಚಂಚಲವಾಗಿರೋದು. ಸೊ ನಾವೆಲ್ಲರೂ ಕೂಡ ಪ್ರಯತ್ನದಲ್ಲಿ ಹತೋಟಿಯಲ್ಲಿ ಇಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಆದ್ರೂ ಕೂಡ ಆ ಮೈಂಡ್ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ನಾವೆಲ್ಲ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪ್ರಭುಪಾದ್ರಂತಹ ಆಚಾರ್ಯರು ಹೇಳಿದಂತಹ ನಿಯಂತ್ರಕ ತತ್ವವನ್ನು ಚಾಚೂ ತಪ್ಪದೆ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಕೊಂಡು ಮಾತ್ರ ನಮಗೆ ಆ ಪರಿಶುದ್ಧ ಭಕ್ತರ ಸಂಘದಿಂದ ಮುಂದುವರಿಲಿಕ್ಕೆ ಸಾಧ್ಯ. ಆಚಾರ್ಯರು ಏನ್ ಹೇಳಿದ್ದಾರೆ, ಸೊ ಅವ್ರು ಹೇಳಿದಾಗೆ ನಡ್ಕೊಂಡು ಪರಿಶುದ್ಧ ಭಕ್ತರಿಂದ ಶ್ರವಣ ಕೀರ್ತನ ಮಾಡುವಂತದ್ದು, ಏಕಾದಶಿ ಉಪವಾಸ ಮಾಡುವಂತದ್ದು. ಸೊ ಇದೆಲ್ಲ ಪರಿಶುದ್ಧ ಭಕ್ತರ ಸಂಘದಲ್ಲಿ ಮಾಡುವಾಗ ನಮಗೆ ಆಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಮಾತಾಜಿ, ಸೊ ನೀವು ಹೇಳುವಂತ ರೀತಿ ಆಗಿರ್ಬೋದು, ನಿಮ್ಮಿಂದ ನಾವು ಕೇಳುವಾಗ ಸೊ ನಾವು ಎಲ್ಲೋ ಒಂದು ಕಡೆ ಸೊ ಆ ಒಂದು ಶಾಂತತೆ ಆಗಿರ್ಬೋದು, ನಮ್ರತಾ ಭಾವ ಆಗಿರ್ಬೋದು, ಸೊ ನೀವು ಎಷ್ಟು ತಿಳ್ಕೊಂಡಿರಾ, ಸೊ ನಾವ್ ಇನ್ನೆಷ್ಟು ಬ್ಯಾಕ್ ಇದ್ದೀವಿ, ಇನ್ನೆಷ್ಟು ತಿಳ್ಕೊಳ್ಳಿಕ್ಕಿದೆ ನಮಗೆ, ಆ ಒಂದು ಮಟ್ಟದ ಆಲೋಚನೆ ನಮಗೆ ಬರುತ್ತೆ. ಸೊ ಇದು ಪರಿಶುದ್ಧ ಭಕ್ತರ ಸಂಘದಲ್ಲಿ ಇದ್ದಾಗ ಮಾತ್ರ. ಸೊ ನಾನು ಇನ್ನು ಕಲಿಬೇಕು, ನನ್ನ ಭಕ್ತಿ ಅನ್ನೋದು ಇನ್ನು ಮುಂದುವರಿಬೇಕು, ಎಷ್ಟೊಂದು ಕಲಿಲಿಕ್ಕೆ ಇದೆ ಅನ್ನುವಂತಹ ಭಾವ ಬರುತ್ತೆ. ಸೊ ಭಕ್ತಿಯಲ್ಲಿ ಮುಂದುವರಿಬೇಕಾದ್ರೆ ನಾವು ಹೇಗಿರ್ಬೇಕು, ಯಾವ ಗುಣವನ್ನೆಲ್ಲ ನಾವು ಅಳವಡಿಸಿಕೊಂಡಿರ್ಬೇಕು ಅನ್ನೋದು ಕೂಡ ರಿಯಲೈಸೇಷನ್ ಆಗುತ್ತೆ. ಅದು ಪ್ರಭುಪಾದ್ರೆ ಹೇಳಿದಂತೆ ABCD ಫಾಲೋ ಮಾಡಿದ್ರೆ, ಅಸೋಸಿಯೇಷನ್ಸ್ ಆಫ್ ಡಿವೋಟಿ, ಬುಕ್ ರೀಡಿಂಗ್, ಸೀ ಫುಡ್, ಚಾಂಟಿಂಗ್. ಅದೇ ರೀತಿ D ಅಂತ ಹೇಳಿದ್ರೆ ಡಯಟ್ ಅನ್ನೋದು ತುಂಬಾ ಮುಖ್ಯ. ಯಾಕೆ ಹೇಳಿದ್ರೆ ಆಹಾರ, ವಿವೇಕಾನಂದ ಅವ್ರು ಹೇಳ್ತಾರಲ್ವಾ, ಏನ್ ತಿಂತಿ ಅದೇ ನಿನ್ನ ಆಲೋಚನೆ ಆಗಿರುತ್ತೆ ಅಂತ. ಸೊ ಅದೇ ರೀತಿ ಸಾತ್ವಿಕವಾದ ಆಹಾರವನ್ನು ತಿಂದ್ರೆ ಸಾತ್ವಿಕತೆ ಅನ್ನುವಂತಹ ಆಲೋಚನೆ ಕೂಡ ನಮಗೆ ಬರುತ್ತೆ. ಸೊ ಆ ರೀತಿಯಲ್ಲಿ ಡಯಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಅದೇ ರೀತಿ 4 ಮಾಡಬಾರದು ಅಂತ ಪ್ರಭುಪಾದ್ರೆ ಹೇಳಿದ್ದಾರೆ. ಅಂದ್ರೆ ಪರಸ್ತ್ರೀ ಸಂಘ, ಜೂಜು, ಮಾಂಸ ಭಕ್ಷಣೆ ಇದೆಲ್ಲವೂ ಕೂಡ ಮಾಡಬಾರದಾದದ್ದು. ಸೊ ಇದ್ರಿಂದ ಕೂಡ ಆದಷ್ಟು ನಾವು ಹೊರ ಇರಬೇಕು. ಸೊ ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬಹುದು ಮಾತಾಜಿ. ಅದೇ ರೀತಿಯಲ್ಲಿ ನಮ್ಮ ಪುರಾತನ ಗ್ರಂಥಗಳಲ್ಲಿ ಹೇಳೋದಿದ್ರೆ ಈ 3 ವರ್ಗದ ಸ್ವಭಾವ ಶ್ರದ್ಧೆಗೆ ಉದಾಹರಣೆ ಮಾತಾಜಿ. ನಮ್ಮ ಸಾತ್ವಿಕ ಸ್ವಭಾವದ ಶ್ರದ್ಧೆಗೆ ಪ್ರಹ್ಲಾದ ಮಹಾರಾಜ ಯಾವ ರೀತಿಯಲ್ಲಿ ನಿಷ್ಠೆಯಿಂದ ಅವರು ಭಕ್ತಿ ಮಾಡ್ತಾ ಇದ್ರು ಅನ್ನುವಂಥದ್ದು. ರಾಕ್ಷಸನ ಮಗನಾಗಿದ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಸಾತ್ವಿಕತೆಯಿಂದ ಫಲಾಪೇಕ್ಷೆ ಇಲ್ಲದೆ ಕೃಷ್ಣ ಬಂದೇ ಬರ್ತಾನೆ ಅನ್ನುವಂತ ಭಾವ ಇತ್ತು. ಎಷ್ಟೇ ಮೇಲಿಂದ ಬಿದ್ರು ಕೂಡ ಕೆಳಗೆ, ಇವಾಗ ಕೂಡ ನಂಗೆ ನೆನಪಿದೆ, ಚಿಕ್ಕದಿರುವಾಗ ನಾನು ವಿಡಿಯೋ ನೋಡಿರೋದು ಮಾತಾಜಿ. ಸೊ ಟಿವಿಯಲ್ಲೆಲ್ಲ ಸೀರಿಯಲ್ ಬಂದಾಗ ಆ ಪುಟ್ಟ ಬಾಲಕ ಆ ಕೆಳಗೆ ಬೀಳ್ಲಿಕ್ಕೆ ಇನ್ನೇನು ಬಿದ್ಬಿಟ್ಟ ಮೇಲಿಂದ ಅಂತ ಅನ್ಕೊಂಡಾಗ ಇಲ್ಲ ಭಗವಂತ ಬಂದು ಕಾಪಾಡ್ತಾನೆ. ಸೊ ನಾವು ನೋಡುವವರಿಗೆ ಕೂಡ ಅಯ್ಯೋ ಈ ರೀತಿ ಕೂತಿದ್ದಾನೆ, ಬಿದ್ಬಿಟ್ಟ ಅಲ್ವಾ ಅಂತ. ಆದ್ರೆ ಆ ಮಹಾರಾಜ ಪ್ರಹ್ಲಾದ್ ಮಹಾರಾಜನ ಭಕ್ತಿ ನಿಷ್ಠೆ ಅನ್ನೋದು ನಾವು ಆ ಪುಟ್ಟ ಬಾಲಕಂದ ಆಲೋಚನೆ ಮಾಡ್ಬೇಕು. ಈ ರೀತಿ ಕೆಳಗೆ ಬೀಳ್ತೀನಿ ಅಂದ್ರೂ ಕೂಡ ಅವನು ಆ ಹರಿನಾಮ ಜಪದಲ್ಲಿ ನಿರತನಾಗಿರ್ತಾನೆ. ಸೊ ಇದು ಸಾತ್ವಿಕ ಭಕ್ತಿ, ಆ ಶ್ರದ್ಧೆ, ಆ ಭಾವದಿಂದ ಬಂದಿರುವಂತದ್ದು. ಅದೇ ರೀತಿ ರಾಜಸಿಕ ಅಂತ ಹೇಳಿದಾಗ ನಾವು ರಾವಣನಂತವರನ್ನು ತಕೊಳ್ಬೇಕು ಮಾತಾಜಿ. ರಾವಣ ತಪಸ್ ಮಾಡ್ತಾನೆ, ಆದ್ರೆ ಅವನಿಗೆ ರಾಜಸಿಕ ಸ್ವಭಾವ ಅನ್ನೋದು ಜಾಸ್ತಿ ಇತ್ತು. ಆ ರೀತಿಯ ಭಕ್ತಿ ಮಾಡ್ತಾ ಇದ್ದ. ಇನ್ನು ತಾಮಸ ಗುಣದ ಶ್ರದ್ಧೆ ಭಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಹಿರಣ್ಯಕಶಿಪುನಂತವರು. ಅವನು ಯಾವುದು ಒಳ್ಳೇದಕ್ಕಾಗಿ ಮಾಡ್ತಾ ಇರ್ಲಿಲ್ಲ. ಅವನ ನಂಬಿಕೆ ಶ್ರದ್ಧೆ ಅನ್ನೋದು ಇನ್ನೊಬ್ಬನನ್ನು ನಾಶ ಮಾಡ್ಬೇಕು, ಅವನೊಬ್ಬನೇ ಒಳ್ಳೇದಾಗ್ಬೇಕು ಅನ್ನುವಂತಹ ಶ್ರದ್ಧೆ ನಂಬಿಕೆ ಆಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜಸ ತಾಮಸ ಗುಣದವ್ರಿಗೆ ಆಸೆಗಳು ಇನ್ನೂ ಜಾಸ್ತಿ ಆಗುತ್ತೆ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಇರೋವ್ರಿಗೆ ವೈರಾಗ್ಯ ಬರುತ್ತೆ ಮಾತಾಜಿ. ಅದು ಮೈನ್ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮಾತಾಜಿ. ಹರೇ ಕೃಷ್ಣ. ಆಸೆಗಳು ಕಡಿಮೆ ಆಗುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋವ್ರಿಗೆ. ಅವರಿಗೆ ಇನ್ನೂ ದೇವತೆಗಳು ಪೂಜಿಸೋರ್ಗೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ ಮಾತಾಜಿ. ಎಕ್ಸ್ಪೆಕ್ಟೇಷನ್, ಆಸೆಗಳು ಎಲ್ಲ ತುಂಬಾನೇ ಜಾಸ್ತಿ ಆಗುತ್ತೆ. ಬೇಕು ಕೊಟ್ಟಂಗೆಲ್ಲ ಇನ್ನೂ ಬೇಕು ಬೇಕು ಅನ್ನೋದ್ರಲ್ಲೇ ಇರ್ತಾರೆ ಮಾತಾಜಿ ಅವರು. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವ್ರಿಗೆ ಎಷ್ಟು ಭಗವಂತ ಜಾಸ್ತಿ ಕೊಡ್ಬೇಡ, ಸಾಕು 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 ಅನ್ನೋ ಒಂದು ತೃಪ್ತಿ ಇರುತ್ತೆ ಮಾತಾಜಿ. ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಆದಷ್ಟು ವೈರಾಗ್ಯ ತಗೊಂಡು ಭಗವಂತನಿಗೆ ಗುರುಗಳು ಸೇವೆ ಮಾಡ್ತಾ ಹೋಗ್ತಾರೆ ಮಾತಾಜಿ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಅಂದ್ರೆ ಇನ್ಯಾರಾದ್ರೂ ಏನಾದ್ರು ಹೇಳದಿದೆಯಾ? ಆಯ್ತಲ್ಲ ಮಾತಾಜಿ ಎಲ್ಲ ರೂಮ್ಸ್ 4 ಆಯ್ತಲ್ಲ? ಆಗಿದೆಯಲ್ಲಮ್ಮ ಮಾತಾಜಿ? ಹಾ ಮಾತಾಜಿ 4 ಆಯ್ತು ಮಾತಾಜಿ. ಓಕೆ, 4 ಆಗಿದೆ. ಸೊ ಈಗ ನಾವು ನೋಡ್ತೀವಿ ಕೃಷ್ಣ ಪ್ರಜ್ಞೆಗೆ ಮತ್ತೆ ಉಳಿದಕ್ಕೆ ವ್ಯತ್ಯಾಸ ನೋಡೋದಕ್ಕೆ ಮುಂಚೆ ಬೇರೆ ಬೇರೆ ರೀತಿಯ ವಿಧಾನಗಳ ಒಂದು ಶ್ರದ್ಧೆಗಳನ್ನ ಆಚರಣೆಗಳನ್ನ ನೋಡ್ಬೇಕು ಅಂತಂದ್ರೆ ಆ ಗಣೇಶನನ್ನ ಆರಾಧನೆ ಮಾಡುವಂತದ್ದು ಯಾವ ಗುಣದಲ್ಲಿ ಹರೇ ಕೃಷ್ಣ? ರಾಜಸಿಕ ಮಾತಾಜಿ. ಸತ್ವಗುಣ ಗಣೇಶ್. ರಾಜಸಿಕ್. ಸತ್ವಗುಣದಲ್ಲಿ ಆಚರಣೆ ಮಾಡೋರು ಇದ್ದಾರೆ, ಅದೇ ಗಣೇಶನನ್ನು ತಮೋ ಗುಣದಲ್ಲಿ ಆರಾಧನೆ ಮಾಡೋರು ಇದ್ದಾರೆ. ನಾವು ನೋಡ್ತೀವಿ ಗಣೇಶ ಚತುರ್ಥಿ ಬಂದಾಗ ಮನೆ ಮನೆಗೆ ಹೋಗಿ ಚಂದವನ್ನ ಕಲೆಕ್ಟ್ ಮಾಡ್ತಾರೆ. ಮಾಡ್ಬಿಟ್ಟು ಅಲ್ಲಿ ಈ ಒಂದು ಫಿಲಂ ಸಾಂಗ್ಸ್ ಹಾಕ್ತಾರೆ. ಈವ್ನಿಂಗ್ ಆದಾಗ ವಲ್ಗರ್ ಸಾಂಗ್ಸ್ ಹಾಕ್ತಾರೆ, ಅಂದ್ರೆ ಕೆಟ್ಟ ಕೆಟ್ಟ ಶಬ್ದಗಳಿರುವಂತ ಹಾಡುಗಳನ್ನ ಹಾಕ್ತಾರೆ. ಮತ್ತೆ ಕೆಲವೊಂದು ಸಲ ಹೇಗಿರುತ್ತೆ ಅಂದ್ರೆ ಅಲ್ಲಿ ಕುಡಿದು ಬಂದು ಹಾಡೋರು ಇರ್ತಾರೆ. ಮತ್ತೆ ಗಣೇಶನಿಗೆ ಇಲ್ಲಿ ಸತ್ವಗುಣದ ಪೂಜೆ ಮಾಡ್ತಾರೆ. ಅಂದ್ರೆ ಉಳಿದ ಅನ್ಯ ಧರ್ಮದವ್ರು ನೋಡಿದಾಗ ನಮ್ಮನ್ನ ನೋಡಿ ನಗಾಡ್ತಾರೆ, ಆ ರೀತಿನೇ ಮಾಡ್ತಾರೆ. ಅದು ನಗಾಡೋದಕ್ಕೂ ಕೂಡ ಸರಿ ಅಂತಾನೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಆ ರೀತಿ ಅದೊಂದು ಮನೋರಂಜನೆ ತರ ಇರುತ್ತೆ ಮಾತಾಜಿ. ಹಾ, ಅಲ್ಲಿ ನೀವ್ ಹೇಳ್ದಂಗೆ ಗಣೇಶನ ಮಹತ್ವ ಗೊತ್ತಿಲ್ಲ, ಗಣೇಶನ ಜ್ಞಾನ ಗೊತ್ತಿಲ್ಲ, ಅವನ ಬಗ್ಗೆ ತಿಳಿದಿಲ್ಲ. ಏನೋ ಒಂದು ಆಡಂಬರ ಮಾಡ್ಬೇಕು, ನಾನು ಇಷ್ಟು ಖರ್ಚು ಮಾಡಿದೆ, ಇಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದೆ, ಮತ್ತೆ ಇಷ್ಟೆಲ್ಲ ಜನ ಸೇರಿಸಿದೆ, ಮತ್ತೆ ಚೆನ್ನಾಗಿ ಎಲ್ಲರೂ ತಿಂದು ಕುಡಿದು ಕುಪ್ಪಳಿಸಿ ಎಲ್ಲಾ ಹಾಡುಗಳನ್ನ ಹಾಕಿ ಎಲ್ಲ ಮಾಡಿದ್ದಾಯ್ತು. ಇದನ್ನ ನೋಡಿದಾಗ ಅನ್ಯ ಧರ್ಮದವರು ನಗಾಡೋದು ಯಾಕೆ ಅಂತಂದ್ರೆ ಇವರು ದೇವರ ಆರಾಧನೆ ಮಾಡ್ತಾ ಇದ್ದಾರಾ, ಯಾಕೆ ದೇವ್ರ ಮುಂದೆ ಯಾರಾದ್ರೂ ಈ ರೀತಿ ನಡ್ಕೋತಾರ, ಆತರ ಮನಸ್ಥಿತಿ ಬರೋ ಹಾಗೆ ದೇವತೆಗಳನ್ನು ಕೂಡ ತಮ್ಮ ಗುಣದಲ್ಲಿ ಆರಾಧನೆ ಮಾಡ್ತಾರೆ. ಮತ್ತೆ ನಾವು ನೋಡ್ತೀವಿ ಇನ್ನೊಂದು ಅಂದ್ರೆ ಆ ದೇವಸ್ಥಾನಗಳಲ್ಲಿ, ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡ್ತೀವಿ ಭಗವಂತ ಅಂದ್ರೆ ದೇವತೆಗಳಿಗೆ ಅಲಂಕಾರ ಮಾಡ್ತಾರೆ, ಬೆಣ್ಣೆ ಅಲಂಕಾರ ಮಾಡ್ತಾರೆ, ಮತ್ತೆ ವಡೆ ಹಾರ ಹಾಕುವಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಕೆಲವೊಂದು ಜನ ಬಾಯಿ ಬೀಗ ಮಾಡ್ತಾರೆ, ಕೇಳಿರ್ತೀರ ಅನ್ಕೋತೀನಿ, ಬಾಯಿ ಬೀಗ ಹಾಕ್ತಾರೆ ಅಂತ. ಹರೇ ಕೃಷ್ಣ. ಬಾಯಿ ಬೀಗ ಅಂದ್ರೆ ಏನ್ ಮಾತಾಜಿ? ಹಾಕ್ತಾರೆ ಮಾತಾಜಿ. ಹೌದ್ ಅದು ಮಾತಾಜಿ, ಹಾಕ್ತಾರೆ ಮಾತಾಜಿ. ಅದು ಅದು ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ವರ್ಷಕ್ಕೊಮ್ಮೆ ಈ ತರ ನನ್ಗೆ ಈ ಕೆಲ್ಸ ಆದ್ರೆ ನಾನ್ ಮಾಡ್ತೀನಿ ಅಂತ ಹಾಕೊಂತಾರೆ ಮಾತಾಜಿ. ಅದೊಂದು ಕಂಬಿ ಮೇಯ್ನ್ ಮಾತಾಜಿ. ಆಗಿ ಈ ದೇವತೆಗಳಿಗೆ ಅಂದ್ರೆ ಹೆಣ್ಣು ದೇವತೆಗಳು ಮಾರಮ್ಮ, ಮುತ್ಯಾಲಮ್ಮ ಅಂತ ದೇವತೆಗಳಿಗೆ ಹರ್ಸ್ಕೊಂಡಿರ್ತಾರೆ ಮಾತಾಜಿ ಅವರೆಲ್ಲ. ಆ ರೀತಿ ಮಾಡ್ತಾರೆ. ಮತ್ತೆ ಈ ಕಾವಡಿ ಅಂತ ಕೂಡ ಮಾಡ್ತಾರೆ, ಅವರು ದೇಹಕ್ಕೆ ಹಾಕೊಂಡಿರ್ತಾರೆ ಆ ಒಂದು ರಥನ, ಬೆನ್ನಿಗೆ ಚುಚ್ಚಿರ್ತಾರೆ. ಇವೆಲ್ಲವೂ ಕೂಡ ತುಂಬಾ ದೇಹಕ್ಕೆ, ಆತ್ಮಕ್ಕೆ, ಒಳಗಡೆ ಇರೋ ಪರಮಾತ್ಮನಿಗೆ ನೋವು ಕೊಡುವಂತಹ ಒಂದು ರೀತಿಯ ಆರಾಧನೆಗಳು ಇದೆಲ್ಲ. ಮತ್ತೆ ಇನ್ನು ಕೆಲವೊಂದು ಮನೆ ದೇವರುಗಳು ಅಂತ ಏನ್ ಮಾಡ್ತಾರೆ, ನಾವು ನೋಡ್ತೀವಿ ತಮೋಗುಣದ ಒಂದು ಭೂತ ಆರಾಧನೆ ಮಾಡುವಂಥದ್ದು. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಹೊಲ ಗದ್ದೆಗಳು ಇರ್ತಾ ಇತ್ತು, ಅದರ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಒಂದು ದೇವಭೂತಗಳಿಗೆ ಆರಾಧನೆ ಮಾಡುವಂಥದ್ದು. ಅಂದ್ರೆ ಆ ದೇವಭೂತಗಳ ಜೊತೆ ಅವ್ರಿಗೆ ಒಂದು ಏನಂತ ಹೇಳ್ತಾರೆ, ಕಾಂಟ್ರಾಕ್ಟ್ ಆಗಿರುತ್ತೆ. ನಾನ್ ಇದನ್ನ ರಕ್ಷಣೆ ಮಾಡ್ತೀನಿ, ಈ ಹೊಲದಲ್ಲಿ ಈ ಗದ್ದೆ ನಿನ್ ಗದ್ದೆಯಲ್ಲಿ ಬೇರೆ ಯಾರು ಬಂದು ತೊಂದರೆ ಕೊಡದೆ ಇರೋ ನಿನ್ನ ನೋಡ್ಕೋತೀನಿ, ಇದ್ರ ರಕ್ಷಣೆ ಮಾಡೋದಕ್ಕಾಗಿ ನನಗೆ ವರ್ಷಕ್ಕೆ ಒಂದು ಸಲಿ ಬಲಿ ಕೊಡ್ಬೇಕು. ಅದು ಚೌಡೇಶ್ವರಿ, ಹಾಡಿರ್ಬೋದು, ಕೋಣ ಇರ್ಬೋದು, ಚೌಡೇಶ್ವರಿ, ಚೌಡಿ ಹೀಗೆ ಅಂತ. ಬಲಿ ಕೊಡುವಂಥದ್ದು. ಚೌಡಿ ಈ ಅಂತ ರೀತಿ ಹೇಳಿ ಎಲ್ಲ ಮಾಡ್ತಾರೆ. ಬೇರೆ ಬೇರೆ ಮಾತಾಜಿ, ಈ ರೀತಿ ಎಲ್ಲ ಆರಾಧನೆಗಳು, ಬೇರೆ ಬೇರೆ ರೀತಿಯ ಆರಾಧನೆಗಳನ್ನೆಲ್ಲ ಮಾಡ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಅವರವರ ಗುಣಕ್ಕೆ ಅನುಗುಣವಾಗಿ. ಆ ಮನೆ ದೇವರು ಮಾಡ್ಕೊಂಡಂತವ್ರು ಹೇಗಿರ್ತಾರೆ ಅಂದ್ರೆ ಅವರಿಗೆ ಮಾಂಸ ಭಕ್ಷಣೆ ಮಾಡ್ಬೇಕು, ಅವರಿಗೆ ಮದ್ಯಪಾನ ಮಾಡ್ಬೇಕು, ಅದಕ್ಕಾಗಿ ಹೇಳೋದು ವರ್ಷ ಆಯ್ತು ಇನ್ನ ಅವ್ರಿಗೇನು ಮಾಡಿಲ್ಲ, ಕೂಡ್ಲೆ ಮಾಡ್ಬೇಕು ಅಂದ್ರೆ ಅವರ ಬಾಯಿ ಚಪಲಕ್ಕೆ ಅವರ ಹೆಸರು ಹೇಳಿ ಮಾಡುವಂತದ್ದು. ಕೆಲವೊಂದ್ಸಲಿ ನಾವು ನೋಡ್ತೀವಿ ಅನೇಕ ವ್ರತಗಳನ್ನ ಮಾಡ್ತಾರೆ, ಈ ಶಬರಿಮಲೆಗೆ ಮಾಲೆ ಹಾಕೊಳ್ಳುವಂಥದ್ದು ಅಂತದೆಲ್ಲ. ಆ ವ್ಯಕ್ತಿಗಳು ವರ್ಷ ಪೂರ್ತಿ ಬೇಡದ್ದೆಲ್ಲ ಮಾಡಿರ್ತಾರೆ, ಆದ್ರೆ ಆ ಒಂದು ತಿಂಗಳು ಅಂತ ಅನ್ಸುತ್ತೆ, ಅದೆಷ್ಟು ದಿನನೋ ಅವ್ರು ಮಾಲೆ ಹಾಕೊಂಡಷ್ಟು ದಿನ ತುಂಬಾ ನಿಯಮ ನಿಷ್ಠೆಯಿಂದ ಮಾಡ್ತಾರೆ. ಆದ್ರೆ ಈ ಎಲ್ಲಾ ದೇವತೆಗಳ ಆರಾಧನೆ ಮಾಡುವಂತವ್ರು ಕೂಡ ಕೆಲವೊಂದು ನಿಯಮಗಳನ್ನ ಇಂತಿಷ್ಟು ಕಾಲ ಅಂತ ಆದ್ರು 9 ದಿನ, 15 ದಿನ, 45 ದಿನ, ಹಾಗೆ ಅವರು ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಅಂದ್ರೆ ತುಂಬಾ ಗಂಭೀರವಾಗಿ ಸ್ಟ್ರಿಕ್ಟ್ ಆಗಿ ಎಲ್ಲಾ ಒಂದು ನಿಯಮಗಳನ್ನ, ಅಂದ್ರೆ ಪರಿಶುದ್ಧತೆನ ಎಲ್ಲ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಆದ್ರೆ ಅದರ ಉದ್ದೇಶ ಇಷ್ಟೇ, ಅಂದ್ರೆ ಇಷ್ಟು ದಿನ ಅವರು ಆ ಒಂದು ಸಾತ್ವಿಕ ಭಾವದಲ್ಲಿದ್ದಾಗ ಅದೇ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದೇ ಅದರ ಒಂದು ಏನಂತ ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರುತ್ತೆ. ಆದ್ರೆ ಆ ರೀತಿ ಮಾಡೋದಿಲ್ಲ. ಅವರು ಏನ್ ಮಾಡ್ತಾರೆ, ಕೂಡಲೇ ಈಗ ಯಾವ್ದೋ ಒಂದು ಹಬ್ಬ ಬರುತ್ತೆ, ಅದೊಂದು ವ್ರತ ಇಷ್ಟು ದಿನದ್ದು ಮುಗಿಸಿರ್ತಾರೆ. ಈಗ ಯುಗಾದಿ ಹಬ್ಬ ನೋಡ್ತೀವಿ ನಾವು, ಯುಗಾದಿ ಹಬ್ಬ ಅಂತಂದ್ರೆ ಅವರು
ಆ ನಮ್ಮ ಒಂದು ವರ್ಷದ ಆರಂಭ ಅಂತ ಹೇಳಿ ಚೆನ್ನಾಗಿ ಸಂತೋಷವಾಗಿ ಎಲ್ಲ ಆರಾಧನೆ ಮಾಡ್ತಾರೆ. ಮಾರನೇ ದಿನ ಅವರು ನಾನ್ ವೆಜಿಟೇರಿಯನ್ ಇದ್ರೆ ಅವ್ರು ಹೇಳ್ತಾರೆ, ನಿನ್ನೆ ಆಗಿದ್ದಲ್ಲ ಯುಗಾದಿ, ಇವತ್ತು ಆಗೋದು ಯುಗಾದಿ. ಹಾಗೆ ಈ ಸಂಕ್ರಾಂತಿ ಪೊಂಗಲ್ ಸಮಯದಲ್ಲೂ ಕೂಡ ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಹೊಲ ಗದ್ದೆ ಇಟ್ಕೊಂಡಿರುವಂತವ್ರು ತುಂಬಾ ಶ್ರೀಮಂತರು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಆ ಹೊಲ ಗದ್ದೆಗಳಿಗೆ ಪ್ರಾಣಿಗಳ ಬಲಿ ಕೊಡುವಂಥದ್ದು, ಆಡು ಕೋಣ ಇದ್ರ ಬಲಿ ಕೊಡ್ತಾರೆ. ಮತ್ತೆ ಅದನ್ನ ಯಾರು ಸೇವನೆ ಮಾಡ್ತಾರೆ ಅಂತವ್ರಿಗೆ ಅದನ್ನ ಕೊಡ್ತಾರೆ. ಹೀಗೆ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಆರಾಧನೆಗಳು. ಆದ್ರೆ ಈ ಜನರಿಗೆ ಏನಂತ ಹೇಳ್ಬೇಕು ಅಂತಂದ್ರೆ, ಅವರಿಗೆ ಮೊದಲಿಗೆ ಅವ್ರ ಆರಾಧನೆ ಮಾಡ್ತಾ ಇರುವ ದೈವದ ಬಗ್ಗೆ ಯಾವುದೇ ವಿಚಾರ ಗೊತ್ತಿರೋಲ್ಲ. ಮತ್ತೆ ಅದರ ಒಂದು ವಿಧಿ ನಿಯಮಗಳು ಕೂಡ ಅವ್ರಿಗೆ ತಿಳಿದಿರೋದಿಲ್ಲ. ಯಾವುದೇ ಜ್ಞಾನ ಅನ್ನುವಂಥದ್ದು ಪರಿಪೂರ್ಣವಾಗಿ ಅವರಲ್ಲಿ ಸ್ವಲ್ಪವೂ ಕೂಡ ಇರೋದಿಲ್ಲ. ಯಾರೋ ಹೇಳಿದ್ದನ್ನ ಕೇಳಿದ್ದನ್ನ ಮಾಡ್ತಾ ಇರ್ತಾರೆ. ಮತ್ತೆ ಹಾಗೆ ಮಾಡೋದಕ್ಕೆ ಏನು ಅವ್ರಿಗೆ ಪ್ರಚೋದನೆ ಹರೇ ಕೊಡ್ತಾ ಕೃಷ್ಣ ಇದೆ ಅಂತಂದ್ರೆ, ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಇದ್ರಲ್ಲಿ ಒಂದ್ ಡೌಟ್ ಇದೆ ಮಾತಾಜಿ, ಹೇಳದ? ಹಾ ಮಾತಾಜಿ. ಅದೇ ಇವಾಗ ಈ ಶ್ರೀಮಂತರೆಲ್ಲ ಈ ತರ ಕೋಣ ಅದೆಲ್ಲ ಕೊಡ್ತಾರೆ, ಬಲಿ ಕೊಡ್ತಾರೆ ಹಳ್ಳಿ ಕಡೆ ಸಂಕ್ರಾಂತಿ ಟೈಮಲ್ಲಿ ಕೋಳಿನೂ ಕೊಡ್ತಾರೆ. ಬಟ್ ಅಜ್ಞಾನನೂ ಇರುತ್ತೆ. ಅಲ್ಲಿ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ ಬಂದಿರ್ತಾರೆ. ಅದನ್ನು ಅವ್ರ ಕುರಿಗಳು ಹೋಗಿ ಒಂದ್ ಬಿದ್ರೆ ಹಳ್ಳಕ್ಕೆ ಹೆಂಗ್ ಬೀಳುತ್ತೆ ಹಂಗೆ ಇವರು ಬೀಳ್ತಾ ಇರ್ತಾರೆ. ಅದು ನಿಜಾನ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಅಂದ್ರೆ ಇದೆಲ್ಲವೂ ಕೂಡ ನಿಜವಾಗ್ಲೂ ತಪ್ಪು. ಅಂದ್ರೆ ಈಗ ನಾವು ಒಂದು ಬಲಿ ಕೊಟ್ಟದನ್ನ ಏನಂತೀವಿ, ಮಾಂಸ ಅಂತ ಕರಿತೀವಲ್ಲ. ಮಾಂಸ ಅನ್ನೋ ಪದದ ಅರ್ಥ ಏನಂತಂದ್ರೆ, ವೇದಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಯಾರಿಗೆ ಈ ರೀತಿ ಒಂದು ತಮೋ ಗುಣದಲ್ಲಿ ಇದ್ದಾರೆ ಅಂತವ್ರು ಮಾಂಸ ಭಕ್ಷಣೆ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಕೂಡಲೇ ನೀವು ಈಗ್ಲೇ ನಿಲ್ಲಿಸಿ ಅಂದ್ರೆ ಅವ್ರು ನಿಲ್ಸಕ್ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೊಂದು ಆ ಜ್ಞಾನವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡ್ತಾರೆ. ಪ್ರತಿ ತಿಂಗಳ ಅಮಾವಾಸ್ಯೆ ದಿನ, ಅಂದ್ರೆ 15 ದಿನಕ್ಕೆ ಅಥವಾ ತಿಂಗಳಲ್ಲಿ ಒಂದು ಬಾರಿ ಅಮಾವಾಸ್ಯೆಗೆ ಅವ್ರೇನ್ ಮಾಡ್ತಾರೆ, ಇದನ್ನ ಬಲಿ ಕೊಡುವಾಗ ಹೇಳ್ಬೇಕು ಅಂತ ಮಂತ್ರವನ್ನ, ವೇದ ಮಂತ್ರವನ್ನ. ಏನಂತ ಹೇಳ್ಬೇಕು ಅಂದ್ರೆ, ನಾನು ಇವತ್ತು ನಿನಗೆ ಬಲಿ ಕೊಡ್ತಾ ಇದ್ದೀನಿ, ಅಂದ್ರೆ ನಿನ್ನನ್ನ ಬಲಿ ಕೊಡ್ತಾ ಇದ್ದೀನಿ. ಮುಂದಿನ ಒಂದು ಸಂದರ್ಭದಲ್ಲಿ ಇನ್ನೊಂದು ಸತಿ ನೀನು ನನ್ನನ್ನ ಬಲಿ ಕೊಡೋದಕ್ಕೆ ನಿನಗೆ ಅಧಿಕಾರ ಇದೆ ಅಂತ ಹೇಳಿ ಕೊಡ್ಬೇಕಂತೆ. ಈ ಮಂತ್ರವನ್ನು ಇವತ್ತು ಯಾರು ಹೇಳೋದಿಲ್ಲ. ಮತ್ತೆ ಅಮಾವಾಸ್ಯೆ ದಿನ ಹೋಗಿ ಕಾಳಿಗೆ ಅಥವಾ ದುರ್ಗೆಗೆ ಅದನ್ನ ಕೊಡ್ತಾ ಇಲ್ಲ. ಎಲ್ಲರೂ ಕಸಾಯಿ ಖಾನೆಯಲ್ಲಿ ಇಷ್ಟ ಬಂದಾಗ ಅವರ ನಾಲಿಗೆ ಚಪ್ಪಲಕ್ಕೆ ಯಾವಾಗ ಬೇಕಾದ್ರೂ ಕೊಲ್ತಾ ಇದ್ದಾರೆ. ಮತ್ತೆ ಅದರ ಒಂದು ಪರಿಜ್ಞಾನ ಅನ್ನುವಂಥದ್ದು ಪರಿಪೂರ್ಣವಾಗಿ ಹೊರಟೋಗಿದೆ. ಅಂದ್ರೆ ಈ ಒಂದು ಕರ್ಮ ಸಿದ್ಧಾಂತ ಇದೆ ಅನ್ನುವಂಥದ್ದನ್ನ ಅವರು ಪರಿಪೂರ್ಣವಾಗಿ ಕಡೆಗಣಿಸ್ತಾರೆ. ಹೀಗೆ ಆ ಜ್ಞಾನ ಇಲ್ಲದೆ ಇರುವಂತಹ ಜನ ಈ ರೀತಿ ಮಾಡ್ತಾ ಹೋಗ್ತಾರೆ. ಅದು ಹೀಗೆ ಅವರನ್ನ ಮತ್ತೆ ಭಗವಂತ ಹೇಳಿದ ಹಾಗೆ ಭವಸಾಗರದಿಂದ ಅವರು ಹೊರಗಡೆ ಬರೋದಕ್ಕೆ ಯಾವತ್ತೂ ಸಾಧ್ಯ ಆಗದೆ ಇರುವಂತಹ ರೀತಿಯಲ್ಲಿ ಅವರು ಮುಳುಗ್ತಾ ಹೋಗ್ತಾರೆ. ಹೀಗೆ ಆದ್ರೆ ಕೃಷ್ಣ ಪ್ರಜ್ಞೆ ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿ ನಾವು ನೋಡ್ತೀವಿ ಕೃಷ್ಣ ಪ್ರಜ್ಞೆ ಭಗವದ್ಗೀತೆಯ ಒಂದು 3 ಡಿವಿಷನ್ಸ್ ನೀವೀಗ ಇಲ್ಲಿವರೆಗೂ ಏನ್ ಕೇಳ್ಕೊಂಡ್ ಬಂದಿದ್ದೀರಾ, ಅಲ್ಲಿ ನಮ್ಗೆ ಕರ್ಮಯೋಗದ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೇಗೆ ಮಾಡ್ಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಮತ್ತೆ ಭಕ್ತಿ ಯೋಗದ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವು ಯಾರನ್ನ ಆರಾಧನೆ ಮಾಡ್ತಾ ಇದೀವಿ, ಅವರ ಮಹತ್ವ ಏನು, ಅವರ ಜೊತೆ ನನ್ನ ಸಂಬಂಧ ಏನು, ಮತ್ತೆ ಈ ಒಂದು ಭೌತಿಕ ಜಗತ್ತು ಅಂದ್ರೆ ಯಾವುದು, ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಏನು, ನಾವು ಅಲ್ಲಿಗೆ ಹೋದ್ರೆ ಅದು ಯಾವ ರೀತಿ ಇರುತ್ತೆ, ಮತ್ತೆ ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ನಾವು ಏನೆಲ್ಲ ಕಷ್ಟಗಳಲ್ಲಿ ಸಿಲುಕಿದೀವಿ, ಪ್ರತಿಯೊಂದು ಪರಿಪೂರ್ಣ ಜ್ಞಾನ ಅನ್ನುವಂಥದ್ದನ್ನ ಈ ಒಂದು ಇಸ್ಕಾನ್ ಸಂಸ್ಥೆಯ ಮೂಲಕ ನಾವು ಪಡಿತೀವಿ. ಅದನ್ನೇ ನೀವು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ಯಾವುದೇ ಇಂತಹ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಯಾರು ಕೊಡುವವರು ಕೂಡ ಇಲ್ಲ, ಅದನ್ನ ಪಡೆಯುವಂತವರು ಕೂಡ ಯಾರು ಇರೋದಿಲ್ಲ. ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ವಿ ಜ್ಞಾನದ ಮೂಲಕ ಪ್ರಕೃತಿ ಅಂದ್ರೆ ಎಂತದ್ದು, ಪ್ರಕೃತಿಯಲ್ಲಿ ಈ ಗುಣಗಳು ಯಾವ ರೀತಿ ಪ್ರಭಾವ ಬೀರುತ್ತೆ, ಮತ್ತೆ ಆ ಗುಣಗಳನ್ನ ನಾವು ಹೇಗೆ ಮೀರುವಂಥದ್ದು, ಮತ್ತೆ ಆ ಗುಣಗಳಿಗೆ ಅತೀತರಾಗುವಂಥದ್ದು ಹೇಗೆ, ಈ ಎಲ್ಲ ಜ್ಞಾನವನ್ನ, ಭಕ್ತಿಯನ್ನ, ಕರ್ಮ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದನ್ನು ಕೂಡ ನಮ್ಗೆ ಏನಂತ ಹೇಳ್ತಾರೆ, ಸವಿಸ್ತಾರವಾಗಿ ವಿವರವನ್ನ ಕೊಡ್ತಾರೆ. ಹಾಗಾಗಿ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರಾಯೋಗಿಕವಾಗಿ ನಾವು ಅದನ್ನ ಬದುಕಿ ತೋರಿಸೋದಕ್ಕೆ ಅದೇ ನಮಗೆ ಸಹಾಯ ಮಾಡುತ್ತೆ. ಅಂದ್ರೆ ಜೀವನದ ಪ್ರಾಮುಖ್ಯತೆ, ನಮ್ಮ ನಿಜವಾದ ಬದುಕಿನ ಗುರಿ ಏನು ಅನ್ನುವಂಥದ್ದು, ಭಗವಂತ ಅಂದ್ರೆ ಯಾರು ಅನ್ನುವಂಥದ್ದು, ಎಲ್ಲಿದ್ದಾನೆ, ನಾವು ಅಲ್ಲಿಗೆ ಹೇಗೆ ಹೋಗ್ಬೇಕು, ಯಾಕೆ ಇಲ್ಲಿ ಬಂದಿದ್ದೀವಿ, ಎಲ್ಲದಕ್ಕೂ ಕೂಡ ನಮ್ಗೆ ಇಲ್ಲಿ ಉತ್ತರ ಇದೆ. ಆದ್ರೆ ಅಲ್ಲಿ ಯಾರು ಆ ಒಂದು ಆಚರಣೆಗಳಲ್ಲಿ ತೊಡಗಿದ್ದಾರೆ, ಪರಿಪೂರ್ಣ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ನಾವ್ ಅನ್ಕೋತೀವಿ ಬ್ರಾಹ್ಮಣರು ಅಂತ, ಬ್ರಾಹ್ಮಣರು ಅತಿ ಬುದ್ಧಿವಂತರು ಅಂತ ಕೂಡ. ಆದ್ರೂ ಕೂಡ ಅವರಲ್ಲೂ ಕೂಡ ಎಷ್ಟೇ ಶಾಸ್ತ್ರಗಳ ಅಧ್ಯಯನ ಮಾಡಿದ್ರು ಕೂಡ ಯಾವಾಗ ಅವರು ಕೃಷ್ಣನಿಗೆ ದೇವೋತ್ತಮ ಪರಮಪುರುಷ ಅಂತ ಅವ್ರು ಸ್ವೀಕಾರ ಮಾಡೋದಿಲ್ವೋ, ಮತ್ತೆ ಅವರು ಏನ್ ತಿಳ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ವ್ಯರ್ಥ ಅಂತಾನೆ ಹೇಳ್ಬೇಕು. ಅಂದ್ರೆ ಅವರು ಶ್ರೇಷ್ಠ ಅಂತ ಸಮಾಜ ಹೇಳಿದ್ರು ಕೂಡ
ಅವರಲ್ಲಿ ಆ ಒಂದು ವೈಷ್ಣವ ಗುಣಕ್ಕೆ ಅಂದ್ರೆ ವೈಷ್ಣವನ ಮಟ್ಟಕ್ಕೆ ಅವ್ರು ಏರ್ಲಿಲ್ಲ ಅಂತಂದ್ರೆ, ಮತ್ತೆ ಅವರಲ್ಲಿ ಈ ಆಗಲೇ ಹೇಳಿದ ಹಾಗೆ ಶುದ್ಧ ಸತ್ವದ ನೆಲೆಗೆ ಏರ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಸತ್ವಗುಣನೋ ರಜಗುಣನೋ ತಮೋಗುಣನೋ, ಸತ್ವಗುಣ ಕೂಡ ರಜಗುಣ ತಮೋಗುಣದ ಅಷ್ಟೇ ಕಲುಷಿತವಾದದ್ದು. ಅಂದ್ರೆ ಅದಷ್ಟೇ ನಮ್ಮನ್ನ ಈ ಭೌತಿಕ ಜಗತ್ತಿಗೆ ಬಂಧನದಲ್ಲಿ ಇರಿಸುವಂತದ್ದು. ಇದೆಲ್ಲ ಕೂಡ ಈ ಒಂದು ಆಚರಣೆಗಳು ಮತ್ತೆ ಆ ಗುಣಕ್ಕೆ ಅನುಗುಣವಾಗಿ ವ್ಯಕ್ತಿಗಳಲ್ಲಿ ಬರುವಂತಹ ಒಂದು ಶ್ರದ್ಧೆಯ ಬಗ್ಗೆ ಇಲ್ಲಿವರೆಗೂ ನಾವು ಮಾತಾಡಿದ್ದೀವಿ. ಹರೇ ಕೃಷ್ಣ. ಮುಂದುವರ್ಸೋಣ. ಹರೇ ಕೃಷ್ಣ ಮಾತಾಜಿ. ಒಂದೇ ಒಂದು ಸಂಶಯ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿಲ್ಲ ಮಾತಾಜಿ. ನಾನ್ ಇಲ್ಲ, ಕೇಳಿಸ್ತಾ ಅವ್ರ ಇದ್ದೀನಿ. ನೆಟ್ ಲೋ ಇದೆ, ಬರ್ತಾರೆ ಮಾತಾಜಿ. ಅವ್ರು ಕಟ್ಟಾಯ್ತು ಮಾತಾಜಿ. ಇವರು ಅಂತ ಹೇಳಿ ಗುಣಾವತಾರಗಳಲ್ಲಿ ನೆಟ್ವರ್ಕ್ ಇಶ್ಯೂ ಆಯ್ತು ಮಾತಾಜಿ. ನಿಮ್ದು ಕ್ವೆಶನ್ ಹರೇ ಕ್ಲಿಯರ್ ಕೃಷ್ಣ ಇಲ್ಲ, ಮಾತಾಜಿ. ಕೇಳಿಲ್ಲ. ಇವಾಗ ಬರ್ತಾ ಇದೆನಾ? ಹರೇ ಕೃಷ್ಣ. ಹಾ ಮಾತಾಜಿ, ಹಾ ಹೇಳಿ ಮಾತಾಜಿ. ಮಾತಾಜಿ. ಗುಣಾವತಾರ ಅಂತ ಬರುತ್ತಲ್ವಾ ಮಾತಾಜಿ? ಗುಣಾವತಾರದಲ್ಲಿ ಸಾತ್ವಿಕ ಅಂತ ಹೇಳಿದ್ರೆ ವಿಷ್ಣುನ ಅವತಾರ, ಅದೇ ರೀತಿ ರಾಜಸ ಬ್ರಹ್ಮದೇವರ ಅವತಾರ, ಮತ್ತೆ ತಮೋಗುಣ ಅಂತ ಹೇಳಿದ್ರೆ ಶಿವದೇವರ ಅವತಾರ ಅಂತ ಹೇಳ್ತಾರೆ ಕೃಷ್ಣನ ಅವತಾರದಲ್ಲಿ. ಹೌದಲ್ವಾ ಮಾತಾಜಿ ಅದು? ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪಿದೆನಾ ಮಾತಾಜಿ ಅದ್ರಲ್ಲಿ? ಅಂದ್ರೆ ಮಾತಾಜಿ, ಆ ಗುಣಗಳಿಗೆ ಅಧಿಪತಿ ಅವರು ಹೊರತೆ, ಅಂದ್ರೆ ಅವರು ಆ ಗುಣಗಳಿಗೆ ಅಧಿಪತಿಗಳಾಗಿದ್ದಾರೆ ಹೊರತು ಅವರು ಆ ಗುಣದಲ್ಲಿ ಇದ್ದಾರೆ ಅಂತಲ್ಲ. ಅವರೆಲ್ಲರೂ ಕೂಡ ಆ ಶುದ್ಧ ಸತ್ವದಲ್ಲಿ ಆ ನೆಲೆಯಲ್ಲೇ ಇರುವಂತವ್ರು. ಅಂದ್ರೆ ಇಲ್ಲಿ ಬ್ರಹ್ಮನಿಗೆ ಭಗವಂತನ ದರ್ಶನ ಆಗಿ ಬ್ರಹ್ಮ ಸಮೇತ ಆ ಒಂದು ಶ್ಲೋಕಗಳನ್ನ ಹೇಳ್ತಾನೆ ಅಂದ್ರೆ ಅವನು ಶುದ್ಧ ಸತ್ವದ ನೆಲೆಗೆ ಹೋದಾಗ್ಲೇ ಭಗವಂತನ ದರ್ಶನ ಆಗೋದಕ್ಕೆ ಸಾಧ್ಯ. ಹಾಗೆ ಶಿವನು ಅಷ್ಟೇ, ಅವನು ಆ ಏನಂತ ಹೇಳ್ತಾರೆ, ಮಹಾ ಆದಿ ವೈಷ್ಣವ, ವೈಷ್ಣವ, ಆದಿ ವೈಷ್ಣವ, ಮಹಾವೈಷ್ಣವ. ಆದಿ ವೈಷ್ಣವ. ಹಾಗಿರ್ಬೇಕಾದ್ರೆ ಅವನು ಕೂಡ ಯಾವುದೇ ಒಂದು ತಮಗುಣದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಗುಣಗಳಿಗೆ ಅಧಿಪತಿಗಳಷ್ಟೇ ಅವರು. ಅಂದ್ರೆ ಎಕ್ಸಾಂಪಲ್ ಕೊಡುವಾಗ ಇವ್ರನ್ನ ಕೊಡ್ಬಹುದಲ್ವಾ ಮಾತಾಜಿ ನಮ್ಗೆ? ಹಾಗಿದ್ರೆ ಅಂದ್ರೆ ಗುಣಾವತಾರಗಳಲ್ಲಿ ಯಾರೆಲ್ಲ ಬರ್ತಾರೆ ಕೇಳಿದ್ರೆ ಕೃಷ್ಣ ಭಗವಂತಂದು, ಇವರು ಮೂವರನ್ನ ಹೇಳ್ಬಹುದಲ್ವಾ ಮಾತಾಜಿ? ಹಾ, ಗುಣಾವತಾರದಲ್ಲಿ ಅದಕ್ಕೆ ನಾವು ಎಕ್ಸಾಂಪಲ್ ಅವ್ರನ್ನ ಕೊಡ್ತೀವಿ ಮಾತಾಜಿ. ಆದ್ರೆ ಅವರು ಆ ಗುಣಗಳಿಗೆ ಅಧಿಪತಿಗಳು ಅಂತ. ಓಕೆ ಮಾತಾಜಿ. ಅಂದ್ರೆ ಇವಾಗ ಇಲ್ಲಿ ಮಾತಾಜಿ ಕನ್ಫ್ಯೂಸ್ ಆಗಿರೋದು ನಂಗೆ, ಶಿವದೇವರು ಅದ್ರಲ್ಲಿ ಬಂದ್ರು, ಅವರು ತಮೋ ಗುಣದಲ್ಲಿ ಇದ್ದಾರೆ. ಇವಾಗ ಶಿವದೇವರ ಭಕ್ತರು ಹಲವಾರು ಜನ ಇದ್ದಾರೆ ಮಾತಾಜಿ. ಅವ್ರು ಏನ್ ಮಾಡ್ತಾರೆ, ಶಿವದೇವರು ಅಂತ ಹೇಳಿದ್ರೆ ಇವಾಗ ಶಿವನ ಬೇರೆ ಅಂಶವನ್ನು ಪೂಜೆ ಮಾಡುವವರು ಕೂಡ ಇವಾಗ ಹೇಳಿದ ಹಾಗೆ ಅವರು ಆ ಬಲಿ ಕೊಡುವಂತದ್ದು ಅದನ್ನೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಕೂಡ ತಪ್ಪಾಗತ್ತಲ್ವಾ ಮಾತಾಜಿ ಆಗ? ಸೊ ಇದು ಶಾಸ್ತ್ರದಲ್ಲಿ ಹೇಳೋದಿಲ್ಲ ಅಲ್ವಾ ಮಾತಾಜಿ? ಸೊ ಅಂದ್ರೆ ಅದು ಕೂಡ ನಂಬಿಕೆಯಿಂದ ಬರುವಂತ ಆಚರಣೆನ ಮಾತಾಜಿ? ಅಂದ್ರೆ ಶಿವ ಬಂದು ತಮಗುಣದಲ್ಲಿ ಇಲ್ಲ ಮಾತಾಜಿ. ಆದ್ರೆ ತಮಗುಣದಲ್ಲಿ ಇರುವಂತವರೆಲ್ಲ ಶಿವನನ್ನ ಆರಾಧನೆ ಮಾಡೋರಿದ್ದಾರೆ. ಅಂದ್ರೆ ಅವನು ಭೋಲೆನಾಥ್ ಅಂತ ಹೇಳ್ತಾರೆ. ಯಾರೇ ಆಗ್ಲಿ ತುಂಬಾ ಬೇಗ ಒಲಿತಾನೆ ಭಗವಂತ, ಅಂದ್ರೆ ಶಿವ ಅಂತ. ಅಂದ್ರೆ ರಾಕ್ಷಸರು ಇರ್ಬೋದು, ಯಾರೇ ದೈತ್ಯರು ಇರ್ಬೋದು, ಎಂತದೇ ಜನ ಇರ್ಬೋದು, ಯಾರಿಗೇ ಆಗ್ಲಿ ಅವನನ್ನ ಆರಾಧನೆ ಮಾಡೋರಿಗೆ ಅವ್ರು ಬಹು ಬೇಗ ಒಲಿತಾನೆ ಅಂತ. ಆದ್ರೆ ಇಲ್ಲಿ ಆ ಶಿವ ಹೇಳುವಂತದ್ದು ಅಲ್ಲ ಮಾತಾಜಿ, ನೀವು ಬಲಿ ಕೊಡ್ಬೇಕು ಅಂತ. ಶಿವನ ಹತ್ರ ನಾವು ಕೂಡ ಹೋಗ್ಬೋದು. ಈಗ ಶಿವರಾತ್ರಿ ಬರ್ತಿದೆ, ನಾವು ಕೂಡ ಶಿವನ ಹತ್ರ ಹೋಗಿ ಕೇಳ್ಕೋಬಹುದು. ಅಂದ್ರೆ ಭಕ್ತಿ ಕೂಡ ಭಗವಂತ ಭಕ್ತಿ ಮಾರ್ಗದಲ್ಲಿ ಹೋಗೋದಕ್ಕೆ ನಂಗೆ ಸಹಾಯ ಮಾಡು ಅಂತ ಕೇಳ್ಬೋದು. ಮತ್ತೆ ನೀನು ಮಹಾ ಶಂಭು, ಅಂದ್ರೆ ನೀನು ವೈಷ್ಣವ ಆಗಿದ್ಯಾ, ನಾನು ಕೂಡ ಆ ರೀತಿ ವೈಷ್ಣವನಾಗೋದಕ್ಕೆ ನನಗೆ ಎಲ್ಲಾ ರೀತಿಯ ಭಕ್ತಿಯಲ್ಲಿರುವ ಅಡೆತಡೆಗಳನ್ನ ನಿವಾರಣೆ ಮಾಡುವಂತ ನಾವು ಕೇಳ್ಕೋಬಹುದು. ತುಂಬಾ ಖುಷಿ ಪಡ್ತಾನೆ, ಕೂಡಲೇ ಕೊಡ್ತಾನೆ ಅಂದ್ರೆ ಶಿವ. ಆದ್ರೆ ಅಂದ್ರೆ ಅಗೋರಿಗಳು ಮಾತಾಜಿ, ಅಗೋರಿಗಳಲ್ಲೂ ಅಂದ್ರೆ ಕೆಟಗರಿ ಇದೆ ಅಲ್ವಾ ಮಾತಾಜಿ? ಕೆಲವೊಬ್ರು ಸಾತ್ವಿಕ ಅಗೋರಿ ಇದ್ದಾರೆ, ಕೆಲವೊಬ್ರು ಮಾಂಸ ಭಕ್ಷಣೆ ಹೆಣವನ್ನು ತಿನ್ನುವಂತ ಅಗೋರಿಗಳಿದ್ದಾರಲ್ವಾ ಮಾತಾಜಿ? ಅದು ನಂಗೆ ಸ್ವಲ್ಪ ತಲೆಯಲ್ಲಿ ಹಾಗೆ ಇದೆ ಮಾತಾಜಿ, ಅದು ಡೌಟ್, ಅದು ಕ್ಲಾರಿಟಿನೇ ಸಿಕ್ಕಿಲ್ಲ ಇದುವರೆಗೂ ಮಾತಾಜಿ. ಅಂದ್ರೆ ಮಾತಾಜಿ, ಆ ರೀತಿ ಜನರಿಗೂ ಕೂಡ ಶಿವನು ಬೇಗ ಒಲಿತಾನೆ ಅಂತ. ಆದ್ರೆ ಅವ್ರಿಗೂ ಕೂಡ ಅವನು ಕೂಡಲೇ, ಅಂದ್ರೆ ಯಾವ ರೀತಿ ಅಂತ ಹೇಳ್ತಾರೆ ಅಂದ್ರೆ, ಶಿವ ಯಾವಾಗ್ಲೂ ತಪಸ್ ಮಾಡ್ತಾ ಇರ್ತಾನಂತೆ. ಯಾರನ್ನ ಕುರಿತು ಮಾಡ್ತಾ ಇರ್ತಾನೆ? ಯಾರ ನಾಮಸ್ಮರಣೆ ಮಾಡ್ತಾ ಇರ್ತಾನೆ? ರಾಮನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಯಾರಾದ್ರೂ ಬಂದು ಅವನ ಭಕ್ತರು ಡಿಸ್ಟರ್ಬ್ ಮಾಡಿ ಅವನನ್ನ ಕರಿದ್ರೆ ಅವನು ಕಣ್ ತೆಗ್ದಿ ಕೂಡ ನೋಡೋದಿಲ್ಲ ಅಂತೆ. ಹೇಳ್ತಾರಂತೆ, ಆಯ್ತು ಹೋಗು, ಅಸ್ತು ನಿಮ್ಗೆ ಸಿಕ್ತು, ಹೋಗು, ನನ್ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಹಾಗೆ ಯಾರೇನೇ ಕೇಳಿದ್ರು ಕೂಡ ಅವನು ಬೇಗ ಕೂಡಲೇ ಅವ್ರಿಗೆ ವರಗಳನ್ನ ಕೊಡುವಂತವನು ಶಿವ. ಆದ್ರೆ ಯಾಕೆ ಅಂದ್ರೆ ಅವನು ಯಾವಾಗ್ಲೂ ಕೂಡ ಭಗವಂತನ ಸ್ಮರಣೆಯಲ್ಲಿ ಇರ್ತಾನೆ. ಮತ್ತೆ ಯಾರಾದ್ರೂ ಅವನನ್ನ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅವ್ನಿಗೆ ಇಷ್ಟ ಆಗೋದಿಲ್ಲ. ಯಾರೇನ್ ಕೇಳಿದ್ರು ಕೂಡ ಸರಿ ಆಯ್ತು ಹೋಗು ಅಂತಾನೆ. ಹಾಗೆ ಭೋಲೆನಾಥ್ ಅಂತಂದ್ರೆ ಅವನು ಏನಂತ ಹೇಳ್ತಾರೆ,
ತುಂಬಾ ಬೇಗ ಬೇಗ ಒಲಿತಾನೆ ಎಲ್ಲರಿಗೂ ಅಂತ, ತುಂಬಾ ಬೇಗ ಎಲ್ಲರಿಗೂ ಎಂತವ್ರೇ ಆದ್ರೂ ಕೂಡ ಅಂತವ್ರಿಗೆ ಅವನ ಆರಾಧನೆ ಮಾಡಿದ ಕೂಡಲೇ ಅವ್ರಿಗೆ ವರಗಳನ್ನು ಕೊಟ್ಟು ಬಿಡ್ತಾನೆ, ಯೋಚನೆನೂ ಮಾಡೋದಿಲ್ಲ ಈ ವ್ಯಕ್ತಿಗೆ ಭಗವಂತ ನಾನು ಕೊಡ್ಬೇಕಾ. ಭಗವಂತ ಅದೇ ಮಾತಾಜಿ. ಏನು ಕರ್ತವ್ಯ ಕೊಟ್ಟಿರ್ತಾನೋ ಅದನ್ನ ಮಾಡ್ತಿದಾರೆ ಅನ್ಸುತ್ತಲ್ಲ ಮಾತಾಜಿ. ಹೌದು ಮಾತಾಜಿ. ಮಾತಾಜಿ. ಅಂದ್ರೆ ಅವರು ಅಘೋರಿಗಳು ತಮೋ ಗುಣದಲ್ಲಿದ್ದಾರ ಅಂತ ಅರ್ಥ ಮಾಡ್ಕೊಳ್ಬೇಕಾ ಮಾತಾಜಿ ನಾವು? ಅಂದ್ರೆ ಅವರ ಅಘೋರಿಗಳ ಆರಾಧನೆ. ಅವರ ಒಂದು ಜೀವನ ಕ್ರಮ ಆ ರೀತಿ ಇದೆ ಮಾತಾಜಿ. ಅಂದ್ರೆ ತಮಗುಣದಲ್ಲಿ, ಅಂದ್ರೆ ನಾನು ಅದನ್ನೇ ಹೇಳಿದ, ಶಿವರನ್ನ ಆರಾಧನೆ ಮಾಡುವವರೆಲ್ಲ ತಮಗುಣದಲ್ಲಿ ಇರುವಂತಹ ವ್ಯಕ್ತಿಗಳೇ ಆಗಿರ್ತಾರೆ ಅಂತ. ಅಂದ್ರೆ ಹೆಚ್ಚು ತಮಗುಣದಲ್ಲಿ ಇರುವಂತವ್ರು ಶಿವನ ಆರಾಧನೆ ಮಾಡ್ತಾರೆ ಅಂತ. ಹಾಗೆ ನೋಡಿದ್ರೆ ಈ ಒಂದು ದುರ್ಗಾ ಏನಂತ ಹೇಳ್ತೀವಿ, ಭೌತಿಕ ಜಗತ್ತು ಏನಿದೆ ಅದು ದುರ್ಗಾ ಅಂತ ಕರೀತಾರೆ. ಅಂದ್ರೆ ಅದರ ಒಂದು ನಿಯಂತ್ರಣ ಮಾಡ್ತಿರುವಂತದ್ದು ಪಾರ್ವತಿ ಮತ್ತೆ ಶಿವನೇ ಆಗಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನೇ ಆರಾಧನೆ ಮಾಡುವಂತದ್ದು. ಭೌತಿಕ ಜಗತ್ತಿನಲ್ಲಿ ಇರುವಂತವರೆಲ್ಲ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ಅವರನ್ನೇ ಆರಾಧನೆ ಮಾಡಿದಂತವ್ರು. ಯಾಕಂದ್ರೆ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ತಮ್ಮ ಗುಣದಲ್ಲಿ ಇದ್ದಿದ್ದಕ್ಕೆ ಬಂದಿದ್ದೀವಿ. ಹಾಗಾಗಿ ನಾವು ಮೊದಲು ಆರಾಧನೆ ಮಾಡುವಂತದ್ದು ಅವರನ್ನೇ. ಓಕೆ, ಅಂದ್ರೆ ಅವರು ಕೆಟ್ಟವರಲ್ಲ ಅಲ್ಲ ಮಾತಾಜಿ? ಆಗಿದ್ರೆ ಅಘೋರಿಗಳು ಕೂಡ ತಮ್ಮ ಗುಣ ಅಂದ್ರೆ ದೇವರನ್ನೇ ಆರಾಧನೆ ಮಾಡ್ತಾರೆ ಅಂತ ಆ ರೀತಿ ಅರ್ಥ ಮಾಡ್ಕೊಳ್ಬಹುದಲ್ವಾ ಮಾತಾಜಿ? ಭಕ್ತರೇ ಅವರು ಕೂಡ. ಅಂದ್ರೆ ಮಾತಾಜಿ ಅವರವರ ಗುಣಕ್ಕೆ ಅನುಗುಣವಾಗಿ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ಶುದ್ಧ ಸತ್ವದ ನೆಲೆಗೆ ಬಂದ್ರೆ ಅಥವಾ ವೈಷ್ಣವರಾದ್ರೆ ಅವರು ಕೂಡ ತಿಳ್ಕೋತಾರೆ ಯಾರನ್ನ ನಾವು ಆರಾಧನೆ ಮಾಡ್ಬೇಕು. ಅವ್ರಿಗೆ ಅಲ್ಲಿಗೆ ಸಂತೋಷ ಇದೆ, ಅಲ್ಲಿಗೆ ಸಮಾಧಾನ ಇದೆ. ಆದ್ರೆ ನಾನು ಶಿವನ ಆರಾಧನೆ ಮಾಡ್ತಾ ಇದ್ದೀನಿ, ನನ್ಗೆ ಅಷ್ಟೇ ಸಾಕು, ನಾನು ಕೈಲಾಸಕ್ಕೆ ಹೋದ್ರೆ ಸಾಕು, ನನಗೆ ವೈಕುಂಠ ಬೇಡ ಅಂತ. ಹಾಗೆ. ಓಕೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಹೋಗ್ತೀರಾ? ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ರದ್ಧೆಯ ಪ್ರಭೇದ. ಓದಿ ಮಾತಾಜಿ. ಶ್ರದ್ಧೆಯ ಪ್ರಭೇದಗಳು. ಆದ್ದರಿಂದ ಕೃಷ್ಣ ಇಲ್ಲಿ ಹೇಳುತ್ತಾನೆ, ತ್ರಿವಿಧ ಭವತಿ ಶ್ರದ್ಧಾ ದೈಹಿನಾಂ ಸ ಸ್ವಭಾವಜ. ಒಬ್ಬನು ತನ್ನ ಜೀವನವನ್ನು ಹಂದಿಗಳ ಮತ್ತು ಬೆಕ್ಕುಗಳ ಮತ್ತು ನಾಯಿಗಳಂತೆ ನಡೆಸಿದರೆ ಅವನ ನಡವಳಿಕೆ ಮತ್ತು ಸ್ಥಾನ ಮತ್ತು ನಂಬಿಕೆಯು ಅದೇ ತರಹ ಇರುತ್ತದೆ. ಮತ್ತು ಯಾರು ಮುಂದುವರಿದಿರುವವನೋ, ಯಾರು ಭಗವಂತನನ್ನು ಪೂಜಿಸುತ್ತಾನೋ ಮತ್ತು 3 ಬಾರಿ ಸ್ನಾನ ಮಾಡುವನೋ ಮತ್ತು ಹರೇ ಕೃಷ್ಣ ಮಂತ್ರವನ್ನು ಪಠಿಸುವನೋ ಅವರಿಬ್ಬರು ಸಮಾನರಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅದರಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಹೇಳ್ತಾ ಇರುವಂತ ಮಾತುಗಳು ಅಂದ್ರೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ. ಅಂದ್ರೆ ಅವರವರ ಗುಣಕ್ಕೆ ತಕ್ಕ ಹಾಗೆ ಅವರ ಶ್ರದ್ಧೆಗಳಲ್ಲಿ 3 ವಿಧ. ಅದರಲ್ಲಿ ಆ ಈ ಒಂದು ನಾಯಿ ಬೆಕ್ಕುಗಳು ಅಂದ್ರೆ ಏನಂತ ಹೇಳ್ತಾರೆ ಪ್ರಭುಪಾದರು, ಯಾರು ಆ ಧರ್ಮವನ್ನ ಪಾಲನೆ ಮಾಡೋದಿಲ್ಲ ಅಂತವರು, ಅಥವಾ ಯಾರು ಈ ಒಂದು ನಿಯಂತ್ರಕ ತತ್ವಗಳ ಪಾಲನೆ ಮಾಡೋದಿಲ್ಲ ಅಂತವರು 2 ಕಾಲಿನ ನಾಯಿಗಳು ಅಥವಾ ಪ್ರಾಣಿಗಳಿದ್ದ ಹಾಗೆ ಅಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಂದಿಗಳು ಮತ್ತೆ ಬೆಕ್ಕುಗಳು, ನಾಯಿಗಳು, ಅವುಗಳಿಗೂ ಕೂಡ ಏನು ಆಹಾರ ನಿದ್ರೆ ಭಯ ಮೈಥುನದಲ್ಲಿ ಜೀವನವನ್ನ ಮಾಡ್ತವೆ. ಅಂಥದೇ ರೀತಿಯ ಬದುಕನ್ನ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅಂತವ್ರು ಕೂಡ ಹೆಚ್ಚೇನಿಲ್ಲ, ಅವರು ಕೂಡ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಗಳಾಗ್ತಾರೆ. ಆದ್ರೆ ಈಗ ಪ್ರಸ್ತುತ ಜನ್ಮ ಏನ್ ಪಡೆದಿದ್ದಾರೆ ಮನುಷ್ಯ ಜನ್ಮ, ಅದನ್ನು ಅದೇ ರೀತಿ ಅವರು ಕಳೀತಾ ಇದ್ದಾರೆ ಅಂತ. ಹೀಗೆ ಯಾರು ಜ್ಞಾನವನ್ನ ಪಡ್ಕೊಳ್ತಾರೆ, ಯಾರು ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ತಾರೆ, ಮತ್ತೆ ಯಾರು ಭಗವಂತನ ಆರಾಧನೆ ಮಾಡ್ತಾರೆ, ದೇವೋತ್ತಮ ಪರಮ ಪುರುಷನ ಆರಾಧನೆ ಮಾಡ್ತಾರೆ, ಮತ್ತೆ ಆಚಾರ್ಯರು ಕೊಟ್ಟಂತ ವಿಧಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಇವರಿಬ್ಬರಿಗೂ ಕೂಡ ನಾವು ಯಾವುದೇ ರೀತಿ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಕಾಶ ಭೂಮಿಗೆ ಇರುವಂತಹ ಒಂದು ವ್ಯತ್ಯಾಸ ಇದು, ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಏನಾದ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧೆಯ ಪ್ರಭೇದಗಳು. ಹಾ ಮಾತಾಜಿ. ಹರೇ ಕೃಷ್ಣ. ಅದು ಸಾಧ್ಯವಿಲ್ಲ. ಶ್ರದ್ಧೆ ಪ್ರಭೇದಗಳು ಅದು ಸಾಧ್ಯವಿಲ್ಲ, ಏಕೆಂದ್ರೆ ಒಬ್ಬನು ಸತ್ವಗುಣದ ಸ್ಥಿತಿಯಲ್ಲಿದ್ದಾನೆ, ಮತ್ತೊಬ್ಬ ತಮೋಗುಣದ ಸ್ಥಿತಿಯಲ್ಲಿದ್ದಾನೆ. ತಮೋಗುಣಗಳಾಗಿದ್ದರೂ ಜ್ಞಾನದ ಕತ್ತಲೆಯಲ್ಲಿದ್ದ ವ್ಯಕ್ತಿಗೆ ತನ್ನದೇ ಆದ ನಂಬಿಕೆ ಇದೆ. ಅವರಿಗೆ ನಂಬಿಕೆ ಇಲ್ಲವೆಂದಲ್ಲ, ಅವರು ನಂಬಿಕೆಯನ್ನು ಹೊಂದಿದ್ದಾರೆ, ಆದರೆ ಆ ನಂಬಿಕೆಯು ಜೀವನದ ಅತ್ಯಂತ ಕೆಳಮಟ್ಟದಲ್ಲಿದೆ. ಆ ನಂಬಿಕೆಯು ಅವನ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗಾಗ್ಲೇ ನಾವು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ, ಯಾರು ಈ ತಮೋ ಗುಣದಲ್ಲಿದ್ದಾರೆ, ತಮೋ ಗುಣದ ರೀತಿಯ ಒಂದು ಏನಂತ ಹೇಳ್ತಾರೆ, ಅವರ ಜ್ಞಾನ, ಅವರ ಒಂದು ಬುದ್ಧಿಮಟ್ಟ ಅನ್ನುವಂಥದ್ದು ಅಷ್ಟೇ
ಕೆಳಮಟ್ಟದ್ದಾಗಿರುತ್ತೆ. ಅಂದ್ರೆ ಈಗ ನಾವು ನೋಡ್ತೀವಿ ತಮೋ ಗುಣದ ಆ ವ್ಯಕ್ತಿಗಳು ಅಥರ್ವಣ ಮಾಡ್ತಾರೆ, ಅಥವಾ ಒಂದು ಏನಂತಾರೆ ಮಾಟ ಮಂತ್ರ ಮಾಡ್ತಾರೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ. ಅಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂತಹ ಜನ ಯಾರಿದ್ದಾರೆ, ಅವರ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅನ್ನುವಂಥದ್ದು, ಅದರ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದು, ಅದು ಯಾವುದೂ ಅವರಿಗೆ ಆ ಒಂದು ಜ್ಞಾನ ಇಲ್ಲ. ಅಜ್ಞಾನದಲ್ಲಿ ಪರಿಪೂರ್ಣವಾಗಿ ಮುಳುಗಿದ್ದಾರೆ, ಮತ್ತೆ ಈ ದೇಹ ಭಾವನೆಯಲ್ಲಿಯೇ ಇರ್ತಾರೆ, ಮತ್ತೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಮಾಡುವಂಥದ್ದೇ ನಿಜವಾದ ಸಾಧನೆ ಅಂತ ತಿಳಿತಾರೆ. ಇದಕ್ಕಿಂತ ಹೆಚ್ಚಿನದು ಇನ್ನೊಂದು ಇದೆ ಅನ್ನುವಂಥದ್ದು ಅವರಿಗೆ ಆ ಒಂದು ಪರಿಪೂರ್ಣ ಜ್ಞಾನ ಅನ್ನುವಂಥದ್ದು ಅವರಲ್ಲಿ ಇರೋದಿಲ್ಲ. ಹಾಗೆ ತಮೋಗುಣದಲ್ಲಿದ್ದವ್ರಿಗೂ ಅವರದೇ ಆದಂತಹ ಒಂದು ನಂಬಿಕೆಗಳು, ಶ್ರದ್ಧೆಗಳಿದೆ. ಆದ್ರೆ ಅವರ ಒಂದು ಶ್ರದ್ಧೆ ಅನ್ನುವಂಥದ್ದು ಅದು ಉನ್ನತ ಮಟ್ಟದ ಅಲ್ಲ ಅನ್ನೋದನ್ನ ಅಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಭಗವದ್ಗೀತೆ ಅಧ್ಯಾಯ 17ರ ಅವಲೋಕನ. ಇಲ್ಲಿವರೆಗೂ 17ನೇ ಅಧ್ಯಾಯದಲ್ಲಿ ಏನೆಲ್ಲಾ ವಿಷಯಗಳು ತಿಳಿದಿದ್ದೀವಿ ಅಂದ್ರೆ, ಗುಣಗಳಲ್ಲಿ ಶ್ರದ್ಧೆ, ಪೂಜೆ ಮತ್ತು ಆಹಾರಗಳು, ಇದೆಲ್ಲ ನಾವು ಹಿಂದಿನ ಒಂದು ವಾರ ತಿಳ್ಕೊಂಡಿದ್ವಿ. ಹೇಗೆ 3 ಗುಣದಲ್ಲಿ ಶ್ರದ್ಧೆ, ಪೂಜೆ ಮತ್ತೆ ಅವರ ಆಹಾರ ಪದ್ಧತಿಗಳ ಬಗ್ಗೆ. ಮತ್ತೆ ಗುಣಗಳಲ್ಲಿ ತ್ಯಾಗ, ತಪಸ್ಸು. ತ್ಯಾಗ ಅಂದ್ರೆ ಇಲ್ಲಿ ಆಕ್ಚುಲಿ ಯಜ್ಞ, ಇದು ಸಾರಿ, ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಯಜ್ಞಗಳು, ತಪಸ್ಸು ಮತ್ತೆ ದಾನ. ಮತ್ತೆ ಓಂ ತತ್ಸತ್ ಅಂತ ಹೇಳಿ ಆ ಒಂದು ಕರ್ಮಗಳನ್ನ ಶುದ್ಧೀಕರಿಸುತ್ತೆ. ಆ ಮಂತ್ರವನ್ನ ಹೇಳಿ ಯಜ್ಞ, ದಾನ, ತಪಸ್ಸುಗಳನ್ನ ಮಾಡ್ಬೇಕು ಅನ್ನುವಂಥದ್ದು. ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ಓಂಕಾರ ಅಂದ್ರೆ ಅದು ಭಗವಂತನ ನಿರಾಕಾರ ಹೆಸರು, ಅದನ್ನ ಕರೆಯುವಂಥದ್ದು. ಸೃಷ್ಟಿಕರ್ತ, ನಿಯಾಮಕ, ನಿಯಂತ್ರಕ ಅಂತ ಹೇಳಿ ನೇರವಾಗಿ ರಾಮಕೃಷ್ಣ ಅಂತ ಅವನನ್ನ ಸಂಬೋಧನೆ ಮಾಡ್ದಿರಾ ಇಂಡೈರೆಕ್ಟ್ ಆಗಿ ಅವನನ್ನ ಕರೆಯುವಂಥದ್ದು. ತತ್ ಅಂತಂದ್ರೆ ನಾವು ಮಾಡುವಂತಹ ಕಾರ್ಯ, ಅದು ಯಾವುದೇ ಒಂದು ರೀತಿಯ ಏನಂತ ಹೇಳ್ತಾರೆ, ಐಹಿಕ ಇಚ್ಛೆಗಳನ್ನ ಇಟ್ಕೊಂಡೇ ಮಾಡ್ತಾ ಇರುವಂಥದ್ದು. ಸತ್ ಅಂತಂದ್ರೆ ಅದು ಶಾಶ್ವತವಾದ ಒಂದು ಫಲಗಳನ್ನ ನೀಡುತ್ತೆ, ಮತ್ತೆ ಶಾಶ್ವತತೆಯನ್ನ ಯಾರು ಅದನ್ನ ಮಾಡ್ತಾ ಇದ್ದಾನೆ ಅವನಿಗೂ ಕೊಡುತ್ತೆ. ಮತ್ತೆ ಅವನು ಮಾಡಿದ ಒಂದು ಯಜ್ಞ, ದಾನ, ತಪಸ್ಸು ಕೂಡ ಅದು ಶಾಶ್ವತವಾಗಿ ಉಳಿಯುತ್ತೆ ಅನ್ನುವಂಥದ್ದು. ಮತ್ತೆ ಶಾಶ್ವತವಾದ ಧಾಮಕ್ಕೆ ಅವನನ್ನ ಕೊಂಡೊಯ್ಯುತ್ತೆ ಅನ್ನುವಂಥದ್ದು. ಈ ಒಂದು ಮಂತ್ರವನ್ನ ಹೇಳ್ತಾ ಪ್ರತಿಯೊಬ್ಬರು ಒಂದು ಯಜ್ಞ, ದಾನ, ತಪಸ್ಸುಗಳನ್ನ ಮಾಡುವಂಥದ್ದು ಅನ್ನೋದನ್ನ ನಾವು ಆ ಒಂದು ಅಧ್ಯಾಯದ ಕೊನೆಯಲ್ಲಿ ನೋಡಿದ್ವಿ. ಕೃಷ್ಣ ಮಾತಾಜಿ, ಹಾ ಮಾತಾಜಿ. ಅದು 3 ಟೈಪ್ಸ್ ಆಫ್ ಅದೇ ತ್ಯಾಗಗಳದ್ದು ಬಂದಿದೆ ಮಾತಾಜಿ. ಅದು ಹೆಂಗೆ ಅಂತ, ಯಜ್ಞ ಅಂತ ಮಾಡ್ಕೋಬೇಕು ಹೇಗೆ ಮಾತಾಜಿ? ತ್ಯಾಗ ಅಂತಿದ್ರೆ ಅದು ಯಜ್ಞ ಮಾತಾಜಿ, ಅದು ತಪ್ಪಾಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅದನ್ನ ಯಜ್ಞ ಅಂತ ಮಾಡ್ಕೊಳ್ಳೋದು ಮಾತಾಜಿ. ಹಾ ಮಾತಾಜಿ. ಓಕೆ, ಥ್ಯಾಂಕ್ ಯು. ತಪಸ್ಸಿನ ವಿಧಾನಗಳು. ಸಾತ್ವಿಕ ಸಾತ್ವಿಕ ತಪಸ್ಸು ಅಂತಂದ್ರೆ ನಾವು ನೋಡಿದ್ವಿ, ದೇಹದ, ಮಾತಿನ ಮತ್ತೆ ಮನಸ್ಸಿನ ತಪಸ್ಸಿನ ಬಗ್ಗೆ ತಿಳ್ಕೊಂಡಿದ್ವಿ. ದೇಹದ ತಪಸ್ಸು ಅಂತಂದ್ರೆ ದೇಹದಂಡನೆ, ಅಂದ್ರೆ ಗುರುಗಳ ಪೂಜೆ, ಹಿರಿಯರ ಪೂಜೆ, ಮತ್ತೆ ಭಗವಂತನ ಪೂಜೆ, ಮತ್ತೆ ಸರಳ ಜೀವನ, ಮತ್ತೆ ಆತ್ಮ ಸಂಯಮ, ಇವೆಲ್ಲ ಕೂಡ ದೇಹದ ತಪಸ್ಸು ಅನ್ನೋದನ್ನ ನೋಡಿದ್ವಿ. ಮಾತಿನ ತಪಸ್ಸನ್ನ ನಾವು ನೋಡಿದ್ವಿ, ಸತ್ಯವಾದ ಮಾತುಗಳನ್ನೇ ಹಾಡಬೇಕು, ಮತ್ತೆ ಹಿತಕರವಾದ ಸತ್ಯವನ್ನ ಹೇಳ್ಬೇಕು, ಇನ್ನೊಬ್ಬರಿಗೆ ನೋಯಿಸದೇ ಇರುವ ಹಾಗೆ ಮಾತಾಡ್ಬೇಕು, ಮತ್ತೆ ಕ್ರಮ ತಪ್ಪದೆ ಭಗವಂತನ ಒಂದು ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾತಿನ ತಪಸ್ಸು. ಮನಸ್ಸಿನ ತಪಸ್ಸು ಅಂತಂದ್ರೆ ಆತ್ಮ ಸಂಯಮ, ಅದನ್ನೇ ಹೆಚ್ಚಾಗಿ ಮನಸ್ಸಿನ ತಪಸ್ಸು ಅಂದ್ರೆ ಮನಸ್ಸು ನಿಯಂತ್ರಣಕ್ಕೆ ಸಿಗದೇ ಇರುವಂತದ್ದು. ಅಂತಹ ಮನಸ್ಸನ್ನ ಹೇಗೆ ಯಾರು ತಪಸ್ವಿಗಳಾಗಿದ್ದಾರೆ, ಅಂದ್ರೆ ನಾವು ಶುಕಮುನಿಗಳ ಉದಾಹರಣೆಯನ್ನು ಕೊಟ್ಟಿದ್ವಿ, ಹೇಗೆ ಅವರು ಮಾನಸಿಕವಾಗಿ ಅಂದ್ರೆ ಅವರು ಪ್ರಯತ್ನ ಪೂರ್ವಕವಾಗಿ ಮಾಡಿದ್ದಲ್ಲ. ಕೃಷ್ಣ ಹೇಗೆ ಅವರು ಮನಸ್ಸು ಅನ್ನುವಂಥದ್ದು, ಆ ಒಂದು ಬ್ರಹ್ಮಚರ್ಯವನ್ನ ಆಚರಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾನಸಿಕ ತಪಸ್ಸಿನಲ್ಲಿ ನೋಡಿದ್ವಿ. ನಂತರ ರಾಜಸ ಮತ್ತೆ ತಾಮಸ ವಿಧಗಳಲ್ಲಿ ಮಾಡುವಂತಹ ತಪಸ್ಸಿನ ಬಗ್ಗೆ. ತಾಮಸ ಅಂತಂದ್ರೆ ರಾಜಸದಲ್ಲಿ ಆಡಂಬರಕ್ಕಾಗಿ ಮಾಡುವಂಥದ್ದು, ಮತ್ತೆ ತಾಮಸದಲ್ಲಿ ಅಂತಂದ್ರೆ ಅಲ್ಲಿ ಅವರು ತಮ್ಮ ದೇಹವನ್ನ ದಂಡಿಸಿ ಶಾಸ್ತ್ರಗಳಲ್ಲಿ ಹೇಳದೇ ಇರುವಂತಹ ತಪಸ್ಸನ್ನ ಆಚರಣೆ ಮಾಡಿ ಏನಂತ ಹೇಳ್ತಾರೆ, ಅಜ್ಞಾನದಿಂದ ತನ್ನಗೂ ಇತರರಿಗೂ ನಾಶವನ್ನ ಕೊಡುವಂತಹ ರೀತಿಯಲ್ಲಿ ಒಂದು ಇಚ್ಛೆಗಳನ್ನ ಇಟ್ಕೊಂಡು ಮಾಡುವಂತಹ ತಪಸ್ಸಿನ ಬಗ್ಗೆ ನೋಡಿದ್ವಿ. ಈಗ ಮಾತಿನ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅನುದ್ವೇಗಕಾರ ವಾಕ್ಯ ಸತ್ಯ ಪ್ರಿಯ ಹಿತಾಚಯತ್. ಮಾತಿನ ತಪಸ್ಸು ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದನ್ನು ಒಳಗೊಂಡಿದೆ. ಇದಕ್ಕೆ ನಾವು ನೋಡಿದ್ವಿ ಉದಾಹರಣೆಯಾಗಿ ಯಾರೋ ಮಾತಿನ ತಪಸ್ಸನ್ನ ಮಾಡಿದವರು. ಹರೇ ಕೃಷ್ಣ. ಪ್ರಹ್ಲಾದ
ಸತ್ಯವನ್ನೇ ಹೇಳ್ತಾ ಇದ್ದಂತವ್ರು. ಹರಿಶ್ಚಂದ್ರ ಸತ್ಯಹರಿಶ್ಚಂದ್ರ. ಮತ್ತೆ ಇಲ್ಲಿ ಯುಧಿಷ್ಠಿರ ಮಹಾರಾಜನನ್ನು ಕೂಡ ನೋಡಿದ್ವಿ, ಸತ್ಯವನ್ನೇ ಹೇಳ್ತಾ ಇದ್ದ ಅಂತ. ಮತ್ತೆ ಇನ್ನೊಂದು, ಇನ್ನೊಬ್ಬರಿಗೆ ನೋವನ್ನ ಕೊಡದೆ ಇರುವಂತಹ ಹಿತವಾದ ಸತ್ಯವನ್ನ ಹೇಳಬೇಕು ಅಂತ, ಅಥವಾ ಇನ್ನೊಬ್ಬರಿಗೆ ನೋವು ಕೊಡುತ್ತೆ ಅಂತಂದ್ರೆ ಅಂತ ಸತ್ಯವನ್ನ ಹೇಳದೇ ಇರುವಂತದ್ದು ಕೂಡ ಪರವಾಗಿಲ್ಲ ಅಂತ. ಯಾವುದು ಉದಾಹರಣೆ ನಾವು ನೋಡಿದ್ವಿ ಭಾಗವತದಲ್ಲಿ, ವಿದುರ ವಿದುರ ಕೃಷ್ಣನ ಅಂತರ್ಧಾನ ಆದದನ್ನ ಪಾಂಡವರಿಗೆ ಹೇಳೋದಿಲ್ಲ, ಗೊತ್ತಿದೆ ಅವನಿಗೆ, ಆದ್ರೂ ಹೇಳೋದಿಲ್ಲ. ಯಾಕೆಂದ್ರೆ ಒಂದಲ್ಲ ಒಂದು ದಿನ ಅದು ಅವ್ರಿಗೆ ಗೊತ್ತಾಗುತ್ತೆ, ಆದ್ರೆ ಈಗ ಅವ್ರಿಗೆ ಹೇಳಿದ್ರೆ ಅದರಿಂದ ನೋವಾಗುತ್ತೆ ಅಂತ. ಅಂದ್ರೆ ಮಾತು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ, ಅಂದ್ರೆ ಇನ್ನೊಬ್ಬರಿಗೆ ಸತ್ಯವನ್ನ ತಿಳಿಸ್ಬೇಕು, ಆದ್ರೆ ಅದನ್ನ ಅವ್ರಿಗೆ ನೋವಾಗದ ರೀತಿಯಲ್ಲಿ ಅದನ್ನ ಹೇಳ್ಬೇಕು ಅನ್ನುವಂಥದ್ದು. ಇಲ್ಲಿ ಮುಂದೆ ಒಬ್ಬ ಶಿಕ್ಷಕರು ಮಾತನಾಡುವಾಗ ಅವನು ತನ್ನ ವಿದ್ಯಾರ್ಥಿಗಳ ಸೂಚನೆಗಾಗಿ ಸತ್ಯವನ್ನು ಮಾತನಾಡಬಲ್ಲನು, ಆದರೆ ಅಂತಹ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳಲ್ಲದವರೊಂದಿಗೆ ಮಾತನಾಡಬಾರದು, ಅವನು ಅವರ ಮನಸ್ಸನ್ನು ಪ್ರಚೋದಿಸಿದರೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಹಿತವಾದ ಸತ್ಯವನ್ನ ಹೇಳಬೇಕು ಅನ್ನುವಂಥದ್ದು ಅದು ಎಲ್ಲರಿಗೂ ಅನ್ವಯಿಸುತ್ತೆ, ಆದ್ರೆ ಇಬ್ಬರಿಗೆ ಅನ್ವಯಿಸೋದಿಲ್ಲ ಅಂತ ಹೇಳ್ತಾರೆ. ಒಂದು ಗುರುಗಳು, ಇನ್ನೊಂದು ತಂದೆ ತಾಯಿ. ತಂದೆ ತಾಯಿ ಅವರ ಮಕ್ಕಳಿಗೆ ಅಥವಾ ಶಿಕ್ಷಕರು ಅವರ ಶಿಷ್ಯಂದಿರಿಗೆ ಹೇಳುವಾಗ ಕಟು ಸತ್ಯ ಆಗಿದ್ರು ಕೂಡ ಅದನ್ನ ಹೇಳ್ಬೇಕು, ಕಠೋರವಾದ ಸತ್ಯ ಆಗಿದ್ರು ಕೂಡ ಹೇಳ್ಬೇಕು ಅಂತ. ಯಾವಾಗ ಹೇಳ್ಬೇಕು ಅಂತಂದ್ರೆ, ಆ ಶಿಷ್ಯ ಗುರುವಿನಿಗೆ ವಿಧೇಯನಾಗಿದ್ದಾಗ ಮಾತ್ರ, ಆ ಗುರುವಿನ ಮೇಲೆ ಅವನಿಗೆ ಗೌರವ ಭಾವ ಇದ್ದಾಗ ಮಾತ್ರ ಗುರು ತನ್ನ ಶಿಷ್ಯನಿಗೆ ಈ ಕಠೋರ ಸತ್ಯಗಳನ್ನ ಹೇಳಲಿಕ್ಕೆ ಸಾಧ್ಯ. ಆದ್ರೆ ತನ್ನ ಶಿಷ್ಯನಲ್ಲದವನು ಅಥವಾ ಯಾರಿಗೆ ಗುರುವಿನ ಮೇಲೆ ಗೌರವ ಭಾವ ಇಲ್ಲ ಅಂತವರೊಂದಿಗೆ ಅಂದ್ರೆ ಸ್ವತಃ ಗುರುಗಳು ಕೂಡ ಆ ಒಂದು ಕಠೋರ ಸತ್ಯಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿಜ ಅದು, ಆದ್ರೆ ತನ್ನ ಶಿಷ್ಯನ ಒಂದು ಹಿತವನ್ನ ಬಯಸಿ ಒಬ್ಬ ಶಿಷ್ಯ ನನ್ನ ಉದ್ಧಾರ ಮಾಡೋದಿಕ್ಕೆ ಗುರು ಅವನು ಸತ್ಯವನ್ನ ಹೇಳಬಹುದು. ಅಂದ್ರೆ ಅದು ಅವನ ಮನಸ್ಸಿಗೆ ನೋಯಿಸುತ್ತೆ ಅನ್ನೋಂಥದ್ದು ಕಾರಣಕ್ಕಾಗಿ ಅದನ್ನ ಹೇಳಬಾರ್ದು ಅಂತಲ್ಲ, ಅವನ ಮನಸ್ಸು ನೊಂದ್ರೂ ಪರವಾಗಿಲ್ಲ, ಗುರುವಿಗೆ ಅಧಿಕಾರ ಇದೆ ಅದನ್ನ ಶಿಷ್ಯನಿಗೆ ತಿಳಿಸುವಂಥದ್ದು. ಅದೇ ರೀತಿ ತಂದೆ ತಾಯಿ ಕೂಡ ಅಷ್ಟೇ, ಅವರ ಮಕ್ಕಳನ್ನ ತಿದ್ದುವಾಗ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡಿ ತಂದೆ ತಾಯಿ ಅವ್ರು ತಪ್ಪು ಮಾಡಿದಾಗ ಅದನ್ನ ತಿದ್ದುವ ಕೆಲಸ ಮಾಡಬಾರ್ದು ಅಂತಲ್ಲ, ಅಲ್ಲಿ ಅವರು ಕಠೋರವಾಗಿ ನಡ್ಕೊಳ್ಬೇಕಾಗಿರುವಂತ ಸಂದರ್ಭಗಳು ಬರುತ್ತೆ. ಇದನ್ನೆಲ್ಲ ಕೂಡ ಇಲ್ಲಿ ಮಾತಿನ ತಪಸ್ಸಿನ ಅಲ್ಲಿ ನಾವು ನೋಡ್ತೀವಿ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಿನ ತಪಸ್ಸು. ಸಾಮಾಜಿಕ ಸಂಪ್ರದಾಯಗಳ ಪ್ರಕಾರ ನೀವು ಸತ್ಯವನ್ನು ಮಾತನಾಡಲು ಬಯಸಿದರೆ ನೀವು ಸತ್ಯವನ್ನು ತುಂಬಾ ಹಿತಕರವಾಗಿ ಮತ್ತು ಹೊಗಳುವಂತೆ ಮಾತನಾಡುತ್ತೀರಿ. ಅಹಿತಕರವಾದ ಸತ್ಯವನ್ನು ಮಾತನಾಡಬೇಡಿ. ಆದರೆ ನಾವು ಆ ಉದ್ದೇಶಕ್ಕಾಗಿ ಇಲ್ಲ. ಸಾಮಾಜಿಕ ಸಂಪ್ರದಾಯ, ನಾವು ಬೋಧಕರು, ನಾವು ದೇವರ ಸೇವಕರು, ನಾವು ನಿಜವಾದ ಸತ್ಯವನ್ನು ಮಾತನಾಡಬೇಕು. ನೀವು ಅದನ್ನು ಇಷ್ಟಪಡಬಹುದು ಅಥವಾ ಇಷ್ಟಪಡದಿರಬಹುದು. ದೇವರಿಲ್ಲದ ನಾಗರಿಕತೆಯು ಯಾವುದೇ ಹಂತದಲ್ಲೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇದು ಲೆಕ್ಚರ್ ಟು ಕಾಲೇಜ್ ಸ್ಟೂಡೆಂಟ್ಸ್, ಸೀಟಲ್ ಅಂದ್ರೆ ಇದು ಪ್ರಭುಪಾದರು ಒಂದು ಲೆಕ್ಚರ್ ಅಲ್ಲಿ ಹೇಳಿರುವಂತದ್ದು. ಅಲ್ಲಿದ್ದಂತಹ ಒಂದು ಕಾಲೇಜಿನ ಸ್ಟೂಡೆಂಟ್ಸ್ಗೆ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಯಾರು ಈ ಒಂದು ಟೀಚಿಂಗ್ ಮಾಡ್ತಾರೆ ಅಂದ್ರೆ ಈ ಆಚಾರ್ಯರು ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತವರು ಹಿತಕರವಾದ ಸತ್ಯವನ್ನ ಹೇಳಬೇಕು ನಿಜ, ಆದ್ರೆ ಈ ಒಂದು ಪಾಶ್ಚಾತ್ಯ ದೇಶಗಳಿದ್ದಾಗ ಅಲ್ಲಿ ಹೇಳ್ತಾ ಇರುವಂತಹ ಒಂದು ಮಾತು, ಅಲ್ಲಿ ಒಂದು ಸಮಾಜ ಆ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ, ಈಗಾಗ್ಲೇ ಆ ನಾಗರಿಕತೆಯಲ್ಲಿ ಅವ್ರು ಏನು ಆಚರಣೆ ಮಾಡ್ತಾ ಇದ್ದಾರೆ, ಯಾವುದೇ ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಂಡಿರೋ ಏನು ಜೀವನ ಕ್ರಮ ಅನ್ನುವಂಥದ್ದು ಅವರದಿದೆ, ಅದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಒಂದು ಸಮಾಜ ಸ್ಥಿತಿ ಪರಿಸ್ಥಿತಿ ಅದು ನಿಜವಾಗ್ಲೂ ಸಂತೋಷವಾಗಿ ಅದು ಆಲ್ರೆಡಿ ಇಲ್ಲ, ಆಗ್ಲೇ ಅದು ಸಂತೋಷವಾದ ಒಂದು ವಾತಾವರಣ ಅನ್ನುವಂಥದ್ದು ಇಲ್ಲಿಲ್ಲ. ಇದರ ಮೇಲೆ ನಾವು ನಿಮ್ಗೆ ಸಂತೋಷವಾಗಿ ನಿಮ್ಮನ್ನ ಓಲೈಸುವಂತಹ ಒಂದು ಮಾತುಗಳನ್ನ ಹೇಳೋದಕ್ಕಿಂತ ಇಲ್ಲಿ ಕಟುವಾದ ಸತ್ಯವನ್ನ ನಾವು ಈಗ ಹೇಳಲೇಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಚಾರ ಮಾಡುವಾಗ ನಿಜ ಏನಿದೆ, ಸತ್ಯ ಏನಿದೆ, ಮತ್ತೆ ಅದು ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ವೋ ಅನ್ನೋದಕ್ಕಿಂತ ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ನಾವು ಅದನ್ನ ಹೇಳಲೇಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಹೇಳೋ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಸಮಾಜದ ಸುಧಾರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತವರು ಕೂಡ ಇಲ್ಲಿ ಸತ್ಯವನ್ನ ಹೇಳ್ಬೇಕಾಗುತ್ತೆ. ಅದು ಹಿತಕರವಾಗಿರ್ಲಿ ಅಥವಾ ಕೇಳುವವರಿಗೆ ಅಹಿತಕರವಾಗಿರ್ಲಿ, ಯಾವುದೇ ಹಂತದಲ್ಲಾದ್ರೂ ಸರಿ ಅವರು ಅದನ್ನ ಹೇಳಲೇಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ.
ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ದಾನದ ವಿಧಾನಗಳು. ದಾನದಲ್ಲಿ 3 ವಿಧಗಳಿವೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ ದಾನ ಸರಿಯಾದ ಪರಿಗಣನೆಯೊಂದಿಗೆ ಒಳ್ಳೆಯತನದಲ್ಲಿ ನೆಲೆಗೊಂಡಿದೆ. ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ ಮಾಡುವ ದಾನವೇ ಯೋಗ್ಯವಾದ ಮಾರ್ಗ, ಏಕೆಂದರೆ ನೀವು ಕೊಟ್ಟ ದಾನವನ್ನು ಅವರು ಭಗವಂತನ ಸೇವೆಗೆ ಬಳಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ದಾನದಲ್ಲಿ ನಾವು 3 ರೀತಿ ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ. ಒಳ್ಳೆ ತರದಲ್ಲಿ ಅಂತಂದ್ರೆ ಸತ್ವಗುಣದಲ್ಲಿ ಮಾಡುವಂತಹ ದಾನ. ಸತ್ವಗುಣದಲ್ಲಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ದಾನವನ್ನು ಕೊಡುವಂಥದ್ದು. ಅಂದ್ರೆ ಬ್ರಾಹ್ಮಣರಿಗೆ ಅಥವಾ ವೈಷ್ಣವರಿಗೆ ಕೊಡುವಂತಹ ದಾನದ ಬಗ್ಗೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಕೂಡ ಒಂದು ರೀತಿಯ ದಾನ ಆಗುತ್ತೆ. ಅಲ್ಲಿ ಯಾರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಬಂದಿದ್ದಾರೆ ಅವರು ಜ್ಞಾನವನ್ನ ದಾನ ಮಾಡ್ತಾರೆ. ಮತ್ತೆ ಅವರಿಂದ ಯಾರು ಕೊಂಡುಕೊಳ್ತಾರೆ ಅದನ್ನ ಅವರು ಹಣವನ್ನ ದಾನ ಕೊಡ್ತಾರೆ. ಅದು ಮತ್ತೆ ದೇವಸ್ಥಾನದ ಒಂದು ಭಗವಂತನ ಸೇವೆಗೆ ಅದನ್ನ ಬಳಸ್ತಾರೆ. ಹಾಗಿರ್ಬೇಕಾದ್ರೆ 2 ರೀತಿಯಿಂದ ಆಗ್ತಿರುವಂತಹ ದಾನ ಏನಿದೆ ಅದು ಸಾತ್ವಿಕ ದಾನ ಆಗುತ್ತೆ. ಹಾಗಾಗಿ ಈ ಒಂದು ಸತ್ವಗುಣದ ದಾನ ಅದು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀಡುವಂತಹ ದಾನವೇ ಆಗಿರುತ್ತೆ. ದಾನದ ವಿಧಾನಗಳು. ಮತ್ತು ರಾಜಸಿಕ ಎಂದರೆ ಹೆಸರಿಗಾಗಿ ನಾನು ತುಂಬಾ ದಾನಶೀಲ ಎಂದು ಹೊಗಳುತ್ತಾರೆ, ಅದು ರಾಜಸಿಕ. ಅಂದ್ರೆ ಬೇರೊಬ್ಬರು ನನ್ನನ್ನ ಆಡಿ ಹೊಗಳಬೇಕು, ಈ ವ್ಯಕ್ತಿ ಎಷ್ಟು ವಿಶಾಲ ಹೃದಯದವನು, ಎಷ್ಟೊಂದು ಹಣ ಸಂಪತ್ತು ಇವನಲ್ಲಿದೆ, ಮತ್ತೆ ಅದನ್ನ ಅವನು ಇತರರಿಗಾಗಿ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಅವನನ್ನ ಗುರುತಿಸ್ಬೇಕು. ಆ ಕಾರಣಕ್ಕಾಗಿ ಮಾಡುವಂತಹ ದಾನ ಅದರಲ್ಲಿ ರಜೋಗುಣದ ದಾನ ಅಂತ ನಾವು ನೋಡಿದ್ವಿ. ಮತ್ತು ತಾಮಸಿಕನು ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿದಿರದವನು. ಬೊವರಿ ಸ್ಟ್ರೀಟ್ ಕೆಲವರು ಹಾಗೆ ಒಬ್ಬ ಹುಡುಗ ಬಂದು ಕಾರನ್ನು ಪಾಲಿಶ್ ಮಾಡುತ್ತಾನೆ ಮತ್ತು ಯಾರಾದರೂ $5 ನೀಡಿದರೆ ಅವನು ತಕ್ಷಣ ಕುಡಿಯಲು ಹೋಗುತ್ತಾನೆ. ಅಂದರೆ ಈ ದಾನವು ಕುಡಿಯಲು ಪ್ರಚೋದನೆ ನೀಡಿದ ಹಾಗೆ. ಅಂತಹ ದಾನವು ಹುಡುಕನನ್ನು ಸೃಷ್ಟಿಸಿದರೆ ಅದು ತುಂಬಾ ಅಪಾಯಕಾರಿ. ಆಗ ದಾನ ಮಾಡುವ ವ್ಯಕ್ತಿ ನರಳಬೇಕಾಗುತ್ತದೆ. ಅಂದ್ರೆ ನಾವು ಯಾರಿಗೆ ಕೊಡ್ತಾ ಇದೀವಿ ಆ ಒಂದು ಹಣದಿಂದ ಆ ವ್ಯಕ್ತಿ ಏನನ್ನ ಮಾಡ್ತಾನೆ, ಅವನು ಮಾಡಿದಂತಹ ಕಾರ್ಯ ಅದು ಪಾಪ ಕಾರ್ಯ ಆಗಿದ್ರೆ ಅದರಲ್ಲಿ ನಮಗೂ ಕೂಡ ಪಾಲಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಗುಣದಲ್ಲಿ ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಅವರು ಬೊವೇರಿ ಅನ್ನುವಂತಹ ಸ್ಥಳದಲ್ಲಿದ್ದಾಗ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಕುಡುಕರು ಯಾವ್ದಾದ್ರು ಒಂದು ಕಾರ್ ಬಂದ್ರೆ ಅಲ್ಲಿ ಅವ್ರು ಹೋಗಿ ಅದನ್ನ ಒರೆಸ್ತಿದ್ರು. ಆ ಕಾರನ್ನ ಒರೆಸ್ಬಿಟ್ಟು ಹಣ ಕೇಳ್ತಿದ್ರು. ಯಾರಾದ್ರೂ ಅವ್ರಿಗೆ ಹಣವನ್ನ ಕೊಟ್ರೆ ಏನ್ ಮಾಡ್ತಾ ಇದ್ರು, ಕೂಡಲೇ ಆ ಹಣವನ್ನ ತಗೊಂಡೋಗಿ ಅವ್ರು ಅದನ್ನ ಕುಡಿಯೋದಕ್ಕೆ ಬಳಸ್ತಿದ್ರು. ಗೊತ್ತಿರುವಂತಹ ವ್ಯಕ್ತಿಗಳು ಇವನು ಕುಡಿಯೋದಕ್ಕಾಗಿ ಈ ರೀತಿ ಬಂದು ನಾವು ಅವ್ರಿಗೆ ಕರ್ದಿಲ್ಲ, ಯಾರನ್ನೂ ಕರ್ದಿಲ್ಲ ಈ ಒಂದು ಕೆಲಸ ಮಾಡಿ ಅಂತ ಹೇಳಿನ, ತಾನಾಗಿಯೇ ಬಂದ ಒಂದು ಕಾರನ್ನ ಕ್ಲೀನ್ ಮಾಡ್ದ ಮತ್ತೆ ಕೇಳಿದ, ಹಣ ಕೇಳಿದ. ಯಾಕೆ ಕೇಳಿದ ಅಂತಂದ್ರೆ ಅದು ಮದ್ಯಪಾನ ಮಾಡೋದಕ್ಕಾಗಿ. ಇಂತಹ ವ್ಯಕ್ತಿಗಳಿಗೆ ನಾವು ಏನಾದ್ರೂ ಸಹಾಯ ಮಾಡಿದ್ರೆ ಅವನು ಅದನ್ನ ಮದ್ಯಪಾನ ಮಾಡುವಂತಹ ಒಂದು ಸಮಾಜ ಅದು ಹೆಚ್ಚಾಗೋದಕ್ಕೆ ಕಾರಣ ಆದ ಕಾರಣ ಅಂತಹ ವ್ಯಕ್ತಿ ಕೂಡ ನರಳಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಒಂದು ಕರ್ಮದ ಪ್ರತಿಕ್ರಿಯೆ ಅನ್ನುವಂಥದ್ದು ದಾನ ನೀಡಿದವನಿಗೂ ಕೂಡ ಅದು ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಧ್ಯಾಯ 18ರ ಶ್ಲೋಕಗಳು 1ರಿಂದ 54ರ ಅವಲೋಕನ. ಅಂದ್ರೆ 18ನೇ ಅಧ್ಯಾಯದಲ್ಲಿ ಏನೆಲ್ಲ ಬರುತ್ತೆ ಅನ್ನುವಂಥದ್ದು. ಮೊದಲ 12 ಶ್ಲೋಕಗಳು ಕರ್ಮಯೋಗದ ಬಗ್ಗೆ, 13ರಿಂದ 18 ಶ್ಲೋಕಗಳು ಜ್ಞಾನಯೋಗದ ಬಗ್ಗೆ, 19ರಿಂದ 40 3 ಗುಣಗಳಿಂದ ನಿಯಂತ್ರಿಸಿ, 41ರಿಂದ 48 ನಿಗದಿತ ಕರ್ತವ್ಯಗಳು ಕರ್ಮಯೋಗದ ಬಗ್ಗೆ, ನಂತರ 49ರಿಂದ 54 ಜ್ಞಾನಯೋಗ ಬ್ರಹ್ಮಭೂತ ಪ್ರಸನ್ನಾತ್ಮ ಈ ವಿಷಯಗಳನ್ನ ಕುರಿತಾಗಿ ಇರುತ್ತೆ. ಇಲ್ಲಿ ಆಕ್ಚುಲಿ ಇದು ಕಂಟಿನ್ಯೂ ಆಗ್ತಾ ಇದೆ, 18th ಚಾಪ್ಟರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಈಗ. ಒಬ್ಬನು ತನ್ನನ್ನು ಸಾತ್ವಿಕ ಗುಣದ ಮಟ್ಟಕ್ಕೆ ಬೆಳೆಸಿಕೊಳ್ಳಬೇಕು. ಮನುಷ್ಯರ ಮುಂದೆ ಪರಮಪ್ರಭುವಿನ ಅರಿವಿನ ಮಾರ್ಗವು ತೆರೆದುಕೊಳ್ಳುವ ಮುನ್ನ ಅವನು ಕಡೆಯ ಪಕ್ಷ ಸತ್ವಗುಣಕ್ಕಾದರೂ ಏರಬೇಕು. ಸತ್ವಗುಣದ ಮಟ್ಟಕ್ಕಾದರೂ ಏರದಿದ್ದರೆ ಮನುಷ್ಯನು ತಮಸ್ಸು ಮತ್ತು ರಜಸ್ಸುಗಳಲ್ಲಿ ಉಳಿಯುತ್ತಾನೆ. ಆಸುರಿ ಜೀವನಕ್ಕೆ ಇವೇ ಕಾರಣ.
ಅಸುರ ಗುಣ ಅಂತಂದ್ರೆ ನಾವು ನೋಡಿದ್ವಿ, ದೈವಿ ಗುಣ ಅಂದ್ರೆ ಕಡೆ ಪಕ್ಷ ಅವರಲ್ಲಿ ಸಾತ್ವಿಕ ಗುಣ ಇರುತ್ತೆ. ಆಸುರಿ ಗುಣ ಅಂತಂದ್ರೆ ಪರಿಪೂರ್ಣವಾಗಿ ಅವರು ರಜಗುಣ ತಮ್ಮ ಗುಣದಲ್ಲಿಯೇ ಇರ್ತಾರೆ. ಅಂದ್ರೆ ನಾವು ಶುದ್ಧ ಸತ್ವದ ನೆಲೆಗೆ ಕೂಡಲೇ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವತ್ತು ನಾನು ಭಕ್ತಿ ಮಾಡ್ತೀನಿ, ನಾಳೆ ಭಕ್ತನಾಗ್ಬಿಟ್ಟೆ, ಪರಿಶುದ್ಧ ಭಕ್ತನಾಗ್ಬಿಟ್ಟೆ ಅಂತ ಹೇಳಕ್ಕಾಗುತ್ತಾ? ಹರಿಕೃಷ್ಣ, ಯಾರಿಂದನಾದ್ರೂ ಆ ರೀತಿ ಆಗುತ್ತಾ? ಇಲ್ಲ ಮಾತಾಜಿ, ಹೇಳಿಕ್ ಆಗಲ್ಲ ಹಾ ಮಾತಾಜಿ. ಮಾತಾಜಿ. ಅದು ಕ್ರಮೇಣ ಆಗುತ್ತೆ ಅಲ್ವಾ? ಕ್ರಮೇಣ ಆಗುತ್ತೆ. ಅಂದ್ರೆ ಈಗ ನಾವು ಹುಟ್ಟಿದ ಕೂಡಲೇ ಮಕ್ಕಳು ಎದ್ದು ಓಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಅದು ನಡೆಯೋದಕ್ಕೆ ಸಮಯ ಹಿಡಿಯುತ್ತೆ. ಹಾಗೆ ಆಮ್, ಯಾವ ರೀತಿ ಅಂತಂದ್ರೆ ಈಗ ಆಮ್, ನಾವು ಶುದ್ಧ ಸತ್ವದ ನೆಲೆಯನ್ನ ಈ ಒಂದು ಡಿಗ್ರಿ ಲೆವೆಲ್ ಅಂತ ಹೇಳಿದ್ರೆ, ಆ ಡಿಗ್ರಿ ಲೆವೆಲ್ಗೆ ನಾವು ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ 10th PUC ಎಲ್ಲ ಪಾಸ್ ಆಗ್ಬೇಕು ಅಂತಾರಲ್ಲ, ಹಾಗೆ ಕಡೆ ಪಕ್ಷ ನಾವು ಮಿನಿಮಮ್ ಕ್ವಾಲಿಫಿಕೇಶನ್ ಏನಂದ್ರೆ ನಾವು ಸತ್ವಗುಣದ ನೆಲೆಗಾದ್ರೂ ಬಂದಿರಬೇಕು. ಸತ್ವಗುಣದ ನೆಲೆಯಲ್ಲಿದ್ದಾಗ ನಮಗೆ ಜ್ಞಾನದ ಬೆಳಕು ಅನ್ನುವಂಥದ್ದು ಇರುತ್ತೆ, ಸರಿ ತಪ್ಪುಗಳ ತಿಳುವಳಿಕೆ ನಮ್ಗಿರುತ್ತೆ, ಮತ್ತೆ ಆಚರಣೆ ಮಾಡೋದಕ್ಕೆ ನಮ್ಮ ಒಂದು ಏನಂತ ಹೇಳ್ತಾರೆ, ಮಾನಸಿಕವಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಡೆ ಪಕ್ಷ ಸಾತ್ವಿಕ ಗುಣಕ್ಕೆ ನಾವು ಬಂದ್ರೆ ಮಾತ್ರನೇ ಶುದ್ಧ ಸತ್ವದ ನೆಲೆಗೆ ಅಥವಾ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ, ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ಕೆ ನಮಗದು ಸಹಾಯ ಮಾಡುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರಿಕೃಷ್ಣ, ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಒಬ್ಬನು ತನ್ನನ್ನು ಸಾತ್ವಿಕ ಗುಣದ ಮಟ್ಟಕ್ಕೆ ಬೆಳೆಸಿಕೊಳ್ಳಬೇಕು. ಸತ್ವಗುಣದ ವೇದಿಕೆಗೆ ಬರದೆ ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಿಲ್ಲ. ಅದು ಸತ್ಯ. ಪದವೀಧರರ ಹೊರತು ಯಾರು ಕಾನೂನು ಕಾಲೇಜಿಗೆ ಪ್ರವೇಶಿಸಲು ಅನುಮತಿಸುವುದಿಲ್ಲ. ಈ ನಿರ್ಬಂಧವಿದೆ. ಅವನು ಏನು ಅರ್ಥ ಮಾಡಿಕೊಳ್ಳುತ್ತಾನೆ? ಅವನು ಪದವೀಧರನಾಗಿರಬೇಕು. ಆದ್ದರಿಂದ ಮೊದಲನೇದಾಗಿ ಒಬ್ಬರು ಸತ್ವ ಗುಣದ ವೇದಿಕೆಗೆ ಬರಬೇಕು. ನಂತರ ಆಧ್ಯಾತ್ಮಿಕ ಜ್ಞಾನವು ಪ್ರಾರಂಭವಾಗುತ್ತದೆ. ಹರಿಕೃಷ್ಣ. ಹರಿಕೃಷ್ಣ ಮಾತಾಜಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಭುಪಾದರು ನಾವು LLB ಮಾಡ್ಬೇಕು ಅಥವಾ MBBS ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು ಅಂತ. ಅಂದ್ರೆ ಈಗ LLB ಮಾಡ್ಬೇಕು ಕಾನೂನು ಅಂತಂದ್ರೆ, LLB ಮಾಡ್ಬೇಕು ಅಂತಂದ್ರೆ, ಲಾಯರ್ ಆಗ್ಬೇಕು ಅಂತಂದ್ರೆ ಅವನು ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಮುಂಚೆ ಕೊನೆ ಪಕ್ಷ ಅವನು ಆ ಪದವೀಧರ ಅಂತಂದ್ರೆ ಡಿಗ್ರಿಯನ್ನ ಪಡ್ಕೊಂಡಿರ್ಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಬ್ಬರು ಶುದ್ಧ ಸತ್ವದ ನೆಲೆಗೆ ಬಂದು ಆಧ್ಯಾತ್ಮಿಕ ಜ್ಞಾನವನ್ನ ತಿಳ್ಕೋಬೇಕು ಅಂದ್ರೂ ಕೂಡ ಅವನು ಕೊನೆ ಪಕ್ಷ ಬ್ರಾಹ್ಮಣನ ಹಂತಕ್ಕೆ ಅಂದ್ರೆ ಸತ್ವಗುಣದ ಹಂತಕ್ಕೆ, ಆ ವೇದಿಕೆಗೆ ಅವನು ಬಂದಿರ್ಲೇಬೇಕು. ಹಾಗೆ ಬಂದಿರ್ಲಿಲ್ಲ ಅಂತಂದ್ರೆ ಅವನಿಗೆ ಮುಂದೆ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಿಕ್ಕೆ, ಆ ಜ್ಞಾನವನ್ನ ತಿಳಿಯೋದಿಕ್ಕೆ, ಆ ಒಂದು ಆಚರಣೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕೃಷ್ಣ ಪ್ರಜ್ಞೆಯ ಮೂಲಕ ಸಮಾಜವು ಸಾತ್ವಿಕ ಗುಣವನ್ನು ಅಭಿವೃದ್ಧಿಪಡಿಸುತ್ತದೆ. ಈಗಿನ ನಾಗರಿಕತೆಯು ಜೀವಿಗಳಿಗೆ ಬಹು ಹಿತಕರವಾದದ್ದಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಸಲಹೆ ಮಾಡಿದೆ. ಕೃಷ್ಣ ಪ್ರಜ್ಞೆಯ ಮೂಲಕ ಸಮಾಜವು ಸತ್ವಗುಣವನ್ನು ಬೆಳೆಸಿಕೊಳ್ಳುವುದು. ಸತ್ವಗುಣವು ಬೆಳೆದಾಗ ಜನರು ಸಂಗತಿಗಳನ್ನು ಅವು ವಾಸ್ತವವಾಗಿ ಇರುವಂತೆ ಕಾಣುವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಒಂದು ಸತ್ವಗುಣದ ಒಂದು ಏನು ಸ್ವಭಾವ, ಆ ಗುಣಕ್ಕೆ ಇರುವಂತಹ ಸ್ವಭಾವ ಏನು ಅಂತಂದ್ರೆ, ಅವರು ಪೂರ್ಣ ಜ್ಞಾನವನ್ನ ಹೊಂದಿರ್ತಾರೆ. ಅವರ ಒಂದು ನವ ದ್ವಾರಗಳು ಏನು ಇಂದ್ರಿಯಗಳಿದೆ, ಆ ಮೂಲಕ ಅವರು ವಸ್ತು ಸ್ಥಿತಿಯನ್ನ ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಳ್ತಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ಅವರು ಅರ್ಥೈಸ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗುತ್ತೆ ಅಂತ. ಹಾಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು, ಈ ಆಂದೋಲನ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ, ಇವರು ನೇರವಾಗಿ ವ್ಯಕ್ತಿಯನ್ನ ಶುದ್ಧ ಸತ್ವದ ನೆಲೆಗೆ ತಗೊಂಡು ಹೋಗ್ತಾರೆ. ಮತ್ತೆ ಅವರು ವೈಷ್ಣವರ ಒಂದು ಹಂತಕ್ಕೆ ಮಾರ್ಪಾಡು ಮಾಡುವಂತಹ ಒಂದು ಏನಂತ ಹೇಳ್ತಾರೆ, ಪ್ರಾಸೆಸ್ ಇದು. ಅಂದ್ರೆ ಅಂತಹ ಒಂದು ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಂತಹ ವ್ಯಕ್ತಿಗಳು ಪ್ರಭುಪಾದರ ಒಂದು ಆಶೀರ್ವಾದದಿಂದ ಅವರು ಕೂಡಲೇ ಒಂದು ಬ್ರಾಹ್ಮಣನ ಹಂತಕ್ಕೆ ಬಂದು ಬಿಡ್ತಾರೆ. ಹಾಗಾಗಿ ಈ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಬ್ರಾಹ್ಮಣರನ್ನ ಯಾರು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಕೃಷ್ಣ ಪ್ರಜ್ಞೆಯ ಆಂದೋಲನ ಅನ್ನುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಏನು ಪ್ರಕ್ರಿಯೆ ಇದೆ, ಈ ಪ್ರಾಸೆಸ್ ಇದೆ, ಇದನ್ನ ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರು ಕೂಡಲೇ ಸತ್ವಗುಣದ ಮಟ್ಟಕ್ಕೆ ಏರ್ಬಿಡ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಸತ್ವಗುಣವನ್ನ ಬೆಳೆಸುವಂಥದ್ದು ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಅನೇಕ ಜನ ಅವರು
ಹೆಚ್ಚಾಗಿ ರಜೋಗುಣ ತಮೋಗುಣಗಳಲ್ಲಿ ಮುಳುಗಿರ್ತಾರೆ. ಅವರಿಗೆ ಯಾವಾಗ ಈ ಒಂದು ಕೃಷ್ಣ ಪ್ರಜ್ಞೆ ಸಿಗುತ್ತೆ ಮತ್ತೆ ಅವರು ಅದನ್ನ ಅವರ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ, ಕೂಡಲೇ ಕಡೆಯ ಪಕ್ಷ ಅವರು ಸಾತ್ವಿಕ ಗುಣಕ್ಕೆ ಅವರು ಬಂದೇ ಬರ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಮೂಲಕ ಸಮಾಜವು ಸಾತ್ವಿಕ ಗುಣವನ್ನು ಅಭಿವೃದ್ಧಿಪಡಿಸುತ್ತದೆ. ಒಬ್ಬನು ಸತ್ವಗುಣದಲ್ಲಿ ಇರದಿದ್ದರೂ, ಒಬ್ಬನು ಅಜ್ಞಾನದ ಅಂಧಕಾರದ ಭಾಗದಲ್ಲಿ ಇದ್ದರೂ ಅವನು ತಕ್ಷಣವೇ ಆಧ್ಯಾತ್ಮಿಕ ವೇದಿಕೆಗೆ ಏರಬಹುದು. ಆದ್ದರಿಂದ ಈ ಕೃಷ್ಣ ಪ್ರಜ್ಞೆಯ ಆಂದೋಲನವು ಸತ್ವಗುಣ ಕ್ರಮಕ್ಕಿಂತ ಮೇಲಿರುವ ಆಧ್ಯಾತ್ಮಿಕ ವೇದಿಕೆಯನ್ನು ನೇರವಾಗಿ ನೀಡುತ್ತಿದೆ. ಸತ್ವಗುಣ ತಾನಾಗಿಯೇ ಇರುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ನಾವು ನೋಡ್ತೀವಿ, ಪ್ರಭುಪಾದರು ಒಂದು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದಾಗ ಅಲ್ಲಿದ್ದಂತಹ ಜನ ಸತ್ವಗುಣದಲ್ಲಿದ್ರ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅಲ್ಲಿದ್ದಂತಹ ಜನ ಅವರೆಲ್ಲರೂ ಕೂಡ ತಮೋ ಗುಣದಲ್ಲಿ ರಜೋಗುಣದಲ್ಲಿ ಪರಿಪೂರ್ಣವಾಗಿ ಮುಳುಗಿ ಹೋಗಿದ್ರು. ಅಂತವರನ್ನ ಆ ಕೃಷ್ಣ ಪ್ರಜ್ಞೆಯ ಒಂದು ಆಂದೋಲನದ ಮೂಲಕ ಪ್ರಭುಪಾದರು ಹೇಗೆ ಅವರನ್ನ ಮೇಲಕ್ಕೆ ಎತ್ತಿದ್ರು ಅನ್ನೋದನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಅಂದ್ರೆ ಅವರನ್ನ ಸತ್ವಗುಣದ ನೆಲೆಗೆ ಅವರು ಕೂಡಲೇ ಅವರನ್ನ ತರೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಅವರು ಶುದ್ಧ ಭಕ್ತರು ಶುದ್ಧ ಸತ್ವದಲ್ಲಿ ಇರ್ತಾರೆ. ಅವರ ಒಂದು ಸಂಪರ್ಕಕ್ಕೆ ಬಂದ ಕೂಡಲೇ ತಮೋಗುಣದಲ್ಲಿ ಅಥವಾ ರಜೋಗುಣದಲ್ಲಿ ಇದ್ದಂತಹ ವ್ಯಕ್ತಿಗಳು ಕೂಡ ಕೂಡಲೇ ಸತ್ವಗುಣಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿದ್ದಂತಹ ಜನ ಸತ್ವಗುಣದಲ್ಲಿ ಇಲ್ಲದೆ ಇದ್ರು ಕೂಡ, ಅಜ್ಞಾನದ ಅಂಧಕಾರದಲ್ಲಿ ಇದ್ರು ಕೂಡ, ಅಂದ್ರೆ ಅವರಿಗೆ ಕೃಷ್ಣ ಅಂದ್ರೆ ಯಾರು ಗೊತ್ತಿಲ್ಲ, ಮತ್ತೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಗೊತ್ತಿಲ್ಲ, ಸಂಕೀರ್ತನ ಯಜ್ಞ ಅಂದ್ರೆ ತಿಳಿದಿಲ್ಲ. ಆದ್ರೂ ಕೂಡ ಅವರು ಯಾವಾಗ ಪ್ರಭುಪಾದರ ಒಂದು ಸಂಪರ್ಕಕ್ಕೆ ಬರ್ತಾರೆ, ಕೂಡಲೇ ಆಧ್ಯಾತ್ಮಿಕ ನೆಲೆಗೆ ಅವರು ಹೇಗೆ ಏರಿದ್ರು ಅನ್ನೋದನ್ನ ಇಲ್ಲಿ ನಾವು ತಿಳಿತಾ ಇದ್ವಿ. ಇದನ್ನ ಇಲ್ಲಿ ಲಾಸ್ ಏಂಜಲಸ್ ಡಿಸೆಂಬರ್ ನಲ್ಲಿ ಪ್ರಭುಪಾದರು ಕೊಟ್ಟಂತಹ ಒಂದು ಲೆಕ್ಚರ್ ಅಲ್ಲಿ ತಿಳಿಸಿರುವಂತದ್ದು. ಆದ್ದರಿಂದ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದು ಸತ್ವಗುಣದ ಕ್ರಮಕ್ಕಿಂತ ಮೇಲಿರುವ ಆಧ್ಯಾತ್ಮಿಕ ವೇದಿಕೆಯನ್ನು ನೇರವಾಗಿ ನೀಡುತ್ತದೆ ಅಂತ. ಅಂದ್ರೆ ಗುರು ಕೃಷ್ಣ ಕೃಪಾಯ ಭಕ್ತಿ ಲತಾ ಬೀಜ, ಅಂದ್ರೆ ಗುರುಗಳ ಮತ್ತೆ ಕೃಷ್ಣನ ಕೃಪೆ ಇದ್ರೆ ಎಂತದೇ ಒಂದು, ಅಂದ್ರೆ ಭಗವಂತ ಹೇಳಿದಾನೆ 16ನೇ ಅಧ್ಯಾಯದ ಕೊನೆಯಲ್ಲಿ ಏನಂತ ಹೇಳಿದಾನೆ, ಯಾರು ಈ ರಾಕ್ಷಸಿ ಸ್ವಭಾವದವ್ರು ಇರ್ತಾರೆ ಅಂತವ್ರನ್ನ ನಾನು ಭವಸಾಗರಕ್ಕೆ ದೂಡ್ತೇನೆ, ಅವ್ರಿ ಯಾವತ್ತೂ ನನ್ನ ಹತ್ರ ಬರೋದಿಲ್ಲ ಅಂತ ಅಲ್ಲಿ ಭಗವಂತ ಕೋಪವಾಗಿ ಹೇಳ್ತಾನೆ. ಆದ್ರೆ ಇಲ್ಲಿ ಪ್ರಭುಪಾದರು ಏನ್ ಮಾಡಿದ್ರು, ಯಾರು ಭಗವಂತನ ಭಕ್ತರಿದ್ದಾರೆ ಅವರು ಭಗವಂತನಿಗಿಂತ ಹೆಚ್ಚು ಕೃಪಾಳುಗಳು, ಅವನಿಗಿಂತ ಹೆಚ್ಚು ಕರುಣೆ ಅನ್ನುವಂಥದ್ದು ಅವನ ಭಕ್ತರಲ್ಲಿ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಅವರು ಅಂತಹ ಭವಸಾಗರದ ಆಳದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ಹೇಗೆ ಅವರು ಒಂದು ವೈಷ್ಣವರ ಹಂತಕ್ಕೆ ಏರಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿತಾ ಇದೀವಿ. ಹರೇ ಕೃಷ್ಣ. ಓದಿ ಯಾರಾದ್ರು. ಹರೇ ಕೃಷ್ಣ. ತದಾ ರಜತಮಭಾವ ಕಾಮಲೋಭ ಅದಯಚತೆ ಚೇತ ಏತೈ ಅನಾವಿದ್ಧಂ ಸ್ಥಿತಂ ಸತ್ವ ಪ್ರಸೀದತಿ. ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗುತ್ತಿದ್ದಂತೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಕಾಮ, ಲಾಲಸೆ, ಆತ್ಮಸ್ಥೆ ಮುಂತಾದವು ಹೃದಯದಿಂದ ಮಾಯವಾಗುತ್ತದೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಹರಿಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಏನಂತ ಹೇಳ್ತಾ ಇದಾರೆ ಅಂದ್ರೆ, ಹೃದಯದಲ್ಲಿ ಯಾವಾಗ ಈ ಒಂದು ಅನನ್ಯ ಭಕ್ತಿ ಅಂತ ಹೇಳ್ತಾರೆ, ಅಂದ್ರೆ ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಅಂದ್ರೆ ಅನನ್ಯ ಭಕ್ತಿಯನ್ನ ಯಾವಾಗ ಒಬ್ಬ ವ್ಯಕ್ತಿ ಪಡಿತಾನೆ, ಅದು ಪಡೆದ ಕೂಡಲೇ ಅವನ ಹೃದಯದಲ್ಲಿ ಇದ್ದಂತಹ ಒಂದು ಅನರ್ಥಗಳು, ರಜೋಗುಣ ತಮೋಗುಣ ಅನ್ನುವಂಥವು ಅವು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದು ಕಾಮ ಅಂದ್ರೆ ಈ ಒಂದು ದೇಹ ಭಾವನೆಯಲ್ಲಿ ಇರ್ತಾರೆ, ಅಹಮ್ಮಮ ಅನ್ನುವಂತಹ ಒಂದು ಮನಸ್ಥಿತಿನಲ್ಲಿ ಯಾರಿದ್ದಾರೆ ಅವರಲ್ಲಿ ಇರುವಂತಹ ಒಂದು ಆಸೆಗಳು, ದುರಾಸೆಗಳು, ಅತಿ ಆಸೆಗಳು ಏನೆಲ್ಲ ಇದೆ ಅದೆಲ್ಲವೂ ಕೂಡ
ಲವಲೇಶವೂ ಇಲ್ಲದ ಹಾಗೆ ಮಾಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಅವನೇನ್ ಮಾಡ್ತಾನೆ, ಭಕ್ತ ಸತ್ವಗುಣದ ನೆಲೆಗೆ ಅವನು ಸಾಧಾರಣವಾಗಿಯೇ ಏರ್ತಾನೆ. ಸಂಪೂರ್ಣ ಸತ್ವಗುಣಕ್ಕೆ ಏರಿದಂತ ಅವನು ಯಾವಾಗ್ಲೂ ಕೂಡ ಸುಖವನ್ನ ಅನುಭವಿಸ್ತಾನೆ, ಸಂತುಷ್ಟನಾಗಿರ್ತಾನೆ. ಆ ಜ್ಞಾನದಲ್ಲಿ ಅವನು ತಾನು ಆ ಒಂದು ಸುಖವನ್ನ ಅನುಭವಿಸ್ತಾನೆ. ಹಾಗೆ ಭಕ್ತರು ಕೂಡ ಅವರಿಗೆ ಯಾವಾಗ ಭಗವಂತನ ಒಂದು ಸೂರ್ಯನ ಬೆಳಕು ಕತ್ತಲೆಯನ್ನ ಎಲ್ಲಿ ಕತ್ತಲೆಯ ಒಂದು ಕೋಣೆ ಇದೆ, ಅಲ್ಲಿ ಸೂರ್ಯನ ಬೆಳಕು ಬಂದಾಗ ಏನಾಗುತ್ತೆ, ಅಲ್ಲಿದ್ದಂತಹ ಒಂದು ಕತ್ತಲೆ ಅನ್ನುವಂಥದ್ದು ಪರಿಪೂರ್ಣವಾಗಿ ಹೊರಟು ಹೋಗುತ್ತೆ. ಹಾಗೆ ಜ್ಞಾನದ ಬೆಳಕು, ಕೃಷ್ಣ ಪ್ರಜ್ಞೆ ಎನ್ನುವಂತಹ ಒಂದು ಜ್ಞಾನದ ಬೆಳಕು ಹೃದಯದಲ್ಲಿ ಯಾವಾಗ ಅದು ತನ್ನ ಬೆಳಕನ್ನ ಬೀರುತ್ತೆ, ಆ ಜ್ಞಾನವನ್ನು ನೀಡುತ್ತೆ, ಕೂಡಲೇ ನಮ್ಮ ಹೃದಯದಲ್ಲಿ ಇರುವಂತಹ ಎಲ್ಲಾ ಅಜ್ಞಾನ ಅನ್ನುವಂಥದ್ದು, ಈ ಅಜ್ಞಾನದ ಒಂದು ಲಿಸ್ಟ್ ಅಲ್ಲಿ ಬರುವಂತಹ ಆಸೆ, ಮೋಹ, ಕಾಮ ಮತ್ತೆ ಲೋಭ, ಇವೆಲ್ಲವೂ ಕೂಡ ತಂತಾನೆ ಅಲ್ಲಿಂದ ಹೊರಟು ಹೋಗುತ್ತೆ. ಮತ್ತೆ ಆ ವ್ಯಕ್ತಿ ಯಾವಾಗ ಇಂತಹ ಒಂದು ಅರಿಷಡ್ ವರ್ಗಗಳಿಂದ ಮುಕ್ತನಾಗ್ತಾನೆ, ಕೂಡಲೇ ಅವನಲ್ಲಿ ಆ ಒಂದು ಆನಂದ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು, ತೃಪ್ತಿ ಅನ್ನುವಂಥದ್ದು ಅವನಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಾಠ 4 ಉದ್ದೇಶಗಳು ಅಂದ್ರೆ ಇವತ್ತಿನ ಒಂದು ಏನು ನೀವು ಕೇಳಿದ್ರೆ ಅದರ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ, ತಿಳಿವಳಿಕೆ ಭಗವದ್ಗೀತೆಯ ಅಧ್ಯಾಯ 17 ಮತ್ತು 18ರ ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. ಅಂದ್ರೆ ಇಲ್ಲಿ 17ನೇ ಅಧ್ಯಾಯ ಕಂಪ್ಲೀಟ್ ಆಯ್ತು, ಮತ್ತೆ 18ನೇ ಅಧ್ಯಾಯದು ಪ್ರಾರಂಭದ ಹಂತದಲ್ಲಿದೆ. ಅದನ್ನ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೂ. ಉಪದೇಶದ ವಿವರಣೆಗಳು ಭಗವದ್ಗೀತೆ 17ನೇ ಅಧ್ಯಾಯ ಮೊದಲ 3 ಶ್ಲೋಕಗಳಲ್ಲಿ ವಿವರಿಸಿದಂತೆ ಗುಣಗಳಲ್ಲಿನ ಶ್ರದ್ಧೆಯು ಕೃಷ್ಣನ ವಿಶ್ಲೇಷಣೆಯನ್ನು ಉಲ್ಲೇಖಿಸಿ ವಿವಿಧ ಧಾರ್ಮಿಕ ಆಚರಣೆಗಳ ಅರ್ಹತೆಯನ್ನು ಚರ್ಚಿಸಲಾಗಿದೆ. ಅಂದ್ರೆ ಒಂದು ಗ್ರೂಪ್ ಡಿಸ್ಕಷನ್ ನಾವೇನ್ ಮಾತಾಡಿದ್ವಿ ಅದರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೌಲ್ಯಮಾಪನ ಭಗವದ್ಗೀತೆ 17:20ರಿಂದ 22ರ ಭಾವಾರ್ಥದೊಂದಿಗೆ ಸೂಕ್ತವಾದ ಮತ್ತು ಅನುಚಿತವಾದ ದಾನವನ್ನ ಚರ್ಚಿಸಲಾಯಿತು. ಅಂದ್ರೆ ದಾನ ಯಾರಿಗೆ ಕೊಡಬೇಕು, ಸಾತ್ವಿಕ ಗುಣದಲ್ಲಿ ಮಾಡಿದಂತಹ ದಾನದ ಬಗ್ಗೆ, ಮತ್ತೆ ರಜೋಗುಣ ತಮೋಗುಣದ ಒಂದು ದಾನಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ಈಗಾಗಲೇ ಕಳೆದ ವಾರದಲ್ಲಿ ಚರ್ಚಿಸಿದ್ದೀವಿ, ಮತ್ತೆ ಚರ್ಚಿಸಲಾಗಿದೆ. ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ಸಾತ್ವಿಕ ಗುಣವನ್ನು ಅಭಿವೃದ್ಧಿಪಡಿಸುವುದರ ಪ್ರಾಮುಖ್ಯತೆ. ಅಂದ್ರೆ ಕಡೆಯ ಪಕ್ಷ ನಾವು ಸಾತ್ವಿಕ ಗುಣಕ್ಕೆ ಬರಬೇಕು, ಆ ಒಂದು ಶುದ್ಧ ಸತ್ವದ ನೆಲೆಗೆ ಏರೋದಕ್ಕೆ ಮೊದಲು ಅಂತ. ಹಾಗಾಗಿ ಪ್ರಭುಪಾದರ ಏನು ಈ ಕೃಷ್ಣ ಪ್ರಜ್ಞೆ ಅನ್ನುವಂತ ಆಂದೋಲನ ಇದೆ, ಅದರಲ್ಲಿ ನಾವು ತೊಡಗಿಸಿಕೊಂಡ್ರೆ ಸಾಕು, ನಾವು ತಂತಾನೆ ಈ ಒಂದು ಸಾತ್ವಿಕ ಗುಣದ ಒಂದು ನೆಲೆಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಸಾತ್ವಿಕ ಗುಣ ಅನ್ನುವಂಥದ್ದನ್ನ ಪ್ರಭುಪಾದರು ಏನಕ್ಕೆ ಹೋಲಿಸಿದ್ರು ಅಂದ್ರೆ, ನಾವು ಶುದ್ಧ ಸತ್ವ ಅನ್ನುವಂತಹ ಒಂದು ಪೋಸ್ಟ್ ಡಿಗ್ರಿ ಪಡಿಬೇಕು ಅಂತಂದ್ರೆ ಕಡೆ ಪಕ್ಷ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು. ಅಂದ್ರೆ ಕಡೆ ಪಕ್ಷ ನಾವು ಸಾತ್ವಿಕ ಗುಣದಲ್ಲಿ ಆದ್ರೂ ಇರಬೇಕು. ಹಾಗೆ ಸಾತ್ವಿಕ ಗುಣದಲ್ಲಿ ಇದ್ರೆ ಮಾತ್ರನೇ ನಾವು ಅಪೂರ್ಣ ಜ್ಞಾನದಿಂದ ಮತ್ತೆ ಸಂತುಷ್ಟಿ, ಸುಖ, ಒಂದು ಸಮಾಧಾನದಿಂದ ಆ ಒಂದು ಏನಂತ ಹೇಳ್ತಾರೆ, ಭೌತಿಕ ಭವಸಾಗರವನ್ನ ದಾಟಿ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ತಿಳ್ಕೊಂಡಿದ್ವಿ. ಮತ್ತೆ ಕೃಷ್ಣ ಪ್ರಜ್ಞೆಯು ಸಾತ್ವಿಕ ಗುಣದಿಂದ ಹೇಗೆ ಸ್ವತಂತ್ರವಾಗಿದೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದು ಸತ್ವಗುಣದಲ್ಲಿದೆಯಾ? ಹರೇ ಕೃಷ್ಣ. ಅದನ್ನು ಮೀರಿದೆ. ಹಾಗಾಗಿ ಸಾತ್ವಿಕ ಗುಣವನ್ನ ಅದು ಹೇಗೆ ಸ್ವತಂತ್ರವಾಗಿದೆ, ಅದು ಅಲ್ಲಿ ಸಾತ್ವಿಕ ಗುಣ ಕೂಡ ಇಲ್ಲ, ಅದು ಅದಕ್ಕಿಂತ ಹೆಚ್ಚಿನದು ಶುದ್ಧ ಸತ್ವದ ನೆಲೆಯಲ್ಲಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಜನರಿಗೆ ನಿಜವಾದ ಜ್ಞಾನದ ಶಿಕ್ಷಣ ಇಲ್ಲದಿರುವುದರಿಂದ ಅವರು ಬೇಜವಾಬ್ದಾರಿಯಾಗುತ್ತಾರೆ. ಈ ಬೇಜವಾಬ್ದಾರಿಯನ್ನು ನಿಲ್ಲಿಸಲು ಸಾಮಾನ್ಯ ಜನರ ಒಳ್ಳೆಯತನದ ವಿಧಾನವನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣವೂ ಇರಬೇಕು. ಅವರು ನಿಜವಾಗಿ ಒಳ್ಳೆಯತನದ ರೀತಿಯಲ್ಲಿ ಶಿಕ್ಷಣ ಪಡೆದಾಗ ಅವರು ತಮ್ಮಲ್ಲಿರುವ ವಿಷಯಗಳ ಸಂಪೂರ್ಣ ಜ್ಞಾನದಲ್ಲಿ ಸಮಚಿತ್ತರಾಗುತ್ತಾರೆ. ಆಗ ಜನರು ಸಂತೋಷದಿಂದ ಸಮೃದ್ಧರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೊಂದಿದೆ, ಓದ್ಬಿಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜನರಲ್ಲಿ ಬಹುಸಂಖ್ಯಾತರು ಸುಖವಾಗಿ ಸಮೃದ್ಧಿ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಜನತೆಯ ಒಂದು ಭಾಗ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತ್ವಗುಣದಲ್ಲಿ ಅಚಲರಾದರೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿಗಳು ಸಾಧ್ಯವಾಗಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಂದ್ರೆ,
ಈ ಒಂದು 4 ವರ್ಣಗಳು ಮತ್ತೆ 4 ಆಶ್ರಮಗಳು ಏನಿದೆ, ವರ್ಣಾಶ್ರಮ ಪದ್ಧತಿ, ಅದರ ಒಂದು ಮೂಲ ಉದ್ದೇಶ ಏನು? ಹರೇ ಕೃಷ್ಣ. ಯಾಕೆ ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಇರುವಂಥದ್ದು? ನಾಲ್ಕು ವರ್ಣಗಳು ಮತ್ತೆ 4 ಆಶ್ರಮಗಳ ಉದ್ದೇಶ ಏನು? ಆಧ್ಯಾತ್ಮಿಕತೆಯಲ್ಲಿ ಮಾತಾಜಿಯವ್ರ ಮೇಲೆ ಆ ಉನ್ನತಿಗೆ. ಉನ್ನತಿಯನ್ನು ಸಾಧಿಸ್ಬೇಕು ಅನ್ನುವಂಥದ್ದು ಹರಿತೋಷಣಂ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಭಕ್ತಿ ಮಾಡುವಂಥದ್ದೇ ಅದರ ಮೂಲ ಉದ್ದೇಶ ಅಂತ. ಮತ್ತೆ ಇದು ಬರೀ ಭಾರತದಲ್ಲಿ ಮಾತ್ರ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಎಲ್ಲ ಆಶ್ರಮಗಳು ಕಡೆ ಅಂದ್ರೆ ಹ, ಈ ಇಸ್ಕಾನ್ ಕಡೆಯಲ್ಲೂ ಸಂಸ್ಥೆಯಿಂದ ಇದೆ ಮಾತಾಜಿ. ಇದೆ ಮಾತಾಜಿ. ಈ ಒಂದು ವರ್ಣಗಳು ಮತ್ತೆ ಆಶ್ರಮ ಅನ್ನುವಂಥದ್ದು ಎಲ್ಲಾ ಸಮಾಜದಲ್ಲೂ ನಾವು ನೋಡೋದಕ್ಕೆ ಸಿಗುತ್ತೆ. ಅದು ಭಾರತಕ್ಕೆ ಮಾತ್ರ ಸೀಮಿತ ಇಲ್ಲ. ಬ್ರಾಹ್ಮಣ ಅಂದ್ರೆ ಯಾರು? ಹರೇ ಕೃಷ್ಣ. ಜ್ಞಾನ ಸಂಪಾದನೆ ಮಾಡೋದು. ಎಲ್ಲ ಜ್ಞಾನ ವೇದಗಳನ್ನು ಜ್ಞಾನವನ್ನ ಬೆಳೆಸ್ಕೊಂಡಂತವನು ಮತ್ತೆ ಇತರರಿಗೆ ಜ್ಞಾನವನ್ನ ನೀಡುವಂತವನು. ಎಲ್ಲಾ ಸಮಾಜದಲ್ಲೂ ಇಂತಹ ವ್ಯಕ್ತಿಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಈ ಒಂದು ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ಪ್ರತಿಯೊಂದು ದೇಶಗಳಲ್ಲೂ ಕೂಡ ಇಂತಹ ಜನ ಇರ್ತಾರೆ. ಅಂದ್ರೆ ಈ ಒಂದು ವಿಜ್ಞಾನಿಗಳಿರ್ಬೋದು ಅಥವಾ ಇನ್ಯಾವುದೇ ಒಂದು ದೇಶವನ್ನ ಆಡಳಿತ ಮಾಡುವಂತವ್ರು ಇರ್ಬೋದು. ಇವರೆಲ್ಲರೂ ಕೂಡ ಬುದ್ಧಿಜೀವಿಗಳೇ ಆಗಿರ್ತಾರೆ. ಮತ್ತೆ ಕ್ಷತ್ರಿಯ ಅಂದ್ರೆ ಯಾರು? ಹರೇ ಕೃಷ್ಣ. ಜನರನ್ನು ಮತ್ತು ದೇಶವನ್ನು ಕಾಪಾಡುವ ಹಾ, ಪ್ರಜೆಗಳನ್ನ ಕಾಪಾಡುವಂತವನು. ಈ ಒಂದು ವರ್ಗದ ಜನ ಕೂಡ ನಾವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಣಕ್ಕೆ ಸಾಧ್ಯ ಇದೆ. ಅಂದ್ರೆ ಸೋಲ್ಜರ್ಸ್ ಎಲ್ಲಾ ದೇಶದಲ್ಲೂ ಇರ್ತಾರಲ್ವಾ, ಅವರ ಒಂದು ಗಡಿಯನ್ನ ಕಾಪಾಡುವಂತಹ ಜನ ಇರ್ತಾರೆ. ಅದೇ ರೀತಿ ವೈಶ್ಯರು ಅಂದ್ರೆ ವ್ಯಾಪಾರಿಗಳು. ಬಿಸ್ನೆಸ್ ವ್ಯಾಪಾರಿ. ಮಾಡುವಂತವ್ರು. ಬಿಸ್ನೆಸ್ ಮಾಡೋದ್ರಿಂದ ಅವ್ರು ಏನ್ ಮಾಡ್ತಾರೆ? ಸಮೃದ್ಧಿಯನ್ನ ಹೆಚ್ಚಿಸ್ತಾರೆ. ಅಂದ್ರೆ ಸಮಾಜದಲ್ಲಿ ಬೇಕಾಗಿರುವ ಅವಶ್ಯಕ ಒಂದು ವಸ್ತುಗಳನ್ನ ಪೂರೈಕೆ ಮಾಡುವಂತವ್ರು. ಇಂತಹ ಒಂದು ವರ್ಗದ ಜನ ಕೂಡ ಇಡೀ ಅದು ಪ್ರಪಂಚದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಹಾಗೆ ಶೂದ್ರರು ಅಂದ್ರೆ ಸೇವೆ ಮಾಡುವವರು, ಕಾರ್ಮಿಕ ಶೂದ್ರರು ಕಾರ್ಮಿಕ ವರ್ಗದವರು. ಅಂದ್ರೆ ಅವರಿಗೆ ಒಬ್ಬ ಬಾಸ್ ಇರ್ತಾನೆ, ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾರೆ. ಮತ್ತೆ ಆ ಬಾಸ್ ಏನ್ ಸ್ಯಾಲರಿ ಕೊಡ್ತಾರೆ ಅದನ್ನ ಪಡ್ಕೊಳ್ತಾರೆ. ಹೀಗೆ ಈ ರೀತಿ ಲೆಕ್ಕದಲ್ಲಿ ನೋಡಿದ್ರೆ ಇಡೀ ಸಮಾಜದಲ್ಲಿ ಇರುವಂತವ್ರು ಅಧಿಕವಾದ ಜನ ಯಾರು? ಶೂದ್ರರು. ಕಲೋ ಶೂದ್ರ ಸಂಭವ ಅಂತ. ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಅಂತ ಹೇಳ್ತಾರೆ. ಹಾಗೆ ಶೂದ್ರರು ಅವರು ಕೂಡ ಬೇಕು. ಅವರು ಕೂಡ ಎಲ್ಲ ಸೇವೆಗಳನ್ನ ಸಲ್ಲಿಸೋದಕ್ಕೆ ಅವರ ಅವಶ್ಯಕತೆ ಕೂಡ ಇದೆ. ಇಂತಹ ಜನರನ್ನು ಕೂಡ ಎಲ್ಲ ಒಂದು ಸಮಾಜದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆದ್ರೆ ಯಾವ್ದಾದ್ರು ದೇಶದಲ್ಲಿ ಈ 4 ಏನು ವರ್ಣಗಳ ಬಗ್ಗೆ ನಾ ಹೇಳಿದ್ದೆ, ಅದರಲ್ಲಿ ಯಾವ್ದಾದ್ರು ಒಂದು ವರ್ಣದ ಜನ ಇಲ್ಲ ಅಂದ್ರೂ ಕೂಡ, ಅಂದ್ರೆ ಅಲ್ಲಿ ಕ್ಷತ್ರಿಯರು ಇಲ್ಲ, ಪ್ರಜೆಗಳಿಗೆ ರಕ್ಷಣೆ ಕೊಡುವವರು ಇಲ್ಲ, ಅಥವಾ ಅವರ ಅವಶ್ಯಕತೆಗಳನ್ನ ಪೂರೈಸೋದಿಕ್ಕೆ ಈ ಒಂದು ವೈಶ್ಯರು ಇಲ್ಲ, ಅವರಿಗೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳಿರ್ಬೋದು, ಕೃಷಿ ಇರ್ಬೋದು, ಗೋರಕ್ಷಣೆ ಇರ್ಬೋದು, ಇದನ್ನ ಮಾಡುವಂತಹ ಜನ ಅಲ್ಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ? ಆ ಸಮಾಜ ಅದು ದುಸ್ಥಿತಿಯಲ್ಲಿ ಇರುತ್ತೆ. ಅಲ್ಲಿ ಅವರು ತುಂಬಾ ತೊಂದರೆಗಳಿಗೆ ಈಡಾಗ್ತಾರೆ. ಅಥವಾ ಅವರನ್ನ ಸರಿಯಾದ ರೀತಿಯಲ್ಲಿ ಬುದ್ಧಿಜೀವಿಗಳು ಅವರನ್ನ ದೇಶವನ್ನ ಸರಿಯಾದ ಮಾರ್ಗದರ್ಶನ ಮಾಡುವಂತಹ ಜನ ಇಲ್ಲ ಅಂದ್ರೂ ಕೂಡ ಅಂತಹ ಒಂದು ದೇಶಗಳು ಅವು ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ. ಆದ್ರೆ ಈ ಒಂದು ಸರಿಯಾದ ಸುವ್ಯವಸ್ಥಿತವಾದ ಒಂದು ದೇಶ ಬೇಕು, ಸಮಾಜ ಬೇಕು ಅಂತಂದ್ರೆ ಅಲ್ಲಿ 4 ವರ್ಣದ ಜನರ ಅವಶ್ಯಕತೆ ಇರುತ್ತೆ. ಆದ್ರೆ ಇವರ ಮೂಲ ಉದ್ದೇಶ ಏನು? ಭಗವಂತ ಹೇಳಿದ ಈ 4 ವರ್ಣಗಳನ್ನ ಆಶ್ರಮಗಳನ್ನ ನಾನೇ ಸೃಷ್ಟಿ ಮಾಡಿದ್ದು ಅಂತ. ಆದ್ರೆ ಅದು ಆ ಒಂದು ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಯಾರು ಬ್ರಾಹ್ಮಣರಿದ್ದಾರೆ ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಸಮಾಜಕ್ಕೆ ನೀಡಬೇಕು. ಅಂತಹ ಬ್ರಾಹ್ಮಣರನ್ನ ಮತ್ತೆ ಅಂತಹ ಪ್ರಜೆಗಳನ್ನ ರಕ್ಷಣೆ ಮಾಡೋದಕ್ಕೆ ಕ್ಷತ್ರಿಯರ ಅವಶ್ಯಕತೆ ಇರುತ್ತೆ. ಮತ್ತೆ ಅವರಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ವೈಶ್ಯರು ಬೇಕು. ಮತ್ತೆ ಅವರೆಲ್ಲರ ಸೇವೆ ಮಾಡೋದಕ್ಕೆ ಶೂದ್ರರ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದು ಆ ಒಂದು ವರ್ಣಗಳ ಉದ್ದೇಶ. ಅದೇ ರೀತಿ ಆಶ್ರಮಗಳು ಕೂಡ. ಆಶ್ರಮದಲ್ಲಿ ಮೊದಲಿಗೆ ಬ್ರಹ್ಮಚರ್ಯದಲ್ಲಿ 5ನೇ ವರ್ಷ ಅಂದ್ರೆ 5 ವರ್ಷ ತುಂಬಿದಂತಹ ಒಂದು ಮಕ್ಕಳನ್ನ ಗುರುಕುಲಕ್ಕೆ ಕಳಿಸಿದ್ರೆ ಅವರು ಒಂದು ಬ್ರಹ್ಮಚರ್ಯ ಪಾಲನೆಯನ್ನ 20-21 ವರ್ಷದವರೆಗೂ ಅವರು ಬ್ರಹ್ಮಚರ್ಯ ಪಾಲನೆಯನ್ನ ಮಾಡ್ತಾರೆ. ಮತ್ತೆ ಆಧ್ಯಾತ್ಮಿಕ ಜ್ಞಾನದ ಒಂದು ಬೆಳಕು ಅವರಿಗೆ ಆ ಒಂದು ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದನ್ನ ನಾವು ಯಾವ ಒಂದು ವಯಸ್ಸಿನಲ್ಲಿ ಆಚರಣೆ ಮಾಡಬೇಕು? ಹರೇ ಕೃಷ್ಣ. ಯಾವಾಗ ನಾವು ಕೃಷ್ಣ ಪ್ರಜ್ಞೆ ತಗೋಬೇಕು?
ಅತ್ಯಂತ 5ನೇ ವರ್ಷ ಚಿಕ್ಕ ಮಾತಾಜಿ. ವಯಸ್ಸಲ್ಲಾದ್ರೆ ಒಳ್ಳೇದು ಮಾತಾಜಿ. ವಯಸ್ಸಿಲ್ಲ, ಅದಕ್ಕೆ ಅಂದ್ರೆ ಕರ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಒಬ್ಬೊಬ್ರಿಗೆ ಒಂದೊಂದು ವಯಸ್ಸಿನಿಂದ ಕೃಷ್ಣ ಪ್ರಜ್ಞೆ ಕೊಡ್ತಾ ಬರ್ತಾನೆ ಭಗವಂತ ಮಾತಾಜಿ. ಅಂದ್ರೆ ಏನಂತ ಹೇಳ್ತಾನೆ ಪ್ರಹ್ಲಾದ ಮಹಾರಾಜ ಅಂದ್ರೆ ಕೌಮಾರಂ ಆಚರತೆ ಭಕ್ತಿ ಅಂತ ಹೇಳ್ತಾನೆ. ಅಂದ್ರೆ ಭಕ್ತಿಯನ್ನ 5 ವರ್ಷದ ಮಗು ಇದ್ದಾಗ್ಲೇ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅಂದ್ರೇನು, ಮನುಷ್ಯ ಜನ್ಮ ಯಾಕೆ ಸಿಕ್ಕಿದೆ, ಅದರ ಮೂಲ ಉದ್ದೇಶ ಏನು, ನಮ್ಮ ಬದುಕಿನ ನಿಜವಾದ ಗುರಿ ಏನು, ಇದೆಲ್ಲವನ್ನ ತಿಳ್ಕೊಳ್ಳುವಂತಹ ಒಂದು ಸಮಯ. ಆ ಸಮಯದಲ್ಲಿ ಆತ್ಮ ಸಂಯಮದಿಂದ ಈ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಯಾರು ಆ ಜ್ಞಾನವನ್ನ ತಿಳಿತಾರೆ ಅಂತವರು ಅವರಿಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ವಾನಪ್ರಸ್ಥ ನೇರವಾಗಿ ಹೋಗುವಂಥದ್ದು, ಇನ್ನೊಂದು ಗೃಹಸ್ಥಾಶ್ರಮಕ್ಕೆ ಹೋಗುವಂಥದ್ದು. ಗುರುಗಳ ಒಂದು ಆಜ್ಞೆಯ ಮೂಲಕ, ಅವರ ಒಂದು ಪರ್ಮಿಷನ್ ಮೂಲಕ ಗೃಹಸ್ಥಾಶ್ರಮಕ್ಕೆ ಹೋಗುವಂತವ್ರು ಕೂಡ ಇರ್ತಾರೆ. ಆದ್ರೆ ಯಾವಾಗ ಅವರಿಗೆ ಈ ಒಂದು ಪರಿಪೂರ್ಣ ಜ್ಞಾನ ಭಕ್ತಿ ಇವೆಲ್ಲವೂ ಸಿಕ್ಕಿರುತ್ತೆ ಅಂತವರು ಗೃಹಸ್ಥಾಶ್ರಮದಲ್ಲಿ ಕೆಲವೊಂದು ಕಾಲ ಇದ್ರು ಕೂಡ ನಂತರ ಅವರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆಗೋದು ಅಂತಂದ್ರೆ ಏನಂತ ಹೇಳ್ತಾರೆ, ನಾವು ಇವಾಗ ಹೇಳ್ತೀವಿ ಲೌಕಿಕವಾಗಿ ರಿಟೈರ್ಡ್ ಆಗುವಂಥದ್ದು. ಅದು ಭೌತಿಕವಾಗಿ ನಮ್ಮ ಒಂದು ಜವಾಬ್ದಾರಿಗಳಿಂದ ಮುಕ್ತರಾಗುವಂಥದ್ದು, ನಮ್ಮ ಎಲ್ಲ ಲೌಕಿಕ ಜವಾಬ್ದಾರಿಗಳನ್ನ ಪೂರೈಸಿ ಮುಂದಕ್ಕೆ ಹೋಗುವಂಥದ್ದು. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜವಾಬ್ದಾರಿಗಳು ಅನ್ನುವಂಥದ್ದು ಪ್ರಾರಂಭ ಆಗಿರುತ್ತೆ. ಆಗಾಗ್ಲೇ ಅದು ಚಿಕ್ಕವರಿಗಿಂದಾಗ್ಲೇ ಅವ್ರಿಗೆ ಆ ಒಂದು ಸಂಸ್ಕಾರ ಸಿಕ್ಕಿದ ಕಾರಣ ಅವ್ರು ಏನ್ ಮಾಡ್ತಾರೆ, 50 ವರ್ಷ ಆದ್ಮೇಲೆ ಭಕ್ತಿಯಲ್ಲಿ ಗಂಭೀರವಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ, ಮತ್ತೆ ಗಂಭೀರವಾಗಿ ಅದನ್ನ ಆಚರಣೆಗೆ ತರ್ತಾರೆ. ಅಂದ್ರೆ ಎಲ್ಲಾ ಜವಾಬ್ದಾರಿಗಳನ್ನ ಅವರು ಮುಂದಿನ ಒಂದು ಜನರೇಷನ್ ಯಾರಿದ್ದಾರೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅದನ್ನ ವಹಿಸಿಕೊಟ್ಟು ಅವರು ಮುಂದೆ ಒಂದು ಭಕ್ತಿಯಲ್ಲಿ ಅಂದ್ರೆ ತನ್ನ ಆತ್ಮದ ಉದ್ಧಾರಕ್ಕಾಗಿ ಆ ಒಂದು ಪರಿಪೂರ್ಣ ಸಮಯವನ್ನ ಅದರಲ್ಲಿ ಮತ್ತೆ ಶಕ್ತಿಯನ್ನ ಅದರಲ್ಲಿ ವಿನಿಯೋಗಿಸ್ತಾರೆ. ನಂತರ ಅದನ್ನ ಇನ್ನೂ ಹೆಚ್ಚು ಮಾಡಿದಂತವ್ರು ಏನ್ ಮಾಡ್ತಾರೆ, ಸನ್ಯಾಸ ಸ್ವೀಕಾರ ಮಾಡಿ ಇಡೀ ಸಮಾಜಕ್ಕೆ ಅದರ ಒಂದು ಮಹತ್ವ, ಭಕ್ತಿಯ ಮಹತ್ವವನ್ನ ಮತ್ತೆ ಆ ಆಧ್ಯಾತ್ಮಿಕ ಜ್ಞಾನದ ಏನು ತಿರುಳಿದೆ ಅದನ್ನ ಇಡೀ ಸಮಾಜಕ್ಕೆ ಹಂಚುವ ಕೆಲಸವನ್ನು ಮಾಡ್ತಾರೆ. ಹೀಗೆ 4 ವರ್ಣಗಳು, ಆಶ್ರಮಗಳು ಇದು ಭಗವಂತನಿಂದಲೇ ಬಂದಂಥದ್ದು. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಒಂದು ಜೀವಾತ್ಮನ ಉದ್ಧಾರ ಆಗುವಂಥದ್ದು, ಮತ್ತೆ ಅವನು ಭಕ್ತಿಯಲ್ಲಿ ಭಗವಂತನ ಆರಾಧನೆಯಲ್ಲಿ ತನ್ನ ಒಂದು ಬದುಕನ್ನ ಸಾರ್ಥಕತೆಯನ್ನ ಸಾಧಿಸುವಂಥದ್ದು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಜನರಿಗೆ ನಿಜವಾದ ಜ್ಞಾನದ ಶಿಕ್ಷಣ ಇಲ್ಲದಿರುವುದರಿಂದ ಅವರು ಬೇಜವಾಬ್ದಾರಾಗುತ್ತಾರೆ. ಅಂದ್ರೆ ಈಗಿನ ಸಮಾಜದಲ್ಲಿ ಅಂತಹ ಗುರುಕುಲಗಳು, ಅಂತಹ ಶಿಷ್ಯರು, ಅಂತಹ ಒಂದು ಜ್ಞಾನ ಸಿಗ್ತಿದೆಯಾ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ? ಹರೇ ಇಲ್ಲ ಕೃಷ್ಣ. ಮಾತಾಜಿ. ಆದ್ರಿಂದ ಅವ್ರು ಏನಾಗ್ತಾ ಇದಾರೆ, ಬೇಜವಾಬ್ದಾರ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದಾರೆ? ತಪ್ಪು ನಮ್ದೆ. ಯಾಕೆಂದ್ರೆ ಅವ್ರಿಗೆ ನಾವು ಅಂತಹ ಒಂದು ವಾತಾವರಣ ಕೊಡ್ಲಿಲ್ಲ, ಅಂತಹ ಒಂದು ಜ್ಞಾನವನ್ನ ಕೊಡ್ಲಿಲ್ಲ. ಅವ್ರಿಗೆ ನಾವು ಕೊಟ್ಟದೆಲ್ಲ ಒಂದೇ, ಹೇಗೆ ಹಣ ಸಂಪಾದನೆ ಮಾಡಬೇಕು, ಹೇಗೆ ಹಣವನ್ನ ಸೇರಿಸ್ಬೇಕು, ನೀನ್ ಹೇಗೆ ಆ ಹಣವನ್ನ ಬಳಸಿ ಅಂತ ಒಂದು ಅಜ್ಞಾನದಲ್ಲಿ ತಳ್ಳುವಂಥದ್ದು. ಅಂದ್ರೆ ನೀನು ಹಣ ಇದ್ರೆ ಸಾಕು, ನೀನು ಸುಖವಾಗಿರ್ತೀಯ ಅಂತ. ಹಣ ಇದ್ದವರೆಲ್ಲ ಸುಖವಾಗಿದ್ದಾರ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಕೋಟಿ ಕೋಟಿ ಹಣ ಇದ್ರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಜನ ಎಲ್ಲ ಇದ್ದಾರೆ. ಆದ್ರೆ ಅದರ ಅರ್ಥ ಏನು ಅಂದ್ರೆ ಹಣದಿಂದ ನಮ್ಗೆ ನಿಜವಾದ ಆನಂದ ಸಂತೋಷ ಅನ್ನುವಂಥದ್ದು ಸಿಗೋದಿಲ್ಲ ಅನ್ನುವಂಥದ್ದು. ಈ ಬೇಜವಾಬ್ದಾರಿಯನ್ನು ನಿಲ್ಲಿಸಲು ಸಾಮಾನ್ಯ ಜನರ ಒಳ್ಳೆತನದ ವಿಧಾನವನ್ನು ಅಭಿವೃದ್ಧಿಪಡಿಸುವ, ಒಳ್ಳೆತನ ಅಂದ್ರೆ ಇಲ್ಲಿ ಸಾತ್ವಿಕ ಗುಣವನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣವೂ ಇರಬೇಕು. ಅಂದ್ರೆ ಅಂತಹ ಒಂದು ಶಿಕ್ಷಣವನ್ನ ನಾವು ನೀಡಬೇಕು. ಈಗಿನ ಒಂದು ಆಧುನಿಕ ಕಾಲೇಜುಗಳಲ್ಲಿ, ನಮಗೆ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಅಂತಹ ಒಂದು ಜ್ಞಾನ ಸಿಗ್ತಿಲ್ಲ ಅಂತಂದಾಗ ನಮ್ಮ ಮನೆಗಳಲ್ಲಿ ಅಂತಹ ವಾತಾವರಣವನ್ನ ನಾವು ಸೃಷ್ಟಿಸ್ಬೇಕು. ಮತ್ತೆ ಅಂತಹ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ಆಗ ಮಾತ್ರ ನಾವು ಅವರಲ್ಲಿ ಈ ಸಾತ್ವಿಕ ಗುಣವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ನಿಜವಾಗಿ ಒಳ್ಳೆತನದ ರೀತಿಯಲ್ಲಿ ಈ ಶಿಕ್ಷಣ ಪಡೆದಾಗ ತಮ್ಮಲ್ಲಿರುವ ವಿಷಯಗಳ ಸಂಪೂರ್ಣ ಜ್ಞಾನದಲ್ಲಿ ಸಮಚಿತ್ತರಾಗುತ್ತಾರೆ. ಅಂದ್ರೆ ಯಾವಾಗ ಅವ್ರಿಗೆ ಬದುಕಿನ ಗುರಿ, ಅದರ ಒಂದು ಮನುಷ್ಯ ಜನ್ಮದ ಮಹತ್ವ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ, ಆಗ ಪ್ರತಿಯೊಂದು ಕೂಡ ಅವ್ರಿಗೆ ಸ್ಪಷ್ಟ ಆಗುತ್ತೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಎಲ್ಲವೂ ಕೂಡ ಅವ್ರಿಗೆ ಆ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಅವ್ರಿಗೆ ಸಿಗುತ್ತೆ. ಆಗ ಜನರು ಸಂತೋಷದಿಂದ ಸಮೃದ್ಧರಾಗುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಸಮಾಜ, ಅಂತಹ ಒಂದು ಜನ ಅವರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಬಹುಸಂಖ್ಯಾತರು ಸುಖವಾಗಿ ಸಮೃದ್ಧಿ ಸ್ಥಿತಿಯಲ್ಲಿ ಇಲ್ಲದಿದ್ದರು, ಅಂದ್ರೆ ಎಲ್ಲರೂ ಕೂಡ ಕೂಡಲೇ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಸತ್ವಗುಣಕ್ಕೆ ಬರ್ತಾರೆ, ಶುದ್ಧ ಸತ್ವದ ನೆಲೆಗೆ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಬಂದಿರುವಂತವರೆಲ್ಲ ಆ ಒಂದು ಲೌಕಿಕ ಇಚ್ಛೆಗಳನ್ನ ಇಟ್ಕೊಂಡಿದ್ದ ಕಾರಣನೇ ಲೌಕಿಕ ಜಗತ್ತಿಗೆ ಬಂದಿರುವಂತಹ ಜನ. ಅವರು ಒಮ್ಮೆಲೆ ಒಂದು ಶುದ್ಧ ಸತ್ವದ ನೆಲೆಗೆ ಏರ್ತಾರೆ ಅಂತ ಎದುರು ನೋಡೋಕೆ ಸಾಧ್ಯ ಇಲ್ಲ. ಅದ್ರ ಕಡೆ ಪಕ್ಷ 1% ಏನು ಇಡೀ ಪ್ರಪಂಚದಲ್ಲಿ ಜನ
ಗಣತಿ ಇದೆ. ಅದರಲ್ಲಿ 1% ಜನ ಆದ್ರೂ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ, ಸತ್ವಗುಣದಲ್ಲಿ ಅಚಲರಾದ್ರೆ ಇಡೀ ಪ್ರಪಂಚ ಶಾಂತಿ ಸಮೃದ್ಧಿಯನ್ನ ಆ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಲ್ಲಿ ಪ್ರಭುಪಾದರು ಹೇಳ್ತಿರುವಂತದ್ದು. ಅಂದ್ರೆ ಸಮಾಜದಲ್ಲಿ ಶಾಂತಿ ಇರಬೇಕು, ನೆಲೆಸ್ಬೇಕು ಅಂತಂದ್ರೆ ನಾವು ಕೂಡ ಈ ಮಾತನ್ನ ಹೇಳಿರುವಂತದ್ದು ಕೇಳ್ತೀವಲ್ಲ. ನಿಮ್ಮಂತ ಜನ ಇರೋದ್ರಿಂದಲೇ ಸಮಯ ಸಮಯಕ್ಕೆ ಮಳೆ ಬೆಳೆ ಆಗ್ತಿದೆ ಅಂತ ಹೇಳ್ತಾರೆ, ಹೌದಲ್ವಾ? ಹರೇ ಕೃಷ್ಣ. ಅಂದ್ರೆ ಏನಂತ ಅದರ ಅರ್ಥ ಏನು ಅಂತಂದ್ರೆ, ಇಡೀ ಭೂಮಿ ಮೇಲೆ ಒಬ್ಬನೇ ಒಬ್ಬ ಭಕ್ತ ಇದ್ರು ಕೂಡ, ಒಬ್ಬನೇ ಒಬ್ಬ ಆ ಶುದ್ಧ ಭಕ್ತ ಇದ್ರು ಕೂಡ ಸಾಕು, ಭಗವಂತ ಅವನಿಗೋಸ್ಕರ ಇಡೀ ಈ ಒಂದು ಭೂಮಿ ಮೇಲೆ ಇರುವ ಅಷ್ಟು ಜನರಿಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನ ಅವನು ಒದಗಿಸ್ತಾನೆ ಅಂತ. ಅಂದ್ರೆ ಒಬ್ಬನೇ ಒಬ್ಬ ಭಕ್ತ ಉಳಿದಿದ್ರು ಕೂಡ ಭಗವಂತ ಇಡೀ ಸಮಾಜಕ್ಕೆ ಅದನ್ನ ನೀಡ್ತಾನೆ ಅಂತ. ಹಾಗೆ ಅಂತಹ ಒಳ್ಳೆ ವ್ಯಕ್ತಿಗಳು ಭೂಮಿ ಮೇಲೆ ಇದ್ದಾಗ ಏನಾಗುತ್ತೆ, ಅವ್ರು 1% ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಘರ್ಷಣೆ ಅನ್ನುವಂಥದ್ದು ಇರೋದಿಲ್ಲ. ಅಂದ್ರೆ ಇವನಿಗೆ ಗೊತ್ತಿದೆ ಈ ಅಹಮ್ಮಮ ದೇಹ ಭಾವನೆಯಿಂದ ಅವನು ಹೊರಗಡೆ ಬಂದಿದ್ದಾನೆ, ಅದಕ್ಕಾಗಿ ಅವನು ಕಾದಾಡುವಂಥದ್ದು, ನಾಯಿ ಬೆಕ್ಕುಗಳ ಹಾಗೆ ಕಿತ್ತಾಡುವಂಥದ್ದನ್ನ ಅವ್ನು ಮಾಡೋದಿಲ್ಲ. ಹಾಗೇನಾಗುತ್ತೆ, ಈ ಒಂದು ಸಮಾಜದಲ್ಲಿ ಉಳಿದವರು ಕೂಡ ಅವರ ಜೊತೆ ಘರ್ಷಣೆ ಮಾಡೋದಕ್ಕೆ ಕಾರಣ ಇರೋದಿಲ್ಲ. ಆಗ ಈ ಒಂದು ಶಾಂತಿ ಅನ್ನುವಂಥದ್ದು, ಸಮೃದ್ಧಿ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು ಈ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು 4ನೇ ಪಾಠ ಅದು ಮುಗೀತು. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಗೌರಿ ನಿತಾಯ್ ಕಿ ಜೈ. ಹರಿ ಕೃಷ್ಣ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ಮತ್ತೆ ಇನ್ನೊಂದು ನಾ ಹೇಳ್ಬೇಕಿತ್ತು, ಓಪನ್ ಬುಕ್ ಅಸೆಸ್ಮೆಂಟ್ ಈಗ ಅದು ಕೊನೆಯ ಒಂದು 18ನೇ ಅಧ್ಯಾಯಕ್ಕೆ ಬರ್ತಾ ಇದೀವಿ. ಅದು ಮುಗಿಸಿ ಎಕ್ಸಾಮ್ ಅಂದ್ರೆ ನೀವು ಏನು ರೈಟಿಂಗ್ ಎಕ್ಸಾಮ್ ಇದೆ ಅದಕ್ಕೂ ಮೊದಲೇ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಓಪನ್ ಬುಕ್ ಅಸೆಸ್ಮೆಂಟ್. ಮತ್ತೆ ಎಲ್ಲರೂ ಕೂಡ ಇಲ್ಲಿ ಈಗಾಗ್ಲೇ ಭಗವದ್ಗೀತೆ ಎಲ್ಲ ಶ್ಲೋಕಗಳನ್ನ ಒಪ್ಪಿಸಿರ್ತೀರಿ ಅಂತ ಅನ್ಕೋತೀನಿ. ಶ್ಲೋಕ ರೆಸಿಟೇಷನ್ ಆಗಿದೆ ಅಂತ ಅನ್ಕೋತೀನಿ. ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಮುಗಿಸ್ಕೊಡಿ. ಇನ್ನು ಒಂದೇ ಚಾಪ್ಟರ್ ಇರುವಂತದ್ದು, ಆದ್ರೆ ಅದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದಾದ್ಮೇಲೆ ಕೆಲವೊಂದು ವಾರಗಳು ಡಿಸ್ಕಷನ್ ಕ್ಲಾಸ್ ಇರುತ್ತೆ. ಅದ್ರಲ್ಲಿ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಎಲ್ಲ ಹುಡುಕಿರ್ತೀರಿ. ಅದೇನು ಹುಡುಕಿದ್ದೀರಾ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಓಪನ್ ಬುಕ್ ಅಸೆಸ್ಮೆಂಟು ಮತ್ತೆ ಸಾಧನಾ ಚಾರ್ಟ್ ಎಲ್ಲರೂ ಫಿಲ್ ಮಾಡಿ ದಯವಿಟ್ಟು. ಮತ್ತೆ ಎಲ್ಲರೂ ಕೂಡ ಮಂಗಳಾರತಿಗೆ ಬರಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಆ ಸಾಧನಾ ಚಾರ್ಟ್ ನೀವೇನ್ ಕಳಿಸ್ತಾ ಇದ್ದೀರಾ ಅದನ್ನ ಅವರು ಕೂಡ ಮ್ಯಾನ್ಯುಯಲಿ ಚೆಕ್ ಮಾಡ್ತಾ ಇದ್ದಾರೆ. ಅಟೆಂಡೆನ್ಸ್ ನಿಮ್ದೆಲ್ಲ ಅವರೇ ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ವಿಷಯಗಳಿದೆ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ. ಹರಿಕೃಷ್ಣ, ಎಲ್ಲರೂ ಪ್ರಿಪೇರ್ ಆಗಿ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ. ಮಾತಾಜಿ, ನಿತ್ಯಾಂಗ್ ಗೌರಂಗ ಸ್ಪರ್ಧೆ ಇದೆ ಅಲ್ಲ ಮಾತಾಜಿ, ಹಾ ಪ್ರಭುಜಿ. ಅದು ಮ್ಯಾಂಡೇಟರಿನಾ ಮಾತಾಜಿ? ಅಂದ್ರೆ ಎಲ್ಲರಿಗೂ ಹೇಳಿದ್ದಾರೆ ಪ್ರಭುಜಿ, ಎಲ್ಲರೂ ಮ್ಯಾಂಡೇಟರಿ ಅಂದ್ರೆ ಭಕ್ತಿಶಾಸ್ತ್ರಿ ಭಕ್ತಿ ವೈಭವ ಮಾಡ್ತಿರುವಂತ ಎಲ್ಲಾ ಸ್ಟೂಡೆಂಟ್ಸು ಅಟೆಂಡ್ ಮಾಡಿ ಅಂತ. ಅಂದ್ರೆ ಮಾತಾಜಿ ಅದೇ ಅಂದ್ರೆ ಮಾತಾಜಿ ಆಫೀಸಲ್ಲಿ ಇರುವಾಗ ಮಾಡ್ಲಿಕ್ಕೆ ಆಗಲ್ಲ ಮಾತಾಜಿ. ಕೆಲವೊಮ್ಮೆ ಅಂದ್ರೆ ಮಂಗಳಾರತಿ ಕೂಡ ತುಂಬಾ ನೈಟ್ ಶಿಫ್ಟ್ ಆದ್ರೆ ಬಿಟ್ಟೋಗುತ್ತೆ ಮಾತಾಜಿ. ಸೊ ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇದು ಹೌದು, ಇವರು ಪ್ರಭುಜಿ ಹೇಳಿರೋದು ಆಫೀಸಲ್ಲಿ ಇದ್ದಾಗ ಅಟೆಂಡ್ ಆಗ್ಲಿಕ್ಕೆ ಆಗಲ್ಲ ಮಾತಾಜಿ ಕೆಲವೊಂದು. ಅಂದ್ರೆ ಪ್ರಭುಜಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ ಕೈಲಿ ಪ್ರಾಮಾಣಿಕವಾಗಿ ಎಷ್ಟು ಪ್ರಯತ್ನ ಮಾಡಕ್ಕಾಗುತ್ತೆ ಅಷ್ಟು ಮಾಡಿ. ವಿನ್ ಆಗ್ತೀವೋ ವಿನ್ ಆಗೋದಿಲ್ವಾ ಅದನ್ನೇ ಸೆಕೆಂಡ್ರಿ. ಆದ್ರೆ ಈ ಒಂದು ಸಮಯದಲ್ಲಿ ನೀವು ಒಂದು ಚೈತನ್ಯ ಚರಿತಾಮೃತ ಓದೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಮಾತಾಜಿ ಆಮೇಲೆ ಇದು ಈಗ ಕ್ಲೋಸ್ಡ್ ಬುಕ್ ಎಕ್ಸಾಮ್ ಮಾರ್ಚ್ ಎಂಡ್ ಅಲ್ಲಿ ಇರ್ಬೋದು ಮಾತಾಜಿ, ಹೇಗೆ ಮಾತಾಜಿ? ಏನಾದ್ರು ಐಡಿಯಾ ಇದೆ ಮಾತಾಜಿ? ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ ಪ್ರಭುಜಿ. ನಾನು ಡೇಟ್ ಹೇಳ್ತೀನಿ. ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ, 18 ಚಾಪ್ಟರ್ ಫುಲ್ ಕಂಪ್ಲೀಟ್ ಆಗ್ಬಿಡ್ಲಿ. ಮತ್ತೆ ಡಿಸ್ಕಷನ್ ಕ್ಲಾಸಸ್ ಎಷ್ಟಿರುತ್ತೆ ಅಂತ ನೋಡ್ಕೊಂಡು ನಾನು ಹೇಳ್ತೀನಿ ಯಾವಾಗಿರುತ್ತೆ ಎಕ್ಸಾಮ್. ಹಾ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೋತೀನಿ. ಮಾತಾಜಿ ಏನಾಯ್ತು ಪ್ರಭು? ಅಟೆಂಡೆನ್ಸ್ ಹಾಕಿ ಪ್ರಭುಜಿ. ಹಾ ಮಾತಾಜಿ, ಸುಜಾತ ಮಾತಾಜಿ ಹಾಕಿದಿರಿ? ಪ್ರಭು ಪ್ರಭುಜಿ ನಿಮ್ಮದು ಹಾಕಿದೀನಿ ಸುಭಾಷಿಣಿ ಪ್ರಭುಜಿ ಹೋದ ವಾರ ಯಾರು ಅಟೆಂಡೆನ್ಸ್ ಹಾಕಿಲ್ಲ, ಯಾಕಂದ್ರೆ ಲಿಂಕೇ ಹಾಕ್ಲಿಲ್ಲ. ನಾನು ಹೊರಗಡೆ ಬಂದಿದ್ದೆ, ಅದ ಲಿಂಕ್ ಸಿಗೋಷ್ಟ್ರಲ್ಲಿ. ದಯವಿಟ್ಟು ಕ್ಷಮೆ ಇರ್ಲಿ ಮಾತಾಜಿ, ಅದು ನಾನು
ಮಿಸ್ ಮಾಡ್ಕೊಂಡ್ಬಿಟ್ಟೆ ಮಾತಾಜಿ, ದಯವಿಟ್ಟು ಕ್ಷಮೆ ಇರ್ಲಿ. ಅದು ಹೇಗೆ ಮಾಡ್ಲಿ ಮಾತಾಜಿ? ನಾನು ಎಲ್ಲರದ್ದು ಈಗ ಮತ್ತೆ ಹಾಕ್ಬೇಕು ಮಾತಾಜಿ? ಆಗುತ್ತೆ ಪ್ರಭುಜಿ. ಅದು ಹಾಕ್ಬೋದು ಮಾತಾಜಿ, ಬಟ್ ಅದೇ ಸ್ಕ್ರೀನ್ ಶಾಟ್ ನೋಡಿ ಹಾಕ್ಬೇಕು ಮಾತಾಜಿ. ಬಟ್ ಎಲ್ಲರದು ನನಗೆ ನಂಬರ್ ಎಲ್ಲರದು ಗೊತ್ತಿಲ್ಲ ಮಾತಾಜಿ, ನಾನು ಕೇಳಿ ಹಾಕ್ತೀನಿ ಮಾತಾಜಿ. ಓ, ನಿಮ್ಗೆ ನಂಬರ್ಸ್ ಬೇಕಲ್ಲ ಪ್ರಭುಜಿ? ಹೋದ ಹೌದು ವಾರದಲ್ಲಿ ನಂಬರ್ಸ್ ಮತ್ತೆ ಅವ್ರ ಊರ್ ಗೊತ್ತಾದ್ರೆ ಹಾಕ್ಬೋದು ಮಾತಾಜಿ. ನನಗೆ ಒಂದು 5-6 ಜನರದ್ದು ಗೊತ್ತಿದೆ ಮಾತಾಜಿ, ಉಳ್ದವ್ರದೆಲ್ಲ ನಾನು ಕೇಳಿ ಮತ್ತೆ ಹಾಕ್ತೀನಿ ಮಾತಾಜಿ. ಓಕೆ ಪ್ರಭುಜಿ. ದೊಡ್ಡ ಕ್ಷಮೆ ಇರ್ಲಿ ಮಾತಾಜಿ, ತಪ್ಪಾಯ್ತು ನನ್ನ ಕಡೆಯಿಂದ. ಇಲ್ಲ ಇಲ್ಲ ಪ್ರಭುಜಿ, ಅಂದ್ರೆ ನನಗೂ ಗೊತ್ತಾಗ್ಲಿಲ್ಲ, ಅದು ಗೂಗಲ್ ಫಾರ್ಮ್ ಅಂತ ನಾನು ಚೆಕ್ ಮಾಡ್ಲಿಲ್ಲ ಅದು ಏನಂತ. ಲಿಂಕ್ ಸಿಕ್ತು ಅಂತ ನಾ ಅದನ್ನೇ ಹಾಕ್ಬಿಟ್ಟೆ ಗ್ರೂಪ್ ಅಲ್ಲಿ. ಹಾ ಮಾತಾಜಿ, ನಾನು ಅರ್ಜೆಂಟ್ ಅಲ್ಲಿ ನೋಡ್ಲಿಲ್ಲ ಮಾತಾಜಿ, ಹಾಗೆ ಯಾವ್ದೋ ಒಂದು ಬಿಸಿಲಿ ಹಾಗೆ ಹಾಕಿಬಿಟ್ಟೆ ಮಾತಾಜಿ. ಹರೇ ಕೃಷ್ಣ ಪ್ರಭು. ಸೀತಾ ಸುಬೋಧಿನಿ ಮತ್ತೆ ಅಟೆಂಡೆನ್ಸ್ ಹಾಕ್ಬೇಕಂತ ಪ್ರಭು, ಅವ್ರಿಗೂ ಹಾಕ್ಲಿಕ್ಕೆ ಬರಲ್ಲಂತೆ. ಹಾ ಮಾತಾಜಿ, ಹಾಕ್ತೀನಿ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾಧನ ಚಾರ್ಟ್ ಮೊದಲಿಂದನೂ ನಾವು ಹಾಕೊಂಡ್ ಬಂದಿಲ್ಲ, ಈಗ ನಾವು ಹಾಕ್ತಾ ಇದೀವಿ ಮಾತಾಜಿ. ಅದು ಹೇಗೆ ಅಂತ ಮಾತಾಜಿ? ಈಗ ನೀವೇನ್ ಆಗ್ತಾ ಇದೀರಾ ಮಾತಾಜಿ, ಅದು ನನ್ನ ಒಂದು ಯೂನಿಟ್ ಗೆ ಕನ್ಸಿಡರ್ ಆಗುತ್ತೆ. ಅದು ಹಿಂದಿನ ಯೂನಿಟ್ ಗಳಲ್ಲಿ ಹೇಗೆ ಮಾರ್ಕ್ಸ್ ಕೊಡ್ತಾರೆ ಗೊತ್ತಿಲ್ಲ. ಅಂದ್ರೆ ಯಾಕಂದ್ರೆ ನಿಮ್ದು ಅಟೆಂಡೆನ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ, ನಿಮ್ಮ ಸಾಧನ ಚಾರ್ಟ್ ಕೂಡ ಕನ್ಸಿಡರ್ ಮಾಡ್ತಾರೆ ನಿಮ್ಗೆ ಅದು ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ. ಅಂದ್ರೆ ನೀವು ಇವಾಗ ಅದನ್ನ ಮಾಡ್ತೀರಾ ಅಂತಂದ್ರೆ ಈಗಾಗ್ಲೇ ಅವ್ರಿಗೆ ಸಿಕ್ಕಿರತ್ತಲ್ವಾ ನಿಮ್ದು ಯೂನಿಟ್ ರಿಸಲ್ಟ್. ಅವರು ಈಗಾಗ್ಲೇ ಎಕ್ಸಾಮ್ ಎಲ್ಲ ಕನ್ಸಿಡರ್ ಮಾಡಿ ಕರೆಕ್ಷನ್ಸ್ ಎಲ್ಲ ಆಗೋಗಿರುತ್ತೆ. ಆದ್ರೆ ನಂದು ಅಟ್ಲೀಸ್ಟ್ ಈಗ ಏನ್ ಶುರು ಮಾಡಿದೀರಾ ಅದನ್ನ ಕರೆಕ್ಟ್ ಆಗಿ ಮಾಡಿ ಮಾತಾಜಿ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಡ್ಯೂ ಟು ಸಮ್ ಕ್ರೈಟೀರಿಯಾ ಮಾತಾಜಿ, ಎಲ್ಲಾದ್ರೂ ಭಕ್ತಿಶಾಸ್ತ್ರ ಎಕ್ಸಾಮ್ ಫೇಲ್ ಆದ್ರೆ ಮಾತಾಜಿ, ಸೊ ಪುನಃ ಎಗೇನ್ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕಾಗತ್ತೆ ಮಾತಾಜಿ. ಅಂದ್ರೆ ಕೆಲವೊಂದು ಇವಾಗ ಬ್ರಹ್ಮ ಮುಹೂರ್ತದಲ್ಲಿ ಮಂಗಳಾರತಿ ಮಿಸ್ ಮಾಡಿರ್ತೀವಿ. ಅದೇ ರೀತಿ ಮಾತಾಜಿ ಹೇಳ್ದಾಗೆ ಸಾಧನಾ ಚಾರ್ಟ್ ತುಂಬಾ ಮೊದ್ಲಿಂದ ಮಿಸ್ ಮಾಡಿರ್ತೀವಿ. ಸೊ ಇದ್ರಿಂದ ಎಲ್ಲಾದ್ರೂ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಸೊ ನಾವು ಪುನಃ ಮಾಡ್ಬೇಕಾ ಮಾತಾಜಿ? ಫಸ್ಟ್ ಇಂದಲೇ ಮಾಡ್ಬೇಕಾಗತ್ತಾ? ಅಂದ್ರೆ ಮಾತಾಜಿ ಇಲ್ಲಿ ಸರ್ಟಿಫಿಕೇಟ್ ಎರಡು ರೀತಿ ಇರುತ್ತೆ. ಒಂದು ನೀವು ಪಾರ್ಟಿಸಿಪೇಟ್ ಮಾಡಿದೀರಾ ಅನ್ನೋದು ಸರ್ಟಿಫಿಕೇಟ್, ಇನ್ನೊಂದು ನೀವು ಪಾಸ್ ಆಗಿದ್ದೀರಾ ಅಂತ ಸರ್ಟಿಫಿಕೇಟ್. ನಿಮ್ಗೆ ಪಾಸ್ ಆಗಿದ್ದೀರಾ ಅಂತ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಅನ್ನೋ ಸರ್ಟಿಫಿಕೇಟ್ ಸಿಗುತ್ತೆ ಮಾತಾಜಿ. ಮಾತಾಜಿ ಮತ್ತೊಂದು ಮಾತಾಜಿ, ಅಂದ್ರೆ ಇದು ನಾವು ಕೃಷ್ಣ ಭಕ್ತಿಯಲ್ಲೇ ಮಾಡೋದಲ್ಲ ಅಷ್ಟೇ ಅಲ್ವಾ ಮಾತಾಜಿ? ಭಕ್ತಿ ಶಾಸ್ತ್ರಿ ಅಂತ ಹೇಳಿದ್ರೆ ಅಂದ್ರೆ ಇವಾಗ ಯಾವ ಸರ್ಟಿಫಿಕೇಟ್ ಸಿಕ್ಕಿದ್ರು ಮಾತಾಜಿ, ಅಂದ್ರೆ ಮುಂದೆ ಅಂದ್ರೆ ಲೆವೆಲ್ ಅಪ್ ಆಗ್ಲಿಕ್ಕೆ ಅಂತ ಏನಾದ್ರು ಕ್ರೈಟೀರಿಯಾ ಇದೆನಾ ಮಾತಾಜಿ? ನಂಗೆ ಐಡಿಯಾ ಇಲ್ಲ ಮಾತಾಜಿ ಅಷ್ಟು. ಅಂದ್ರೆ ಯಾವ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅಂದ್ರೆ ಮುಂದೆ ಏನು ಇದೆನಾ, ಅಲ್ಲ ಭಕ್ತಿಯಲ್ಲೇ ಇದು ಕಂಟಿನ್ಯೂ ಮಾಡೋದಾ? ಅದು ಒಮ್ಮೆ ಹೌದು. ಕ್ಲಾರಿಟಿ ಮಾತಾಜಿ. ಅಂದ್ರೆ ಮಾತಾಜಿ ಭಕ್ತಿ ಶಾಸ್ತ್ರಿ ಕಂಪ್ಲೀಟ್ ಆದ್ಮೇಲೆ ನೀವೆಲ್ಲರೂ ಕೂಡ ಭಕ್ತಿ ವೈಭವ್ಗೆ ನೆಕ್ಸ್ಟ್ ಹೋಗ್ತೀರಾ. ಲೆವೆಲ್ 6 ಇರುತ್ತೆ, ನೀವು ಅಲ್ಲಿಗೆ ಹೋಗ್ತೀರಾ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಮಾತಾಜಿ. ಅದು ಪಾರ್ಟಿಸಿಪೇಷನ್ ಮತ್ತೆ ಪಾಸ್ ಅಂತ ಎರಡು ಕೊಡ್ತಾರಂತ ಹೇಳಿದ್ರಲ್ಲ, ಪಾರ್ಟಿಸಿಪೇಷನ್ ಮಾತ್ರ ಸಿಕ್ಕಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ವಾ ಭಕ್ತಿ ಹಾ ವೈಭವ? ಮಾತಾಜಿ, ಅದೇ ಕ್ವಶನ್ ಇತ್ತು ಮಾತಾಜಿ. ಅಂದ್ರೆ ನನಗೆ ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ ಮಾತಾಜಿ. ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಎಲ್ಲರೂ ಕಂಪ್ಲೀಟ್ ಮಾಡಿನೇ ಹೋಗಿದ್ದಾರೆ. ಆದ್ರೆ ಹೇಳ್ತಾರೆ ಸರ್ಟಿಫಿಕೇಟ್ ಇಶ್ಯೂ ಮಾಡುವಾಗ ನೀವು ಇದೆಲ್ಲ ಅಂದ್ರೆ ಎಕ್ಸಾಮ್ ಬರೆಯೋದಿಲ್ಲ, ಮತ್ತೆ ಇನ್ನ ಏನೇನೋ ಮಿಸ್ ಮಾಡ್ತೀರಾ ಅಂತ. ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ನೀವು ಮತ್ತೆ ಬರೀಲೇಬೇಕಾಗುತ್ತೆ. ಆದ್ರೆ ಫೇಲ್ ಆಗಿದ್ದಾರೆ ಅಂದ್ರೂ ಕೂಡ ಅವ್ರು ಮತ್ತೆ ಪಾಸ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ನೀವು ಯಾವ್ದೆಲ್ಲ ಸಾಧನೆಗಳು ಮಾಡ್ದೀರಾ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ಜಸ್ಟ್ ಪಾರ್ಟಿಸಿಪೇಷನ್ ಅಷ್ಟೇ ಕೊಡ್ತಾರೆ ಅಂತಾನೆ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಯಾರಿಗೆ ಆತರ ಸಿಕ್ಕಿದೆ ಅಂತ ನನಗೂ ಏನು ಐಡಿಯಾ ಇಲ್ಲ ಮಾತಾಜಿ. ಬಟ್ ಹೇಳೋದಂತೂ ನಿಜ, ಅವ್ರಿಗೆ ನಾವು ಅಂದ್ರೆ ಕಂಪ್ಲೀಟ್ ಅಂತ ಹಲವಾರು ಕೊಡೋದಿಲ್ಲ. ಕ್ವಶನ್ಸ್ ಇತ್ತು ಹರೇ ಮಾತಾಜಿ. ಕೃಷ್ಣ ಅಂದ್ರೆ ಮಾತಾಜಿ. ಎಕ್ಸಾಮ್ ಹೇಗೂ ಪಾಸ್ ಆಗ್ತೀವಿ ಮಾತಾಜಿ. ಸೊ ಎಕ್ಸಾಮ್ ಪಾಸ್ ಆದ್ರೆ ಅಂದ್ರೆ ಅದು ಕಂಪ್ಲೀಟ್ ಅಂತ ಅರ್ಥನ ಮಾತಾಜಿ? ಅಂದ್ರೆ ಸಾಧನೆ ಕೆಲವೊಂದು ಮಿಸ್ ಆಗಿರುತ್ತೆ, ಸೊ ಆವಾಗ ಏನ್ ಮಾಡ್ತಾರೆ ಮಾತಾಜಿ? ಪಾರ್ಟಿಸಿಪೇಟ್ ಅಂತಾನೆ ಕೊಡ್ತಾರಾ ಅಲ್ಲ L6ಗೆ ಮೂವ್ ಮಾಡ್ತಾರಾ ಮಾತಾಜಿ? ಸಾರಿ ಅಂದ್ರೆ ಅವ್ರಿಗೆ ಮಾತಾಜಿ, ತುಂಬಾ ಗೊಂದಲ ಇದೆ ಮಾತಾಜಿ, ಅದಕ್ಕೆ ಇಲ್ಲ ಕೇಳ್ತಾ ಇಲ್ಲ ಇದ್ದೀನಿ. ಎಲ್ಸ್ ಅಂದ್ರೆ ಅವ್ರು ಹೇಳೋದಷ್ಟೇ ಮಾತಾಜಿ. ನೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಅಂದ್ರೆ ಈಗ ಹೇಳ್ತಾರೆ ನಿಮ್ಗೆ ಟೆಂಪಲ್ಗೆ ಬರ್ಬೇಕು, ಮತ್ತೆ ಸೇವೆಗಳು ಮಾಡ್ಬೇಕು, ಮತ್ತೆ ಮಂಗಳಾರತಿ ಕಂಪ್ಲೀಟ್ ಪ್ರತಿದಿನ ಅಟೆಂಡ್ ಮಾಡ್ಬೇಕು. ಅದು ಅವರೇ ತಗೋತಾ ಇದ್ದಾರೆ ಅಟೆಂಡೆನ್ಸ್ ಇದೆಲ್ಲ. ಸೊ ಹಾಗಾಗಿ ಅವ್ರ ಫುಲ್ ಗಮನ ಅಂದ್ರೆ ನೋಡ್ತಾ ಇರ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಇವ್ರು ಎಲ್ಲ ಮಾಡ್ತಾ ಇದಾರ ಅಂತ. ಭಕ್ತಿ ಶಾಸ್ತ್ರಿ ಅಂದ್ರೆ ಬರೀ ಜಸ್ಟ್ ರೈಟಿಂಗ್ ಎಕ್ಸಾಮ್ ಅಷ್ಟೇ ಅಲ್ಲ ಮಾತಾಜಿ, ಅದನ್ನ ರಿಯಲ್ ಲೈಫ್ ಅಲ್ಲಿ ಎಷ್ಟು ಅವರು ಅಳವಡಿಸ್ಕೊಂಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾವು ಸೇವೆಯ ಒಂದು ಸ್ಟೇಜ್ಗೆ ಬಂದಿರಬೇಕು. ಸೇವೆ ಮಾಡ್ತಾ ಇಲ್ಲ ಅಂತಂದ್ರೆ ಮತ್ತೆ ಅದು ಬರೀ ಪಾರ್ಟಿಸಿಪೇಷನ್ ಅಷ್ಟೇ ಅಂತ ಕನ್ಸಿಡರ್ ಮಾಡ್ತಾರೆ.
ಅಂದ್ರೆ ಮಾತಾಜಿ ನಾವು ಪರ್ಸನಲಿ ಇವಾಗ ಲೊಕೇಶನ್ ಚೇಂಜ್ ಇರುತ್ತೆ. ಇವಾಗ ಇವರು ಚೈತನ್ಯ ಮಾತಾಜಿ UAE ಅಲ್ಲಿ ಇದ್ದಾರೆ. ಸೊ ನಂದು ವರ್ಕ್ ಶಿಫ್ಟೇ ಬೇರೆ ಇದೆ ಮಾತಾಜಿ, ಜಪಾನ್ UAE ಇದೆ. ಸೊ ನಾವು ನಿಜವಾಗಿ ಇಂಪ್ಲಿಮೆಂಟೇಶನ್ ಮಾಡಿರ್ತೀವಿ, ಆದ್ರೆ ಕೆಲವೊಮ್ಮೆ ಡ್ಯೂ ಟು ಸಮ್ ರೀಸನ್ ಅದು ಮಿಸ್ ಆಗ್ಬಿಡುತ್ತೆ. ಬಟ್ ಅದ್ ನಮ್ಗೆ ತೋರ್ಸ್ಲಿಕ್ಕೆ ಆಗಲ್ಲ ಮಾತಾಜಿ ಯಾರಿಗೂ ಕೂಡ. ಸೊ ನಾವು ಮಾಡಿದ್ರೆ ಸೊ ಅದು ಏನ್ ಮಾಡೋದು ಮಾತಾಜಿ ಅಂತ ಸಿಚುವೇಶನ್ ಅಲ್ಲಿ ಅಂತ. ಮಾತಾಜಿ ನಾವು ನಾವು ಮಾಡ್ತಾ ಅಂತ ಇದೀವಿ, ಅಲ್ಲ, ಪ್ಯೂರ್ ಕೃಷ್ಣ ಭಕ್ತಿಯಲ್ಲಿ ಇದೀವಿ. ನಾವು ಮಂಗಳಾರತಿ ಪೂರ್ತಿ ಮಾಡ್ತೇನೆ ಮನೆಯಲ್ಲಿ. ನರಸಿಂಹಾರತಿ, ಮಂಗಳಾರತಿ, ತುಳಸಿ ಆರತಿ ಎಲ್ಲ. ನಂದು ಸೇಮ್ ಕೇಸ್ ಶಿಕ್ಷಾಷ್ಟಕಮನು ಹೇಳ್ತೇನೆ ಮತ್ತೆ ಟೈಮಿಂಗ್ಸ್ ಬೇರೆ ಬೇರೆ ನೋಡ್ಲಿಕ್ಕೂ ಆಗ್ಬಿಟ್ಟಿದೆ. ಆಗುದಿಲ್ಲ ಅದನ್ನು. ಓಕೆ ಮಾತಾಜಿ, ನೀವು ನೆಕ್ಸ್ಟ್ ಭಕ್ತಿಶಾಸ್ತ್ರಿ ಆದ್ಮೇಲೆ ಎಲ್ಲರಿಗೂ ಕೂಡ ಕಂಪಲ್ಸರಿ ಮಾಡ್ತಾರೆ, ಯಾರು ಭಕ್ತಿಶಾಸ್ತ್ರಿ ಮುಗಿಸಿದಾರೆ ಅವರೆಲ್ಲರೂ ಕೂಡ ದೀಕ್ಷೆ ತಗೋಬೇಕು ಅಂತ. ಆಗ ನಿಮ್ಗೆ ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ, ನಾವು ಎಲ್ಲ ಆರತಿ ಮಾಡಿದೀವಿ ಅಂತ ಆ ಎಲ್ಲಾ ಶ್ಲೋಕಗಳನ್ನ ಕೀರ್ತನೆಗಳನ್ನ ಕೇಳ್ತಾರೆ. ಆಗ ನೀವು ಹೇಳ್ಬೇಕು. ಅದು ಬರ್ತದೆ ಮಾತಾಜಿ, ಹಾ, ಪರವಾಗಿಲ್ಲ. ಅದು ಬರ್ತಾ ಇದೆ ಅಂತಂದ್ರೆ ನೀವು ಮಾಡ್ತಾ ಆಗುತ್ತೆ ಇದ್ದೀರಾ ಅಂತ ಮಾತಾಜಿ, ಅದು ಅರ್ಥ. ಬರುತ್ತೆ ಮಾತಾಜಿ. ಹಾ ಅದೇ ಮಾತಾಜಿ, ನೀವು ಅದು ಅದನ್ನ ಬರ್ತದೆ. ನೋಡ್ದಿರಾ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಾನೆ ಆಗುತ್ತೆ. ಮಾತಾಜಿ, ಓಕೆ ಮತ್ತೆ ಈ ಮಾತಾಜಿ, ಭಕ್ತಿಶಾಸ್ತ್ರದ್ದು ಸರ್ಟಿಫಿಕೇಟ್ ಧನ್ಯವಾದ. ಅಂದ್ರೆ ಹರಿನಾಮ ದೀಕ್ಷೆ ಆದವರಿಗೆ ಬ್ರಾಹ್ಮಣ ದೀಕ್ಷೆ ಆಗ್ಬೇಕಾದ್ರೆ ಇದು ಮುಖ್ಯವಾ ಅಂತಲ್ವಾ ಮಾತಾಜಿ? ಭಕ್ತಿಶಾಸ್ತ್ರದ್ದು ಹಾಗೆ ಇದೆಯಾ? ನಾನೆಲ್ಲೋ ಕೇಳಿದ್ದೇನೆ, ಅದಕ್ಕೆ ಕೇಳಿದ್ದೆ ಮಾತ್ರ. ಹೌದು ಮಾತಾಜಿ, ನೀವು ಬ್ರಾಹ್ಮಣ ದೀಕ್ಷೆ ಬ್ರಾಹ್ಮಣ ತಗೋಬೇಕು ದೀಕ್ಷೆ ಅಂದ್ರೆ ಹಾ, ಭಕ್ತಿಶಾಸ್ತ್ರಿ ಆಗಿರ್ಲೇಬೇಕು. ಆಗಿರ್ಬೇಕು. ಆ, ಧನ್ಯವಾದ. ಮಾತಾಜಿ ಇನ್ನೊಂದು ಮಾತಾಜಿ, ಬ್ರಾಹ್ಮಣ ದೀಕ್ಷೆ ಅಂತ ಹೇಳುವಾಗ ಮಾತಾಜಿ ಇವಾಗ ಗಂಡ ಹೆಂಡತಿ ಮದ್ವೆ ಆಗಿರ್ತಾರೆ ಮಾತಾಜಿ. ಸೊ ಅಲ್ಲೂ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಮಾತಾಜಿ, ಅಂದ್ರೆ ಟೆಲಿವಿಷನ್ಸ್ ನೋಡ್ಲೇಬಾರ್ದು ಅಂತ, ಅದೆಲ್ಲ ಕಂಪಲ್ಸರಿ ಅಲ್ವಾ ಮಾತಾಜಿ ಮತ್ತೆ ಬರುವಂತದ್ದು? ಹಾ ಮಾತಾಜಿ, ಅಂದ್ರೆ ಲೌಕಿಕವಾದ ವಿಷಯಗಳಲ್ಲಿ ತೊಡಗಬಾರ್ದು ಅನ್ನೋಂಥದ್ದು ಇರುತ್ತೆ, ನಿಯಮಗಳಿರುತ್ತೆ. ಓಕೆ ಮಾತಾಜಿ, ಅಂದ್ರೆ ಆಹಾರದ ಮಟ್ಟದಲ್ಲಿ ಎಲ್ಲವೂ ಕೂಡ ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದೀವಿ ಮಾತಾಜಿ. ಬಟ್ ಅದೇ ಮುಂದೆ ಹೇಗೆ ಅಂತ ಅಂದ್ರೆ ಯಾವ್ದೆಲ್ಲ ಮಸ್ಟ್ ಆಗಿ ಕಂಪಲ್ಸರಿ ಇದೆ ಅಂತ ಹೇಳಿ ಮಾತಾಜಿ. ಅಂದ್ರೆ ಕೆಲವರು ಟಿವಿ ನೋಡ್ತಾರಲ್ಲ ಮಾತಾಜಿ, ಸೊ ಅದ್ ನಿಜವಾಗಿ ನಾವು ದೀಕ್ಷೆ ತೆಗ್ದ್ಮೇಲೆ ಟಿವಿ ನೋಡ್ಲೇಬಾರ್ದಲ್ಲ ಮಾತಾಜಿ. ಎಲ್ಲೋ ಒಂದ್ ಕಡೆ ಅದು ಪ್ಯಾಂಪ್ಲೆಟ್ ರೀಡ್ ಮಾಡಿರೋ ನೆನ್ಪಿತ್ತು ಮಾತಾಜಿ. ಅದಕ್ಕೆ ನಾನು ದೀಕ್ಷೆಗೆ ತಕೊಳ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಮನೇಲಿ ಎಲ್ಲಾದ್ರೂ ಟಿವಿ ಇಡ್ತಾರೆ, ತಪ್ಪಿ ನೋಡ್ಬಿಟ್ಟು ಹೋಗ್ತೀವಿ, ನಾವು ಮನೇಲಿ ಇರ್ತೀವಿ ತಾಯಿಯೊಂದಿಗೆ ಕುತ್ಕೊಂಡು. ಸೊ ನಂಗ್ ತಲೆಯಲ್ಲಿ ಬಂತಂದ್ರೆ ದೀಕ್ಷೆ ಪಡೆದ್ಮೇಲೆ ಬರ್ಬಾರ್ದು ಮಾತಾಜಿ ಕೇಳ್ದೆ, ಅಂದ್ರೆ ತಪ್ಪಿ ಎಲ್ಲಾದ್ರೂ ಟೆಲಿವಿಷನ್ ನೋಡೋಗುತ್ತಲ್ವಾ ಮಾತಾಜಿ, ನ್ಯೂಸ್ ಆಗಿರ್ಬೋದು ಏನಾದ್ರು. ಅಂದ್ರೆ ಮಾತಾಜಿ ಅದು ಏನಾಗ್ಬಿಡುತ್ತೆ ಅಂದ್ರೆ ನೀವು ರಿಯಲಿ ತುಂಬಾ ಸೀರಿಯಸ್ ಆಗಿ ಭಕ್ತಿ ಮಾಡಕ್ಕೆ ಶುರು ಮಾಡಿದ್ರಿ ಅಂದ್ರೆ ನಿಮ್ಗೆ ಸಮಯನೇ ಸಿಗೋದಿಲ್ಲ ಅದೆಲ್ಲ ಮಾಡೋದಕ್ಕೆ. ಟಿವಿ ನೋಡಕ್ಕೆ ನಿಮ್ಗೆ ನಿಜವಾಗ್ಲೂ ಓಕೆ ಸಮಯ ಸಿಕ್ಕಲ್ಲ ಮಾತಾಜಿ. ಮಾತಾಜಿ. ಹೌದು ಮಾತಾಜಿ, ನಿಜವಾಗ್ಲೂ ಸಿಗಲ್ಲ. ಹಾ ಮಾತಾಜಿ, ಅದು ಹೌದು ಮಾತಾಜಿ. ಅಂದ್ರೆ ನ್ಯೂಸ್ ಎಲ್ಲ ಕೆಲವೊಮ್ಮೆ ಅಂದ್ರೆ ಎಲ್ಲೋ ಒಂದ್ ಕಡೆ ವಾತಾವರಣದಲ್ಲಿ ಕೂತಾಗ ಸಮ್ ಟೈಮ್ ಅಂದ್ರೆ ನ್ಯೂಸ್ ಇಟ್ಟಿರ್ತಾರೆ, ಸೊ ಫುಡ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಅಂದ್ರೆ ತಪ್ಪಿ ಅದ್ರ ಮುಂದೆನೆ ಇರ್ತೀವಿ ಅಲ್ವಾ ಮಾತಾಜಿ, ತಲೆಯಲ್ಲಿ ಅದೆಲ್ಲ ಬಂತು ಮಾತಾಜಿ. ಸೊ ಅದಕ್ಕೆ ಸ್ವಲ್ಪ ಸಮಯ ಭಕ್ತಿಯಲ್ಲಿ ಸ್ಟ್ರಾಂಗ್ ಆಗ್ಬಿಟ್ಟು ಮತ್ತೆ ನೋಡೋಣ ಅಂತ ಹಂಗೆ ಥಿಂಕ್ ಮಾಡಿದೆ ಮಾತಾಜಿ. ಅಂದ್ರೆ ಆತರ ನೀವು ಪೋಸ್ಟ್ ಪೋನ್ ಮಾತ್ರ ಮಾಡ್ಬೇಡಿ ಮಾತಾಜಿ, ಪೋಸ್ಟ್ ಪೋನ್ ಮಾಡಿದ್ರೆ ಅದು ನಾಳೆ 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 ಬರೋದಿಲ್ಲ. ಹಾಗಾಗಿ ಟ್ರೈ ಮಾಡಿ ಅಷ್ಟೇ, ಎಫರ್ಟ್ ಅವಕಾಶ ಯಾವಾಗ ಆಗತ್ತೆ ಅಂತ. ಸಿಗುತ್ತೋ ಅವಾಗ ಉಪಯೋಗಿಸ್ಕೊಂಬಿಡಿ ಮಾತಾಜಿ, ಅವಕಾಶ ಮಾತ್ರ ಅದೇ, ತಪ್ಪಿಬೇಡಿ. ಲೈಫ್ ತುಂಬಾ ಶಾರ್ಟ್ ಮಾತಾಜಿ, ಅದು ತುಂಬಾನೇ ಹಾ ಶಾರ್ಟ್, ಮಾತಾಜಿ, ಹೇಳಕ್ಕಾಗಲ್ಲ ಎಷ್ಟು ದಿನ ಹೌದು ಅಂತ. ಮಾತಾಜಿ. ಚಾನ್ಸ್ ಸಿಕ್ಕಿದಾಗ ಅದ್ ಮಾಡ್ಬಿಡ್ಬೇಕಷ್ಟೇ. ಅಂದ್ರೆ ಎಷ್ಟು ಹಾ ಜನ ಕೃಷ್ಣ ಮಾತಾಜಿ, ಪ್ರಜ್ಞೆಗೆ ಅಂದ್ರೆ ಬರಕ್ಕಾಗುತ್ತೆ ಅಂತ. ಅಂದ್ರೆ ಉದ್ದೇಶ ಇಷ್ಟೇ ಮಾತಾಜಿ, ಅಂದ್ರೆ ಮತ್ತೆ ತಪ್ಪಾಗ್ಬಾರ್ದಲ್ವಾ ಅಂತ ಅದೊಂದು ಅದು ಭಯ ಮಾತಾಜಿ. ಅಂದ್ರೆ ದೀಕ್ಷೆ ಪಡೆದ ಮೇಲೆ ಅದೇ ತರ ಇರ್ಬೇಕು, ತಪ್ಪಿ ಕೂಡ. ಹಾ ಈಗ ಮಾತಾಜಿ. ನೀವೇನು ವರಿ ಮಾಡ್ತಾ ಇದ್ದೀರಾ ಮಾತಾಜಿ, ಆ ಭಯನೇ ನಿಮ್ಮನ್ನ ಸ್ಟಾಪ್ ಮಾಡ್ಸುತ್ತೆ ಎಲ್ಲ. ಕೃಷ್ಣನ್ ಮೇಲೆ ಭಾರ ಹಾಕ್ಬಿಡಿ ಮಾತಾಜಿ. ಹಾ ಮಾತಾಜಿ, ನಂಗೆ ಅದೇ ಮಾತಾಜಿ, ಮನೇಲಿ ಫ್ಯಾಮಿಲಿ ಆದ್ರೂ ಸ್ವಲ್ಪ ಸಪೋರ್ಟ್ ಇಲ್ಲ ಮಾತಾಜಿ, ಅವರಿಗೆ ಗೊತ್ತಿಲ್ಲದೆ ಹೈಡ್ ಮಾಡಿನೇ ಭಕ್ತಿ ಮಾಡ್ಬೇಕು ಇವಾಗ. ಸೊ ಅದಕ್ಕೆ ಸ್ವಲ್ಪ ಅಂದ್ರೆ ಮಾಡ್ಬೋದಾ ಮಾಡ್ಬಾರ್ದಾ, ಸೊ ಅದಕ್ಕೆ ಲ್ಯಾಗಿಂಗ್ ಬಿಹೈಂಡ್ ಆಗ್ತಾ ಇದೆ ಮಾತಾಜಿ. ಅಂದ್ರೆ ನಿಜವಾಗ್ಲೂ ಮಾತಾಜಿ, ಯಾವಾಗ ನೀವು ಏನಂತ ಹೇಳ್ತಾರೆ ಪ್ರಾಮಾಣಿಕವಾಗಿ ಪ್ರೇಯರ್ಸ್ ಮಾಡ್ತೀರಾ, ಅದಕ್ಕೆ ಭಗವಂತ ಕೂಡಲೇ ಸ್ಯಾಂಕ್ಷನ್ ಮಾಡ್ಬಿಡ್ತಾನೆ. ಅದೇ ನಿಮ್ಮ ವಾತಾವರಣ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡೋ ಹಾಗೆ ಅವನೇ ಹೆಲ್ಪ್ ಮಾಡ್ತಾನೆ. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಅವನೇ ಇದ್ದಾನಲ್ಲ, ಅವನು ಡಿಸೈಡ್ ಮಾಡ್ದ ಅಂದ್ರೆ ಯಾರು ನಮ್ಮನ್ನ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈ ಮಾತು ಹೌದು ನಿಜ, ಮಾತಾಜಿ. ಇದು ನಮ್ ಜೀವನದಲ್ಲೂ ಆಗಿದೆ ಮಾತಾಜಿ ಈ ತರ. ಹಾ ಮಾತಾಜಿ, ಅಂದ್ರೆ ಮ್ಯಾರೇಜ್ ಆದವ್ರಿಗೆ ಅದ್ರ
ಅದಕ್ಕಿಂತ ಮೊದ್ಲಿನ ಸ್ಟೇಜ್ ಅಲ್ಲಿ ಇದ್ದವರಿಗೆ ಅಟ್ಲೀಸ್ಟ್ ಒಬ್ಬರಾದ್ರೂ ಮನೇಲಿ ಆ ಪ್ರಾಮಾಣಿಕ ಭಕ್ತರು ಇಲ್ಲದಿದ್ರೆ ಮಾತಾಜಿ ಅದು ಸ್ವಲ್ಪ ಅಂದ್ರೆ ಜಾಸ್ತಿನೇ ಕಷ್ಟ ಮಾತಾಜಿ ಒಪ್ಪಿಸ್ಲಿಕ್ಕೆ. ಸೊ ಅಂದ್ರೂ ಕೂಡ ಭಕ್ತಿ ಸ್ಟೇಜ್ ಅಲ್ಲಿ ಭಗವಂತ ಕರುಣೆ ಮಾಡಿದಾನೆ ಮಾತಾಜಿ. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಆದಷ್ಟು ಕೆಲವೊಬ್ಬರ ಮನ್ಸನ್ ಚೇಂಜ್ ಮಾಡಿದಾನೆ, ಜೀವನದಲ್ಲಿ ಆಗ್ತಾ ಇದೆ. ಆದ್ರೂ ಕೂಡ ಇನ್ನು ಹೆಚ್ಚಿನ ಮಟ್ಟದ್ದಾಗ್ಬೇಕಷ್ಟೇ ಮಾತಾಜಿ. ಮಾತಾಜಿ ನೀವು ಮ್ಯಾರಿಡ್ ಅಲ್ವಾ ಮಾತಾಜಿ? ನೀವು ಬ್ರಾಹ್ಮಣ ದೀಕ್ಷೆ ಆಗಕ್ಕೆ ಮಾತಾಜಿ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಡಿವೋಟಿನೇ ಮದ್ವೆ ಆಗ್ಬಿಡಿ ಮಾತಾಜಿ, ಇನ್ನೂ ಈಸಿ ಆಗ್ಬಿಡುತ್ತೆ. ಹಾ, ದೀಕ್ಷೆ ತಗೊಂಡವ್ರನ್ನೇ ಮದ್ವೆ ಆಗ್ಬಿಡಿ, ನೀವು ಅದೇ ದೀಕ್ಷೆ ತಗೊಂಡು. ಹಲವಾರು ಗೊಂದಲ ಮಾತಾಜಿ. ಅಂದ್ರೆ ಮನೇಲಿ ಅದಕ್ಕೆ ಒಪ್ಪಲ್ಲ, ಸೊ ಅದಕ್ಕೆ ಅದ್ರಲ್ಲೂ ಕೂಡ ಡಿಲೇ ಆಗ್ತಾ ಇದೆ ಮಾತಾಜಿ. ಸೊ ತುಂಬಾ ಗೊಂದಲ ಅದ್ರಲ್ಲೇ ಇದೆ ಇವಾಗ ಕೂಡ. ಸೊ ನಂಗೆ ಇವ್ರು ಹೇಳಿದ್ದು ನೋಡ್ಲಿಕ್ಕೆ ಇಷ್ಟ ಇಲ್ಲ, ಸೊ ಭಕ್ತರು ಬೇಕು ಅಲ್ಲ, ಸೊ ಹೀಗೆ ಇದೆ ಮಾತಾಜಿ. ಮಾತಾಜಿ ಭಕ್ತರೇ ಸಿಗ್ತಾರೆ ಬಿಡಿ ನಿಮಗೆ. ಗುರು ಮಹಾರಾಜ್ ಮ್ಯಾಟ್ರಿಮೋನಿ ಮಾಡಿದಾರಲ್ಲ ಮಾತಾಜಿ ಡಿವೋಟಿಸ್ದು. ಅದೇ ಮಾತಾಜಿ, ಅಂದ್ರೆ ಮನೆಯವರದ್ದೇ ಭಕ್ತಿ ಇಲ್ಲಲ್ಲ ಮಾತಾಜಿ, ಸೊ ಅವ್ರು ಹೇಳಿದ್ರು ಕೇಳಬೇಕಲ್ವ ಮಾತಾಜಿ. ಅದೇ ದೊಡ್ಡ ಚಾಲೆಂಜಿಂಗ್ ಮಾತಾಜಿ, ಇವಾಗ ಸ್ಟೇಜ್ ಅಲ್ಲಿ ದೊಡ್ಡ ಚಾಲೆಂಜಿಂಗ್. ಕೃಷ್ಣನ ಕೃಪೆ ಇರುತ್ತೆ ಮಾತಾಜಿ, ಧೈರ್ಯವಾಗಿ ಇರಿ, ಭಗವಂತನ ಆಶೀರ್ವಾದ ಇರುತ್ತೆ. ನಾವೆಲ್ಲರೂ ಕೂಡ ಪ್ರೇ ಮಾಡ್ತೀವಿ ನಿಮ್ಗೆ ಡಿವೋಟಿ ಫ್ಯಾಮಿಲಿನೇ ಸಿಗ್ಲಿ. ಇದ್ರಲ್ಲಿ ನಂಬಿಕೆ ಇಡ್ಸಿ ಮಾತಾಜಿ, ಎಲ್ಲ ಆಗತ್ತೆ. ಹಂಗಲ್ಲಿ ವಿಶ್ವಾಸ ಇಡ್ಸಿರ್ಬೇಕು, ಎಲ್ಲದೂ ಆಗತ್ತೆ ಅಂತ ಭಗವಂತನ ಹಾ ಮೇಲೆ ಮಾತಾಜಿ, ಅಶ್ವಿನಿ ಎಲ್ಲ ಮಾತಾಜಿ. ಕೃಷ್ಣನಿಗೆ ಹಾಕ್ಬಿಟ್ಟಿದೀನಿ ಮಾತಾಜಿ. ಹಾ, ಅವನ ಮೇಲೆ ಹಾಕ್ಬಿಡಿ, ಎಲ್ಲ ಮಾಡ್ತಾನೆ ಅವನು. ಅವ್ನು ನಮ್ಮನ್ನ ನಮ್ಗೆ ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆಯಲ್ಲಿ ನಾವು ಎಲ್ಲ ಗೆಲ್ಬೇಕು, ಮಾಡ್ತಾನೆ. ಗೆದ್ರೆ ಮಾತ್ರ ಆಗತ್ತಿಲ್ಲ, ಅಂದ್ರೆ ಅವ್ನ ಪರೀಕ್ಷೆಗೆ ನಮ್ಗೆ ನಾವು ಗೆಲ್ಬೇಕು. ಮಾತಾಜಿ ನಾನೊಂದ್ ಎಕ್ಸಾಂಪಲ್ ಹೇಳ್ತೀನಿ. ವಿಜಯ್ ತಂಗೆ ಪ್ರಸಾದನೇ ಬೇಕಲ್ಲ ಮಾತಾಜಿ ಎಲ್ಲಿಗೆ ಹೋದ್ರುನು. ಈಗ PUC ಆದ್ಮೇಲೆ ಎಲ್ಲಿ ಹೋಗ್ತಾಳ ಏನು ಅಂತ ನಾನ್ ಚಿಂತೆ ಮಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ಕೃಷ್ಣ ಇದಾರ್ ಸುಮ್ನಿರಮ್ಮ, ಯಾಕೆ ಚಿಂತೆ ಮಾಡ್ತೀಯ, ಎಲ್ಲಿಗೆನ ಹೋಗ್ಲಿ ಅಂತ ಇದ್ಲು ಮಾತಾಜಿ. ಈಗ ನಮ್ಗೆ PG ಸಿಕ್ಕಿದೆ ಮಾತಾಜಿ, ಅಲ್ಲಿ ಅವಳ ಒಬ್ಳಿಗೇನೆ ಪ್ರಸಾದ ಮಾಡ್ಕೊಡ್ತಾರೆ. ಹಂಗೆ ಹರಿ ನಾವು ಬೋಲ್, ಹರಿ ಬೋಲ್ ಮಾತಾಜಿ. ಮಾತಾಜಿ ಮಾತಾಜಿ ವಿಜೇತ ಮಾತಾಜಿ ನಿಮ್ ಮಗಳ ಮಾತಾಜಿ? ಹಾ ಮಾತಾಜಿ, ಅವ್ರಿಗೆ BAMS ಸೀಟ್ ಸಿಕ್ಕಿದೆ, ಈಗ ಅಲ್ಲಿ ಮಾಡ್ತಾ ಇದಾರೆ ಶಿವಮೊಗ್ಗದಲ್ಲಿ. ಹಾ ಡಿವೋಟಿ ಮಾತಾಜಿ. ಸಂಪರ್ಕನೇ ಇದೆ ಮಾತಾಜಿ, ಪ್ರತಿ ಸಂಡೇನು ಇಲ್ಲಿ ಹೆಂಗಿದೆಯೋ ಹಂಗೆ ಇದೆ. ಆದ್ರೆ ಮಾತಾಜಿ ಈಗ ಅಮ್ಮ ಮಗಳು ಇಬ್ರು ಭಕ್ತಿಶಾಸ್ತ್ರಿ ಒಂದೇ ಸತಿ ಮಾಡ್ತಾ ಇದ್ದೀರಾ ಮಾತಾಜಿ? ಮಾಡ್ತೀವಿ ಮಾತಾಜಿ. ಓ, ಮುದ್ದುಮಣಿ ಮಾತಾಜಿ ಅಂದ್ರೆ ಅಮ್ಮ ಅಲ್ಲ ಮಾತಾಜಿ, ವಿಜೇತ ಮಾತಾಜಿ ಅಮ್ಮ, ಅಂದ್ರೆ ಹೌದು ವಿಜೇತ ನಾನು ಮಾತಾಜಿ. ತಪ್ಪು ತಿಳ್ಕೊಂಡಿದ್ದೆ, ಸಾರಿ ಮಾತಾಜಿ, ಕ್ಷಮೆ ಇರ್ಲಿ. ಇರ್ಲಿ ಮಾತಾಜಿ. ಹಂಗೆ ನಾವು ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಮಾತಾಜಿ. ಅಷ್ಟೇ ಒಳ್ಳೆ ಪ್ರಸಾದ ಸಿಗ್ತಿದೆ. ಸಂಡೆ ಸತ್ಸಂಗ ತುಂಬಾ ಚೆನ್ನಾಗಿದೆ, ಎಲ್ಲರೂ ತುಂಬಾ ಒಳ್ಳೆ ಡಿವೋಟಿಸ್ ಇದಾರೆ. ಇಲ್ಲಿ ಹೆಂಗಿದೆಯೋ ಹಂಗೆ ಇದೆ. ಹರೇ ಕೃಷ್ಣ ಮಾತಾಜಿ. ವಿಜೇತ ಮಾತಾಜಿ ಸ್ಟ್ರೇಟ್ ರ್ಯಾಂಕ್ ಮಾತಾಜಿ PU ನಲ್ಲಿ. ಅವ್ರು ತುಂಬಾ ಶುದ್ಧ ಭಕ್ತರಿದ್ದಾರೆ ಮಾತಾಜಿ. ಕೀರ್ತನೆ, ಭಗವದ್ಗೀತೆ ಕ್ಲಾಸ್ ಕೊಡ್ತಾರೆ ಮಾತಾಜಿ. ಮಾರ್ನಿಂಗ್ ಅಷ್ಟೊಂದು ಹೊಗಳ್ಬೇಡಿ ಮಾತಾಜಿ. 5 ಗಂಟೆಯಿಂದ ಡೈಲಿ ಭಗವದ್ಗೀತೆ ಕ್ಲಾಸ್ ಕೊಡ್ತಾರೆ ಮಾತಾಜಿ ಅವರು. ಮಾತಾಜಿ ನನ್ಗೆ ಅದು ಒಂದು ಗೊತ್ತಾಯ್ತು, ಹರಿಣಿ ಮಾತಾಜಿ ಹೇಳಿದ್ರು ನೀವು ಭಕ್ತಿ ಶಾಸ್ತ್ರಿ ಯಾರ್ ಕ್ಲಾಸ್ ತಗೋತಾ ಇದ್ದೀರಾ, ಅವರೆಲ್ಲರೂ ನಮ್ಗಿಂತ ತುಂಬಾ ಫಾರ್ವರ್ಡ್ ಅಲ್ಲಿ ಇದಾರೆ, ನಾವ್ ಬರೀ ಅದೇನದು ಗಿಳಿಪಾಠ ಮಾಡ್ತಾ ಇದೀವಿ ಅಷ್ಟೇ, ಅವರೆಲ್ಲರೂ ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ಅದ್ರಲ್ಲಿ ತುಂಬಾ ಮುಳುಗಿದ್ದಾರೆ ಮಾತಾಜಿ, ನೀವ್ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಅನ್ಕೊಂಡ್ರು, ನನ್ಗೆ ಹೇಳಿದ್ರು. ಆಗ ಗೊತ್ತಾಯ್ತು ನನಗೆ ನಾವೆಲ್ಲ ಸುಮ್ನೆ ಇಲ್ಲಿ ನೀವು ನಮ್ಮನ್ನ ಮಾತಾಜಿ ಯಾವ ತರ ನೋಡ್ತಾ ನೋಡಿ ಇದ್ದೀರೋ ಗೊತ್ತಿಲ್ಲ, ಮಾತಾಜಿ. ನೀವೆಲ್ಲ ಇಲ್ಲ ನಮ್ಮನ್ನ ಮಾತಾಜಿ, ಯಾವ ರೀತಿ ಉಮಾ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಮಾತಾಜಿ ಕೂಡ ಮಾತಾಜಿ, ಉಮಾ ಮಾತಾಜಿ ಸತ್ಸಂಗಕ್ಕೆ ಹೋಗಿ ಮಾತಾಜಿ ಎಷ್ಟು ಜನರನ್ನು ಪರಿವರ್ತನೆ ಮಾಡಿದ್ದಾರೆ ಅಂತಾನೆ ಇಲ್ಲ ಮಾತಾಜಿ, ಅಷ್ಟು ಉಮಾ ಮಾಡಿದ್ದಾರೆ. ಮಾತಾಜಿ ಅವರ ಸೇವೆ ಅದ್ರಲ್ಲಿ ಮಾತ್ರ ಕೇಳುವಾಗ ಅನ್ಸುತ್ತೆ ಏನು ಮಾಡ್ತಾ ಇಲ್ಲ ಅನ್ಸುತ್ತೆ ಮಾತಾಜಿ. ನಿಜ ಮಾತಾಜಿ, ತುಂಬಾ ತುಂಬಾ ಮಾಡ್ತಾ ಇದ್ದಾರೆ ನಾವೆಲ್ಲ ಮಾತಾಜಿ. ಜಸ್ಟ್ ಮಾತಾಡ್ತೀವಿ ಅಷ್ಟೇ. ಏನೋ ಅಂತ ಹೇಳ್ತಾರಲ್ಲ, ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆ ಅಂತ, ಹಂಗಾಗೋಗಿದೆ ನಮ್ ಕತೆ. ಆದ್ರೆ ಹರಿಣಿ ಮಾತಾಜಿ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು, ಫುಲ್ಲು ಎಲ್ಲರೂ ಕೂಡ ಆಕ್ಚುಲಿ ಫುಲ್ ಟೈಮ್ ಡಿವೋಟೀಸ್. ಇಲ್ಲಿ ಅವರು ಜಸ್ಟ್ ಭಕ್ತಿಶಾಸ್ತ್ರಿ ಮಾಡಕ್ಕಷ್ಟೇ ಬಂದಿದ್ದಾರೆ, ನೀವ್ ಜಸ್ಟ್ ಅಶ್ವಿನಿ ಕ್ಲಾಸ್ ಅಷ್ಟೇ ಉಮಾ ಕೊಡ್ತೀವಿ. ಮಾತಾಜಿ ಉಮಾ ಮಾತಾಜಿ ಯಾವ ತರ ಮಾತಾಡಿ ಭಕ್ತರಿಗೆ ಅಂತ ಹೇಳಿ ಕನ್ವರ್ಟ್ ಮಾಡಿದ್ದಾರೆ ಮಾತಾಜಿ. ಭಗವಂತನ ಕೃಪೆ ಎಷ್ಟಿದೆ ಅವ್ರ ಮೇಲೆ ಹೇಳಿದ್ರೆ ಮಾತಾಜಿ, ಅವರು ನಾಯಿಯನ್ನು ಬಿಟ್ಟಿಲ್ಲ ಮಾತಾಜಿ. ಒಂದ್ ನಾಯಿ ಸತ್ತಿದ್ದು ಕೂಡ ಅವರು ಕೃಷ್ಣಂದು ಸೇವೆ ಅಂತ ಕೃಷ್ಣ ನಾಮ ಹೇಳ್ಬಿಟ್ಟು ಮಾಡ್ತಾರೆ. ಪುನಃ ಮನೇಲಿ ಆಮೆ ಇದೆ ಅಂತೆ ಮಾತಾಜಿ, ಆಮೆ ತಿನ್ಲಿಕ್ ಬಿಟ್ಟಿತ್ತಂತೆ, ತಿಂತಾ ಇರ್ಲಿಲ್ಲ ಅಂತೆ. ಸೊ ಅದಕ್ಕೂ ಕೃಷ್ಣನ ಹೆಸರು ಹೇಳ್ಬಿಟ್ಟು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿ ಮತ್ತೆ ಆಮೆ ತಿಂತಂತೆ ಮಾತಾಜಿ. ಸೊ ಅವ್ರು ಒಂದೊಂದ್ ಕತೆ ಹೇಳುವಾಗ ಮಾತಾಜಿ ನಂಗೆ ಗೂಸ್ ಬಂಪ್ಸೇ ಬರುತ್ತೆ. ಸೊ ನಾನು ಅನ್ಕೊಳ್ತಾ ಇದ್ದೆ ಇವ್ರಿಗೆ ಎಷ್ಟು ಕೃಷ್ಣನ್ ಡಿವೋಟಿ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೆ ಮಾತಾಜಿ. ಮಾತಾಜಿ ಅವ್ರ ವರ್ಕ್ನು ಹಾಗೆ ಇದೆ ನೋಡಿ. ಅವರು ಎಲ್ಲಾ ಹಸುಗಳನ್ನೇ ನೋಡ್ಕೊಳ್ಳೋ ಕೆಲ್ಸನೇ ಅವರು ವೆಟರ್ನರಿ ಡಾಕ್ಟರ್. ಅಂತ ಒಳ್ಳೆ
ಸರ್ವಿಸ್ ಸಿಕ್ಕಿದೆ ಮಾತಾಜಿ. ಇದು ಮಾತಾಜಿ ನಿಮ್ ಸೇವೆ ಎಲ್ಲ ತುಂಬಾ ಅದ್ಭುತ, ದೊಡ್ಡ ದೊಡ್ಡ ಸೇವೆ ಮಾಡ್ತಿದ್ರು ಮಾತಾಜಿ. ನಾನು ಸಣ್ಣದೊಂದ್ ಸೇವೆ ಮಾತಾಜಿ, ನಿಮ್ಮಿಂದ ನಾನ್ ಬರ್ತಾ ಇದ್ದೀನಿ. ಸಣ್ಣದಲ್ಲ ಅಶ್ವಿನಿ ಮಾತಾಜಿ. ಮಾತಾಜಿ ನಾನು ಪ್ರತಿ ಬಾರಿ ನಿಮ್ಮ ಹತ್ರ ಹೇಳೋದು ಮಾತಾಜಿ, ನಿಮ್ಗೆ ಎಷ್ಟು ಕರುಣೆ ಇದೆ, ಆ ಲೈಫೇ ನೀವು ಭಗವಂತನ್ಗೆ ಅಂತ ಸೇವೆ ಮಾಡ್ತಾ ಇದ್ದೀರಾ. ನಾವೆಲ್ಲ ಜಸ್ಟ್ ಹೈಡ್ ಮಾಡ್ಕೊಂಡು ಭಕ್ತಿ ಇಲ್ಲ ಮಾಡ್ಬೇಕು ಮಾತಾಜಿ, ಇಲ್ಲ ಮಾತಾಜಿ. ಮಾತಾಜಿ, ಹಂಗನ್ಕ ನಿಮ್ಮಷ್ಟು ಸೇವೆ ನೀವು ಮಾಡೋ ಸೇವೆ ಮುಂದೆ ನಾನು ಏನು ಇಲ್ಲ ಮಾತಾಜಿ. ನಂದೊಂದು ಚಿಕ್ಕದಿನ್ನು ನಾನು ಈಗಿನ ನಿಮ್ಮಿಂದ ತುಂಬಾ ಕಲಿತಾ ಇದ್ದೀನಿ ಮಾತಾಜಿ. ಮಾತಾಜಿ ಎಲ್ಲ ಅದೆಲ್ಲ ನಮ್ರತೆ ಅಷ್ಟೇ ಮಾತಾಜಿ ಹೇಳ್ತಾ ಇರೋದು. ಹೌದು ಮಾತಾಜಿ. ನಾವು ಬುಕ್ಕಿಂದ ಮಾತ್ರ ಮಾತಾಜಿ ಹೇಳ್ಕೊಡ್ಲಿಕ್ಕೆ ಆಗೋದು, ಆದ್ರೆ ರಿಯಲ್ ಸೇವೆ ಹೇಳಿದ್ರೆ ನಾವ್ ಇಲ್ದು ಬಿಟ್ಟು ಮಾಡೋದು ಮಾತಾಜಿ. ನಾನು ಹತ್ತಿರ್ಬೋದು, ಹೇಳ್ಬೋದು ಎಲ್ರು ಒಳ್ಳೊಳ್ಳೆ ಮಾತಾಜಿ. ಸೇವೆ ಮಾಡ್ತಿದಾರೆ. ಎಲ್ರು ಒಳ್ಳೆ ಶುದ್ಧ ಭಕ್ತರಿದಾರೆ ಮಾತಾಜಿ. ತುಂಬಾ ದೊಡ್ಡ ದೊಡ್ಡ ಸೇವೆ ಮಾಡ್ತಿದ್ದಾರೆ. ಈಗ ಕೆಲವ್ರು ನಾವು ಹೇಳ್ಕೊಂಡಿದೀವಿ ಅಷ್ಟೇನೆ, ಕೆಲವ್ರು ಹೇಳ್ಕೊಳಲ್ಲ ಮಾತಾಜಿ. ಅಷ್ಟು ಎಲ್ರು ಇಲ್ಲಿರೋರೆಲ್ಲರೂ ಅಷ್ಟೇ ಶುದ್ಧ ಭಕ್ತರಿದಾರೆ ಮಾತಾಜಿ. ಒಬ್ಬೊಬ್ರು ಒಂದೊಂದ್ ಸೇವೆ ಮಾಡ್ತಿದ್ದಾರೆ. ಅವ್ರು ಮಾಡೋ ಸೇವೆಗಳು ನೋಡ್ತಾ ಇದ್ರೆ ನಾವು ಕೂಡ ಎಲ್ರಿಂದಾನು ಒಂದೊಂದ್ ಸ್ವಲ್ಪ ತಗೊಂಡ್ರು ನಾವ್ ಎಷ್ಟೋ ಇನ್ನೂ ನಿಜವಾದ ಪ್ಯೂರಿಫಿ ಒಂದು ಶುದ್ಧ ಆಗಕ್ ನಮ್ಗೂನು ಅವಕಾಶ ಸಿಗುತ್ತೆ ಮಾತಾಜಿ ಇಲ್ಲಿ. ನೋಡಿ